ಸೋಲು ಕನಸಲ್ಲಿರಲಿ, ಗೆಲುವು ಮನಸ್ಸಲ್ಲಿರಲಿ, ನಗು ಜೀವನದಲ್ಲಿರಲಿ. ಈ ಮಾತಿನ ಹಾಗೆಯೇ ನಮ್ಮ ಈ ಕಾರ್ಯಕ್ರಮವನ್ನು ಉತ್ಸಾಹದ ನಗುವಿನೊಂದಿಗೆ ಪ್ರಾರಂಭಿಸೋಣ. Today we all have gathered here to celebrate the annual day of our prestigious institution, Saint Victor Girls High School. ಇವತ್ತು ನಮ್ಮ ಶಾಲಾ ವಾರ್ಷಿಕೋತ್ಸವಕ್ಕೆ ಉತ್ಸಾಹದಿಂದ ಆಗಮಿಸಿದ ಎಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ. हम आज शाला उत्सव मना रहे हैं, जिससे छात्रों की प्रतिभाओं का परिचय होता है, जिससे छात्र अपने प्रतिभाओं को दर्शाते हैं. हम इस मौके का फायदा उठाकर उत्सव मनाते हैं. The best way to predict your future is to create, it says Abraham Lincoln. And I believe school is the one place which provides direction to create our own future. 2024-25ನೇ ಶೈಕ್ಷಣಿಕ ವರ್ಷದ ನಮ್ಮಿ ಸಂತ ವಿಕ್ಟರನ ಬಾಲಿಕಾ ಪ್ರೌಢಶಾಲೆಯ ವಾರ್ಷಿಕೋತ್ಸವಕ್ಕೆ ಆಗಮಿಸಿರುವ ಈ ಸಮಾರಂಭದ ಆದರಣೀಯ ಗಣ್ಯರೇ, ಪೋಷಕರೇ, ಸಜ್ಜನರೇ, ಪ್ರೀತಿಯ ವಿದ್ಯಾರ್ಥಿನಿಯರೇ, ದಿವಂಗತ ಮಾನ್ಸಿಂಜರ್ ಆಂಟನಿ ಪತ್ರೋವರವರ ದೂರದೃಷ್ಟಿಯನ್ನಿಟ್ಟು ಈ ಸಂತ ವಿಕ್ಟರನ ಬಾಲಿಕಾ ಪ್ರೌಢಶಾಲೆಯನ್ನು ಸ್ಥಾಪಿಸಿರುವರು. ಈ ವಿದ್ಯಾಸಂಸ್ಥೆಯ 82ನೆಯ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದ್ದೇವೆ. ಈ ವಿದ್ಯಾಸಂಸ್ಥೆಯು ಸಾವಿರಾರು ಹೆಣ್ಣು ಮಕ್ಕಳ ಭವಿಷ್ಯವನ್ನು ರೂಪಿಸಿದೆ. ಈ ಸಂದರ್ಭದಲ್ಲಿ ಅಗಲಿದ ಆ ಮಹಾನ್ ದಿವ್ಯ ಚೇತನಕ್ಕೆ ಭಾವಪೂರ್ಣ ನಮನವನ್ನು ಅರ್ಪಿಸುತ್ತೇವೆ. Prayer is more than a wish. It is a voice of faith directed to God. आइए ईश्वर से प्रार्थना करें कि हमारे इस वार्षिकोत्सव के सभी कार्यक्रम निर्विघ्न संपन्न हो जाए. Now let us all rise for the prayer. ಇದೀಗ ದೇವ ಸ್ಮರಣೆ. Thank you, friends, for creating a heavenly atmosphere here.
ಇದೀಗ ನಮ್ಮ ಶಾಲೆಯ ಬ್ಯಾಂಡ್ ತಂಡದಿಂದ ಪ್ರದರ್ಶನ.
introduce today's honorable guest to the audience. ಇವತ್ತು ನಮ್ಮೊಂದಿಗಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಲಿರುವ ಮಾಯ್ದೆದೇವ್ಸ್ ವಿದ್ಯಾಸಂಸ್ಥೆಗಳ ಸಂಚಾಲಕರು ಅತಿ ವಂದನೀಯ ಫಾದರ್ ಲಾರೆನ್ಸ್ ಮಸ್ಕರೇನಸ್ ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯವರಾದ ಶ್ರೀಮತಿ ಡಾಕ್ಟರ್ ಶ್ರುತಿ ಬೆಳ್ಳೂರು, ಮಾಯ್ದೆದೇವ್ಸ್ ಚರ್ಚ್ನ ಸಹಾಯಕ ಧರ್ಮಗುರುಗಳಾದ ಫಾದರ್ ಲೋಹಿತ್ ಅಜಯ್ ಮಸ್ಕರೇನಸ್. We also have with us Vice President of Parish Pastoral Council, Mr. Gerald DeCosta, President of Old Student Association, Mrs. Evan Mascarenas, PTA Vice President, Mr. Priyam Ashraf. ಇವರನ್ನು ನಮ್ಮ ಗೌರವಾನ್ವಿತ ಮುಖ್ಯೋಪಾಧ್ಯಾಯಿನಿಯಾಗಿರುವ ಶ್ರೀಮತಿ ರೋಸ್ಲಿ ಲೋಬೋ ಹಾಗೂ ಶಾಲಾ ನಾಯಕಿ ಕುಮಾರಿ ಸಮೀಕ್ಷಾ ವೇದಿಕೆಗೆ ಕರೆತರಬೇಕಾಗಿ ಕೇಳಿಕೊಳ್ಳುತ್ತೇವೆ. ಹಾಗೆ ನಮ್ಮ ಶಾಲಾ ಸ್ಥಾಪಕರಾದ ದಿವಂಗತ ಮಾನ್ಸಿಂಜರ್ ಆಂಟನಿ ಪತ್ರಾವರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. We come together today not just for an event, but for the celebration of human connection and the pursuit of a great purpose. As Smile is a universal welcome, we are delighted to welcome all of who are gathered here with Smile. Now, I request our senior teacher, Mr. Inas Gonsalves, sir, to welcome the gathering. ಸರ್ವೇ ಜನಃ ಸುಖಿನೋ ಭವಂತು ಎಂಬ ಶುಭ ಹಾರೈಕೆಯನ್ನು ನಾನುಡಿಯಂತೆ ನಮ್ಮ ಶಾಲಾ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ನಮ್ಮ ನಲ್ಮೆಯ ಪ್ರೀತಿಯ ವಿದ್ಯಾರ್ಥಿ ಬಂಧುಗಳೇ, ಹೆತ್ತವರೇ ಹಾಗೂ ನೆರೆದಂತಹ ನಮ್ಮೆಲ್ಲ ಪ್ರೀತಿಯ ಬಂಧು ಮಿತ್ರರೇ, ಗಣ್ಯರೇ, ಇವತ್ತಿನ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ನಮ್ಮ ಮಾಯ್ದೆದೇವ್ಸ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಂಚಾಲಕರು ಅತಿ ವಂದನೀಯ ಫಾದರ್ ಲಾರೆನ್ಸ್ ಮಸ್ಕರೇನಸ್. ಮಾಯ್ದೆದೇವ್ಸ್ ಶಿಕ್ಷಣ ಸಂಸ್ಥೆಗಳ ಕಲಿಕೆಗೆ ಆಧುನಿಕ ಸೌಲಭ್ಯಗಳ ಸ್ಪರ್ಶವನ್ನು ನೀಡಿದಂತಹ ಶೈಕ್ಷಣಿಕ ಪ್ರಗತಿಯ ಸುಧಾರಕರು. ಇವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಫಾದರ್, ನಿಮಗೆ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿದ್ದಾರೆ ವಿದುಷಿ ಡಾಕ್ಟರ್ ಶ್ರುತಿ ರೋಷನ್ ಆರ್ ಬೆಳ್ಳೂರ್. ಇವರು ತಮ್ಮ ಆರಂಭಿಕ ಮೂಲ ಶಿಕ್ಷಣವನ್ನು ಪುತ್ತೂರಿನ ಮಾಯ್ದೆದೇವ್ಸ್ ಸಮೂಹ ಶಿಕ್ಷಣ ಸಂಸ್ಥೆಗಳಲ್ಲಿ ಪೂರೈಸಿ ಆಳ್ವಾಸ್ ಆಯುರ್ವೇದ ಮೆಡಿಕಲ್ ಕಾಲೇಜಿನಲ್ಲಿ ಸ್ನಾತಕೋತ್ತರ ಪದವಿ ಪಡೆದವರು. ಪೇಷಂಟ್ಸ್ ವಿತ್ ಟೈಪ್ 2 ಡಯಾಬಿಟಿಸ್ ಮಿಲೆಟ್ಸ್ ಎಂಬ ಸಂಶೋಧನಾ ಪ್ರಬಂಧ ಮಂಡಿಸಿ ಇವರು ನಿಟ್ಟೆ ಡೀಮ್ಡ್ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಪದವಿಯನ್ನು ಪಡೆದಿರುತ್ತಾರೆ. ವೈದ್ಯಕೀಯ ಸೇವಾ ವೃತ್ತಿಯ ಜೊತೆಗೆ ಭರತನಾಟ್ಯದಲ್ಲಿ ವಿದ್ವತ್ ಪಡೆದಂತಹ ಇವರು ನಾಟ್ಯ ವಿದುಷಿಯೂ ಹೌದು. ನಮ್ಮ ವಿಕ್ಟರ್ಸ್ ಪ್ರೌಢಶಾಲೆಯಲ್ಲಿ ಭಾರತೀಯ ನೃತ್ಯ ಕಲಾಶಾಲೆ ಎಂಬ ನೃತ್ಯ ಸಂಸ್ಥೆಯನ್ನು ಆರಂಭಿಸಿ ಅನೇಕ ನೃತ್ಯ ಕಲಿಯುವ ವಿದ್ಯಾರ್ಥಿಗಳಿಗೆ ನಾಟ್ಯ ತರಬೇತಿಯನ್ನು ಕೂಡ ನೀಡುತ್ತಿದ್ದಾರೆ. ಅನೇಕ ನಾಟ್ಯ ಪುರಸ್ಕಾರಗಳನ್ನು ಪಡೆದ ಇವರು ಶ್ರೀ
ರೋಷನ್ ಬೆಳ್ಳೂರ್ ಇವರನ್ನು ವಿವಾಹವಾಗಿ ಪ್ರಸ್ತುತ ಮಂಗಳೂರಿನ ಎಜೆ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಆ್ಯಂಡ್ ರಿಸರ್ಚ್ ಸಂಸ್ಥೆಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇಂತಹ ಪ್ರತಿಭಾನ್ವಿತ ವ್ಯಕ್ತಿ ಶ್ರೀಮತಿ ಡಾಕ್ಟರ್ ಶ್ರುತಿ ಆರ್ ಬೆಳ್ಳೂರ್ ಇವರು ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿ. ಇವರಿಗೆ ನಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ನಿಮಗೆ ಸ್ವಾಗತ, ಸುಸ್ವಾಗತ. ವೇದಿಕೆಯ ಮೇಲೆ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಶಿಕ್ಷಕ ರಕ್ಷಕ ಸಂಘದ ಉಪಾಧ್ಯಕ್ಷರು ಶ್ರೀಯುತ ಅಶ್ರಫ್ PM ಹಾಗೂ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷೆ ಶ್ರೀಮತಿ ಈವನ್ ಮಸ್ಕರಿನಸ್. ಇವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಮಾಯಿದೆ ದಿವಸ ಚರ್ಚಿನ ಸಹಾಯಕ ಧರ್ಮಗುರುಗಳು ವಂದನೀಯ ಅಜಯ್ ಲೋಹಿತ್ ಮಸ್ಕರಿನಸ್ ಮತ್ತು ಚರ್ಚ್ ಪಾಲನಾ ಮಂಡಳಿಯ ಉಪಾಧ್ಯಕ್ಷರಾದ ಶ್ರೀಯುತ ಜೆರಾಲ್ಡ್ ಡಿಕೋಸ್ಟಾ. ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಸರ್, ನಿಮಗೆ ಸ್ವಾಗತ. ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ನಮ್ಮ ಶಾಲಾ ಮುಖ್ಯ ಶಿಕ್ಷಕಿ ಶ್ರೀಮತಿ ರೋಸ್ಲಿನ್ ಫ್ಲೇವಿಲ್ ಲೋಬೋ ಹಾಗೂ ಶಾಲಾ ವಿದ್ಯಾರ್ಥಿ ನಾಯಕಿ ಕುಮಾರಿ ಸಮೀಕ್ಷಾ ಇವರಿಗೆ ಪ್ರೀತಿಪೂರ್ವಕ ಸ್ವಾಗತ, ಸುಸ್ವಾಗತ. ಶಾಲಾ ವಾರ್ಷಿಕೋತ್ಸವದಲ್ಲಿ ಉಪಸ್ಥಿತರಿರುವ ಶಾಲಾ ಆಡಳಿತ ಮಂಡಳಿಯ ಸದಸ್ಯರು, ಶಿಕ್ಷಕ ರಕ್ಷಕ ಸಂಘದ ಸಮಿತಿ ಸದಸ್ಯರು, ಹಿರಿಯ ನಿವೃತ್ತ ಶಾಲಾ ಶಿಕ್ಷಕರು ಹಾಗೂ ವಿದ್ಯಾರ್ಥಿ ಹೆತ್ತವರು, ಹಿರಿಯ ವಿದ್ಯಾರ್ಥಿಗಳು ಇವರೆಲ್ಲರಿಗೂ ನಮ್ಮ ಶಾಲೆಯ ಪರವಾಗಿ ಈ ದಿನದ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ, ಸುಸ್ವಾಗತ. ಸಮಾರಂಭದಲ್ಲಿ ನಮ್ಮೊಂದಿಗಿದ್ದು ಸಹಕರಿಸಿದ ನಮ್ಮೆಲ್ಲ ಹಿತಚಿಂತಕರಿಗೆ, ಪೋಷಕರಿಗೆ, ದಾನಿಗಳಿಗೆ, ನಮ್ಮ ಶಾಲೆಯ ಶಿಕ್ಷಕ ಶಿಕ್ಷಕೇತರ ಬಳಗದವರಿಗೆ, ವಿದ್ಯಾರ್ಥಿಗಳಿಗೆ, ಪತ್ರಕರ್ತರಿಗೆ ಹಾಗೂ ಛಾಯಾಚಿತ್ರಕಾರರಿಗೆ ಹಾಗೂ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಎಲ್ಲರನ್ನೂ ನಗುಮುಖದಿಂದ ಸ್ವಾಗತಿಸಿದ ಶಿಕ್ಷಕ ಶ್ರೀ ಇನಾಸ್ ಗೊನ್ಸಾಲ್ವಿಸ್ ಸರ್ ರವರೇ, ನಿಮಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. The goal of education is the advancement of knowledge and the dissemination of truth is said by John F. Kennedy. Hence, now I request our dear headmistress, Mrs. Roslyn Lobo, to present us the brief report of the milestone of the school. ಸಂತ ವಿಕ್ಟರ್ ಬಾಲಿಕಾ ಪ್ರೌಢಶಾಲೆ ಪುತ್ತೂರು ದಕ್ಕ 2024-25ನೇ ಸಾಲಿನ ಸಂಕ್ಷಿಪ್ತ ವರದಿ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಗೌರವಾನ್ವಿತ ಶಾಲಾ ಸಂಚಾಲಕರೇ, ವೇದಿಕೆಯಲ್ಲಿರುವ ಗಣ್ಯರೇ, ಆತ್ಮೀಯ ವಿದ್ಯಾಸಕ್ತರೇ, ಶುಭ್ರವಾದ ಆಕಾಶದಲ್ಲಿ ರವಿಯು ಮುಂಜಾನೆ ಎದ್ದು ನಮ್ಮ ಶಾಲಾ ಮಕ್ಕಳ ಕಲರವ ನೋಡಲು ಬಂದಂತೆ ಇಂದಿನ ವಾತಾವರಣವೇ ನಮಗೆ ಪೂರಕವಾಗಿರುವಂತೆ ಕಾಣಿಸುತ್ತಿದೆ. ಈ ದಿನವನ್ನು ಕರುಣಿಸಿದ ಮಾಯಿದೆ ದಿವಸ್ ಮಾತೆಗೆ ಶಿರಬಾಗಿ ನಮಿಸುತ್ತೇನೆ. 82 ವರ್ಷಗಳಿಂದ ಜ್ಞಾನ ಸುಧೆಯನ್ನು ಹರಿಸಿ ಸಫಲತೆ ಪಡೆದಿರುವ ನಮ್ಮ ಶಾಲೆಯ 2024-25ನೇ ಸಾಲಿನ ವಾರ್ಷಿಕ ವರದಿಯನ್ನು ತಮ್ಮ ಮುಂದಿಡಲು ಹೆಮ್ಮೆ ಪಡುತ್ತೇನೆ. ಶಾಲಾ ಸ್ಥಾಪನೆ. ಸಂಪ್ರದಾಯಶೀಲ ಸಮಾಜದಲ್ಲಿ ಶಿಕ್ಷಣ ಲಭಿಸದ ಹೆಣ್ಣು ಮಕ್ಕಳಿಗೆ ಶಾಲೆಯೊಂದನ್ನು ತೆರೆಯಬೇಕೆನ್ನುವ ಹಂಬಲದಿಂದ 1942ರಲ್ಲಿ ಮಾನ್ಸಿಂಜೋರ್ ಆಂಟೋನಿ ಪತ್ರಾವರವರು ನಮ್ಮ ಶಾಲೆಯನ್ನು ಪ್ರಾರಂಭಿಸಿದರು. ವಿದ್ಯಾ ದೇಗುಲ ನಿರ್ಮಿಸಿ ಸಾರ್ಥಕರಾದ ಮಾನ್ಸಿಂಜೋರ್ ಆಂಟೋನಿ ಪತ್ರಾವರವರ ದೈವಿಕ ಚೇತನಕ್ಕೆ ಭಗವಂತನು ಚಿರಶಾಂತಿ ನೀಡಲಿ ಎಂದು ಪ್ರಾರ್ಥಿಸುತ್ತೇನೆ. ಶಾಲಾ ಆಡಳಿತ ಮಂಡಳಿ, ಸಿಬ್ಬಂದಿ ಹಾಗೂ ವಿದ್ಯಾರ್ಥಿನಿಯರ ಸಂಖ್ಯೆ. ಪ್ರಸ್ತುತ ಶಾಲೆಯು ಕ್ಯಾಥೋಲಿಕ್ ಶಿಕ್ಷಣಿ ಮಂಡಳಿಯ ಅಧೀನದಲ್ಲಿದ್ದು ಅತಿ ವಂದನೀಯ ಲಾರೆನ್ಸ್ ಮಸ್ಕರಿನಸ್ ರವರ ಸಂಚಾಲಕತ್ವದಲ್ಲಿ ಶಾಲೆಯು ಸುಸೂತ್ರವಾಗಿ ನಡೆಯುತ್ತಿದೆ. ಅನುದಾನಿತ ಮುಖ್ಯ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀಮತಿ ರೋಸ್ಲಿನ್ ಲೋಬೋ ಇವರ ಸಾರಥ್ಯದಲ್ಲಿ 8 ಮಂದಿ ಅನುದಾನಿತ ಶಿಕ್ಷಕರು, 9 ಮಂದಿ ಅನುದಾನಿತ ರಹಿತ ಶಿಕ್ಷಕರು, 5 ಮಂದಿ ಅನುದಾನಿತ ರಹಿತ ಶಿಕ್ಷಕೇತರ ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಪ್ರಸ್ತುತ
ಶಾಲೆಯಲ್ಲಿ 626 ವಿದ್ಯಾರ್ಥಿನಿಯರು ದಾಖಲಾತಿಯನ್ನು ಪಡೆದಿರುತ್ತಾರೆ. 2023-24ನೇ ಸಾಲಿನ SSLC ಫಲಿತಾಂಶ. 23-24ನೇ SSLC ಪರೀಕ್ಷೆ ಬರೆಯುವ ವಿದ್ಯಾರ್ಥಿನಿಯರ ಸಂಖ್ಯೆಯಲ್ಲಿ ತಾಲೂಕಿನಲ್ಲಿ ನಮ್ಮ ಮಕ್ಕಳ ಸಂಖ್ಯೆ ಅಧಿಕವಾಗಿದ್ದು, ಅಂದರೆ 242 ವಿದ್ಯಾರ್ಥಿನಿಯರು ಈ ಬಾರಿ SSLC ಪರೀಕ್ಷೆಗೆ ಹಾಜರಾಗಿದ್ದು, ಇವರಲ್ಲಿ 65 ವಿದ್ಯಾರ್ಥಿನಿಯರು ವಿಶಿಷ್ಟ ಶ್ರೇಣಿಯಲ್ಲಿ, 156 ವಿದ್ಯಾರ್ಥಿನಿಯರು ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ಶಾಲೆಗೆ 100% ಫಲಿತಾಂಶ ಬಂದಿರುತ್ತದೆ ಎಂದು ತಿಳಿಸಲು ಹರ್ಷಿಸುತ್ತೇನೆ. ವೈವಿಧ್ಯಮಯ ಕಾರ್ಯಕ್ರಮಗಳು ಹಾಗೂ ಪೂರಕ ಸೌಲಭ್ಯಗಳು. ಶೈಕ್ಷಣಿಕ ಅವಶ್ಯಕತೆ ಮತ್ತು ತಂತ್ರಜ್ಞಾನ ಆಧಾರಿತ ಕಲಿಕೆಗೆ ಹೊಂದಾಣಿಕೆ ಮಾಡಿಕೊಂಡು ಮಗುವಿನ ಕಲಿಕಾ ಬಲವರ್ಧನೆ ಆಗಬೇಕೆನ್ನುವ ಉದ್ದೇಶದಿಂದ ಈ ವರ್ಷ ಶೈಕ್ಷಣಿಕ ಬಲವರ್ಧನೆಯ ವರ್ಷ ಎಂದು ಘೋಷಿಸಲಾಗಿದ್ದು, ಈ ನಿಟ್ಟಿನಲ್ಲಿ ಶಾಲಾ ಪ್ರಾರಂಭೋತ್ಸವವನ್ನು ಮಾಡಲಾಗಿದೆ. ರಾಷ್ಟ್ರೀಯ, ಧಾರ್ಮಿಕ, ನಾಡಹಬ್ಬ, ಪ್ರಮುಖ ಜಯಂತಿಗಳನ್ನು ಆಚರಿಸಲಾಗಿದೆ. ಸಂವಿಧಾನದ ಮೌಲ್ಯಗಳನ್ನು ಸಾರುವ ದಿನಾಚರಣೆಗಳು, ಮತದಾನದ ಮಹತ್ವ ತಿಳಿಸುವ ಸ್ಪರ್ಧೆಗಳು, ಪಾಲಕರ ಸಂಸ್ಥಾಪಕರ ದಿನಾಚರಣೆ, ಪರಿಸರ ಪ್ರೇಮವನ್ನು ಬಿಂಬಿಸುವ ಆಚರಣೆಗಳು, ಸ್ವಚ್ಛತಾ ಪಕ್ವಾಡ, ಪೋಷಣ್ ಅಭಿಯಾನ್, ಪ್ರತಿಭಾ ಕಾರಂಜಿ, ಅಟಲ್ ಕಾರ್ಯಾಗಾರ, ಕಾನೂನು ಮಾಹಿತಿ, ಮಾದಕ ದ್ರವ್ಯ ದುಷ್ಪರಿಣಾಮದ ಮಾಹಿತಿ, ಮೆಮೊರಿ ತರಬೇತಿ, ಕಲಿಕಾ ಸಲಹೆಗಳು, ಆಪ್ತ ಸಮಾಲೋಚನೆ, NNMS ತರಬೇತಿ, ಕಲಿಕೋತ್ಸವ, ವಿಜ್ಞಾನ ಗಣಿತಕ್ಕೆ ಸಂಬಂಧಿಸಿದ ಸ್ಪರ್ಧೆಗಳು, ಗೈಡ್ಸ್ ಬೇಸಿಕ ಶಿಬಿರ, IT ಕ್ವಿಜ್ ನಡೆಸಲಾಗಿದೆ. ಗ್ರಂಥಾಲಯ, ಗಣಕಯಂತ್ರದ ಕೊಠಡಿ, ನವೀಕೃತ ತರಗತಿಗಳ ಸೌಕರ್ಯವಿದೆ. SSLC ಪರೀಕ್ಷೆಯಲ್ಲಿ ಉನ್ನತ ಫಲಿತಾಂಶವನ್ನು ಸಾಧಿಸುವ ನಿಟ್ಟಿನಲ್ಲಿ ಕ್ರಿಯಾ ಯೋಜನೆಯನ್ನು ರೂಪಿಸಿ ಮಕ್ಕಳ ದತ್ತು ಸ್ವೀಕಾರ, ಮನೆ ಭೇಟಿ, ವೇಕಪ್ ಕಾಲ್, ವಿಶೇಷ ತರಗತಿಗಳು, ತಾಯಂದಿರ ಸಭೆಯನ್ನು ಮಾಡಲಾಗಿದೆ. ಸರಕಾರದ ಪ್ರೋತ್ಸಾಹದಾಯಕ ಯೋಜನೆಗಳಾದ ಅಕ್ಷರ ದಾಸೋಹ, ಪಠ್ಯಪುಸ್ತಕ ವಿತರಣೆ, ಕಬ್ಬಿಣಾಂಶ ಮಾತ್ರೆ ವಿತರಣೆ, ಮೊಟ್ಟೆ ಚಿಕ್ಕಿಗಳ ವಿತರಣೆ, ವಿದ್ಯಾರ್ಥಿ ವೇತನವನ್ನು ನೀಡಲಾಗಿದೆ. ICT ಇನ್ಸ್ಪೆಕ್ಷನ್, MDM ಇನ್ಸ್ಪೆಕ್ಷನ್, ಕ್ಯಾಥೋಲಿಕ್ ಶಿಕ್ಷಣ ಮಂಡಳಿಯ ಕಾರ್ಯದರ್ಶಿಗಳ ಅಧಿಕೃತ ಭೇಟಿ ಆಗಿದೆ. ನಮ್ಮ ಸಾಧಕರು. ಸಾಧಿಸುವ ಛಲ ಬಲವಾಗಿದ್ದರೆ ಸೋಲು ನಮ್ಮನ್ನು ಹಿಂದೆಕ್ಕಿದು ಅಸಾಧ್ಯ ಎಂಬುವಂತೆ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರು ಹಲವಾರು ಚಟುವಟಿಕೆಗಳಲ್ಲಿ ಸಾಧನೆಗೈದಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ನಡೆದ ಕನ್ನಡ ಪ್ರತಿಭೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ 2023-24ನೇ SSLC ಪರೀಕ್ಷೆಯಲ್ಲಿ ಪ್ರಥಮ ಭಾಷೆ ಕನ್ನಡದಲ್ಲಿ 125ರಲ್ಲಿ 125 ಅಂಕ ಗಳಿಸಿದ 4 ಮಂದಿ ವಿದ್ಯಾರ್ಥಿನಿಯರಿಗೆ, ದ್ವಿತೀಯ ಭಾಷೆ ಕನ್ನಡದಲ್ಲಿ 100ರಲ್ಲಿ 100 ಅಂಕ ಗಳಿಸಿದ 28 ವಿದ್ಯಾರ್ಥಿನಿಯರಿಗೆ ಸನ್ಮಾನ. 100% ಫಲಿತಾಂಶ ಪಡೆದುದಕ್ಕಾಗಿ ಮುಖ್ಯೋಪಾಧ್ಯಾಯನಿಯರ ಸಂಘದಿಂದ ಸನ್ಮಾನ. 90ಕ್ಕಿಂತ ಅಧಿಕ ಅಂಕ ಗಳಿಸಿದ 5 ಗೈಡ್ಸ್ ವಿದ್ಯಾರ್ಥಿನಿಯರಿಗೆ ಮೂಡುಬಿದ್ರೆಯಲ್ಲಿ ನಡೆದ ಸ್ಕೌಟ್ಸ್ ಗೈಡ್ಸ್ ಕಾರ್ಯಕ್ರಮದಲ್ಲಿ ಸನ್ಮಾನ. ಗೈಡ್ಸ್ ರಾಜ್ಯ ಮಟ್ಟದ ರಾಜ್ಯ ಪುರಸ್ಕಾರ. ಪರೀಕ್ಷೆಗೆ ನಮ್ಮ ಶಾಲೆಯ 14 ಮಂದಿ ವಿದ್ಯಾರ್ಥಿನಿಯರು ಹಾಜರಾಗಿದ್ದಾರೆ. 23-24ನೇ ಸಾಲಿನ ಡ್ರಾಯಿಂಗ್ ಗ್ರೇಡ್ ಪರೀಕ್ಷೆಯಲ್ಲಿ 10 ಮಂದಿ ಲೋವರ್ ಗ್ರೇಡ್, 11 ಮಂದಿ ಹೈಯರ್ ಗ್ರೇಡ್ ಪರೀಕ್ಷೆಯಲ್ಲಿ ಉತ್ತೀರ್ಣ. ಅಂತೆ ಈ ಬಾರಿ 26 ಮಂದಿ ಡ್ರಾಯಿಂಗ್ ಗ್ರೇಡ್ ಪರೀಕ್ಷೆಗೆ ಹಾಜರಾಗಿದ್ದಾರೆ. NMMS ಪರೀಕ್ಷೆಯಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿನಿಯರಾದ ಖುಷಿ KM, ಧೃತಿ, ಮಾನ್ಯತಾ ಇವರು ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆಯಾಗಿದ್ದಾರೆ. ಜಿಲ್ಲಾ ಮಟ್ಟದ ವೃತ್ತಿ ಶಿಕ್ಷಣ ಪ್ರದರ್ಶನದಲ್ಲಿ SCPW ವಿಭಾಗದಲ್ಲಿ ನಮ್ಮ ಶಾಲಾ ತಂಡಕ್ಕೆ ತೃತೀಯ ಸ್ಥಾನ. ತಾಲೂಕು ಮಟ್ಟದ ವಿಜ್ಞಾನ ವಿಚಾರಗೋಷ್ಠಿ ಸ್ಪರ್ಧೆಯಲ್ಲಿ ಕುಮಾರಿ ಅಂಜಲಿ ಒಲಿವರ ಇವರಿಗೆ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟದಲ್ಲಿ ತೃಪ್ತಿಕರ ಬಹುಮಾನ ಪಡೆದಿದ್ದಾರೆ. ಇಂಚರ ಆಪ್ತ ಸಮಾಲೋಚನಾ ಸಭೆಯ ವತಿಯಿಂದ ನಡೆದ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಆರಾಧ್ಯ ದ್ವಿತೀಯ ಸ್ಥಾನ. ಫಿಲೋ ಪ್ರತಿಭಾ ಕಾರ್ಯಕ್ರಮದಲ್ಲಿ ನಮ್ಮ ಶಾಲಾ 62 ಮಂದಿ ವಿದ್ಯಾರ್ಥಿನಿಯರು ಭಾಗವಹಿಸಿ ಅನೇಕ ಬಹುಮಾನಗಳನ್ನು ಪಡೆದಿದ್ದು, ಸೆಕೆಂಡ್ ರನ್ನರ್ ಅಪ್ ಪ್ರಶಸ್ತಿಯನ್ನು ಜಿಲ್ಲಾ ಮಟ್ಟದಲ್ಲಿ ನಮ್ಮ ಶಾಲಾ ತಂಡಕ್ಕೆ ದೊರಕಿದೆ. ತಾಲೂಕು ಮಟ್ಟದ ಶಾಂತಿವನ ಟ್ರಸ್ಟಿನ ಚಿತ್ರಕಲಾ ಸ್ಪರ್ಧೆಯಲ್ಲಿ
ಕುಮಾರಿ ನಿಹಾರಿಕಾ ಗಣೇಶ್ ಇವರಿಗೆ ತೃತೀಯ ಸ್ಥಾನ. ಜಿಲ್ಲಾ ಮಟ್ಟದ ಪ್ರಾಚ್ಯ ಪ್ರಜ್ಞೆ ಸ್ಪರ್ಧೆಯಲ್ಲಿ ಕನ್ನಡ ಪ್ರಬಂಧ ಹಾಗೂ ಚಿತ್ರಕಲಾ ಸ್ಪರ್ಧೆಯಲ್ಲಿ ಧೃತಿ ಹಾಗೂ ನಿಹಾರಿಕಾ ಗಣೇಶ್ ಭಾಗವಹಿಸಿದ್ದಾರೆ. ಶಿಕ್ಷಣ ಇಲಾಖಾ ವತಿಯಿಂದ ಶಿಕ್ಷಕರಿಗಾಗಿ ನಡೆಸಲಾದ ಸಹಪಠ್ಯ ಚಟುವಟಿಕೆಗಳ ಸ್ಪರ್ಧೆಯಲ್ಲಿ ಶಿಕ್ಷಕಿ ಶ್ರೀಮತಿ ಅನೀಶಾ ಡಿಸಿಲ್ವಾ ಇವರು ತಾಲೂಕು ಮಟ್ಟದ ಆಶುಭಾಷಣ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ವಿಜ್ಞಾನ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಶ್ರೀಮತಿ ಲೆನಿಟಾ ಮಾರಸ್ ದ್ವಿತೀಯ ಸ್ಥಾನ, ಶ್ರೀಮತಿ ಹರಿಣಾಕ್ಷಿ ತೃತೀಯ ಸ್ಥಾನ. ಕಲಿಕೋಪಕರಣ ತಯಾರಿ ಸ್ಪರ್ಧೆಯಲ್ಲಿ ಶ್ರೀಯುತ ಇನಾಸ್ ಗೋನ್ಸಾಲಿಸ್ ಇವರಿಗೆ ತೃತೀಯ ಸ್ಥಾನ. ಚಿತ್ರಕಲಾ ಸ್ಪರ್ಧೆಯಲ್ಲಿ ಶ್ರೀಮತಿ ಭಾವನಾ ಸುಧೀರ್ ಇವರಿಗೆ ತೃತೀಯ ಸ್ಥಾನ ಲಭಿಸಿದೆ. ವಲಯ ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ಕವಾಲಿ ತಂಡವು ಪ್ರಥಮ ಸ್ಥಾನ, ಹಿಂದಿ ಭಾಷಣದಲ್ಲಿ ಅನ್ವಿತಾ ಡಿಸೋಜಾ ದ್ವಿತೀಯ ಸ್ಥಾನ ಪಡೆದು ತಾಲೂಕು ಮಟ್ಟದ ಸ್ಪರ್ಧೆಗೆ ಭಾಗವಹಿಸಿದ್ದಾರೆ. ತಾಲೂಕು ರಂಗೋಲಿ ಸ್ಪರ್ಧೆಯಲ್ಲಿ ರಕ್ಷಾ ತೃತೀಯ ಸ್ಥಾನ ಪಡೆದಿದ್ದಾರೆ. ಇಂಟರಾಕ್ಟ್ ಕ್ಲಬ್ಬಿನ ವತಿಯಿಂದ SDM ಕಾಲೇಜ್ ಉಜಿರೆಯಲ್ಲಿ ನಡೆದ ವಿವಿಧ ಸ್ಪರ್ಧೆಗಳಲ್ಲಿ ನಮ್ಮ ಶಾಲೆಯ 18 ವಿದ್ಯಾರ್ಥಿನಿಯರು ಭಾಗವಹಿಸಿದ್ದು, ಕುಮಾರಿ ಯಶ್ವಿತಾ ಇವರು ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ತಾಲೂಕು ಮಟ್ಟದ ರಾಷ್ಟ್ರೀಯ ಮತದಾರ ದಿನಾಚರಣೆಯಲ್ಲಿ ಇಂಗ್ಲಿಷ್ ಪ್ರಬಂಧದಲ್ಲಿ ಅದಿತಿ ಭಟ್ ದ್ವಿತೀಯ ಸ್ಥಾನ. ತಾಲೂಕು ಮಟ್ಟದ ಸ್ವಾತಂತ್ರ್ಯ ದಿನಾಚರಣೆಯ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಮ್ಮ ಬ್ಯಾಂಡ್ ತಂಡ ಹಾಗೂ ನಮ್ಮ ಶಾಲೆಯ 53 ವಿದ್ಯಾರ್ಥಿನಿಯರು ಭಾಗವಹಿಸಿದ್ದಾರೆ. ತಾಲೂಕು ಮಟ್ಟದ ಸ್ಕೌಟ್ಸ್ ಗೈಡ್ ಚೋಟಾ ಕಾರ್ಯಕ್ರಮದಲ್ಲಿ 18 ಮಂದಿ, ಅಂತೆಯೇ ತಾಲೂಕು ಮಟ್ಟದ ಸ್ಕೌಟ್ಸ್ ಗೈಡ್ಸ್ ರ್ಯಾಲಿಯಲ್ಲಿ 37 ಮಂದಿ ಭಾಗವಹಿಸಿದ್ದಾರೆ. ಕ್ರೀಡಾ ಸಾಧನೆಗಳು. ನಮ್ಮ ಶಾಲಾ ಆತಿಥ್ಯದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸಹಯೋಗದಿಂದ ತಾಲೂಕು ಮಟ್ಟದ ಕರಾಟೆ ಸ್ಪರ್ಧೆಯನ್ನು ಯಶಸ್ವಿಯಾಗಿ ಆಯೋಜಿಸಲಾಗಿದೆ. ಈ ಸ್ಪರ್ಧೆಗೆ ಶಾಲೆಯ ಹಿರಿಯ ವಿದ್ಯಾರ್ಥಿ ಸಂಘ, ರಕ್ಷಕ ಶಿಕ್ಷಕ ಸಂಘ, ಸುರಕ್ಷಾ ಸಮಿತಿ, ತಾಯಂದಿರೆ ಸಮಿತಿಯ ಸದಸ್ಯರು ತಮ್ಮ ತನು ಮನ ಧನದ ಸಹಾಯವನ್ನು ಮಾಡಿದ್ದಕ್ಕಾಗಿ ಆಭಾರಿಯಾಗಿದ್ದೇನೆ. ಜಿಲ್ಲಾ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಖುಷಿ ಎಂಕೆ ಪ್ರಥಮ ಸ್ಥಾನ ಪಡೆದು ಮೈಸೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ತಾಲೂಕು ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಚಂದನ, ಇಚ್ಛಿಕಾ, ರಂಶಾಡಿ ಕೆ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಸಂತ ಫಿಲೋಮಿನ ಕ್ರೀಡಾಂಗಣದಲ್ಲಿ ಮಾಯದೇವ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಅದ್ಧೂರಿ ವಾರ್ಷಿಕ ಕ್ರೀಡಾಕೂಟದಲ್ಲಿ ನಮ್ಮ ಶಾಲಾ ಶಿಕ್ಷಕರ ತಂಡಕ್ಕೆ ರಿಲೇ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಲಭಿಸಿದೆ. ಶಾಲಾ ತಂಡವು ವಲಯ ಮಟ್ಟದ ವಾಲಿಬಾಲ್ ಪಂದ್ಯಾಟ, ಖೋ ಪಂದ್ಯಾಟದಲ್ಲಿ ದ್ವಿತೀಯ ಸ್ಥಾನ ಪಡೆದು ತಾಲೂಕು ಮಟ್ಟದ ಪಂದ್ಯಾಟದಲ್ಲಿ ಭಾಗವಹಿಸಿದ್ದಾರೆ. ವಲಯ ಮಟ್ಟದ ಥ್ರೋಬಾಲ್ ಪಂದ್ಯಾಟದಲ್ಲಿ, ತಾಲೂಕು ಮಟ್ಟದ ಟೇಬಲ್ ಟೆನ್ನಿಸ್ ಹಾಗೂ ಚೆಸ್ ಪಂದ್ಯಾಟಗಳಲ್ಲಿ ಭಾಗವಹಿಸಿದ್ದಾರೆ. ವಿದ್ಯಾಸಕ್ತರೇ, ಹಿರಿಯ ವಿದ್ಯಾರ್ಥಿ ಸಂಘದ ವತಿಯಿಂದ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಶಾಲಾ ವತಿಯಿಂದ ಅಗತ್ಯವುಳ್ಳ ವಿದ್ಯಾರ್ಥಿನಿಯರಿಗೆ ಉಚಿತ ಶಿಕ್ಷಣ, ಶುಲ್ಕ ವಿನಾಯಿತಿ, ವಿದ್ಯಾರ್ಥಿ ವೇತನ, ಉಚಿತ ಸಮವಸ್ತ್ರ ವಿತರಣೆ, ಉಚಿತ ನೋಟ್ಸ್ ಪುಸ್ತಕ ವಿತರಣೆ ಮಾಡಲಾಗಿದೆ. CLC ಪುತ್ತೂರು ಸಂಘಟನೆಯು ಪ್ರತಿ ವರ್ಷ 20 ವಿದ್ಯಾರ್ಥಿನಿಯರಿಗೆ ಶಾಲಾ ಶುಲ್ಕ, ಸಮವಸ್ತ್ರ, ನೋಟ್ಸ್ ಪುಸ್ತಕಗಳನ್ನು ನೀಡುತ್ತಿದ್ದಾರೆ. ಶಾಲಾ ನವೀಕರಣ ಕಾರ್ಯವು ಸಂಪೂರ್ಣಗೊಂಡಿದ್ದು ಶಾಲಾ ಮೇಲ್ಛಾವಣಿಗೆ ಹೊಂದಿಕೊಂಡು ನೂತನ ಸಭಾಭವನ ನಿರ್ಮಾಣವಾಗಿದೆ. ಈ ನವೀಕರಣದ ರೂವಾರಿಯಾಗಿರುವಂತಹ ಪೂಜಾ ಸಂಚಾಲಕರ ಮುಂದಿನ ಕಾರ್ಯದಲ್ಲಿ ಭಗವಂತನ ಆಶೀರ್ವಾದಗಳನ್ನು ಬೇಡುತ್ತೇವೆ. ಅಂತೆಯೇ ತಮ್ಮ ದುಡಿಮೆಯ ಫಲದ ಅಂಶವನ್ನು ಶಾಲಾ ನವೀಕರಣಕ್ಕೆ ಕೈ ಜೋಡಿಸಿದ ಎಲ್ಲ ದಾನಿಗಳಿಗೂ ಆ ಸೃಷ್ಟಿಕರ್ತನು ಯಥೇಚ್ಛವಾಗಿ ದುಪ್ಪಟ್ಟಿನಲ್ಲಿ ನೀಡಲಿ. ಈ ವಿದ್ಯಾಮಂದಿರವು ಯಶಸ್ವಿಯಾಗಿ ಶಿಕ್ಷಣ ನೀಡಿ ಸಾಧನೆಯ ಹಾದಿಯಲ್ಲಿ ಸುಗಮವಾಗಿ ಸಾಗಲು ಮಾರ್ಗದರ್ಶನ ನೀಡುತ್ತಿರುವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಿಗೂ, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ, ಕ್ಯಾಥೋಲಿಕ್ ಸಂಸ್ಥೆಗಳ ಅಧ್ಯಕ್ಷರಾದ ಪೂಜ್ಯ ಬಿಷಪ್ಪರಿಗೂ, ಕಾರ್ಯದರ್ಶಿಗಳಾದ ವಂದನೀಯ ಗುರುಗಳಿಗೆ, ಪೂಜ್ಯ ಸಂಚಾಲಕರಿಗೆ ಮನಪೂರ್ವಕವಾಗಿ ವಂದಿಸುತ್ತೇನೆ. ನಮ್ಮನ್ನು ಸದಾ ಹುರಿದುಂಬಿಸುವ ಶಾಲಾ ಆಡಳಿತ ಮಂಡಳಿ, ರಕ್ಷಕ ಶಿಕ್ಷಕ ಸಂಘ, ಹಿರಿಯ ವಿದ್ಯಾರ್ಥಿ ಸಂಘ, ಹೆಣ್ಮಕ್ಕಳ ಸುರಕ್ಷಾ ಸಮಿತಿ,
ತಾಯಂದಿರ ಸಮಿತಿಗೆ ಕೃತಜ್ಞಪೂರ್ವಕವಾಗಿ ವಂದಿಸುತ್ತೇನೆ. ಶಾಲಾ ಹಬ್ಬದ ರಸದೌತಣವನ್ನು ಸವಿಯಲು ನೆರೆದ ತಮಗೆ ಧನ್ಯವಾದಗಳು. ಸಮಸ್ತರಿಗೂ ಆ ಭಗವಂತನು ಶಾಂತಿ ನೆಮ್ಮದಿಯನ್ನು ನೀಡಲಿ ಎಂದು ಆಶಿಸುತ್ತಾ 2024-25ನೇ ಸಂಕ್ಷಿಪ್ತವಾದ ಶಾಲಾ ವರದಿಯನ್ನು ಮುಕ್ತಾಯಗೊಳಿಸುತ್ತೇನೆ. ಸರ್ವರಿಗೂ ವಂದನೆಗಳು. ಪುತ್ತೂರು, ದಿನಾಂಕ 5/12/2024. ಶಾಲಾ ವರದಿಯನ್ನು ವಾಚಿಸಿದ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯಿನಿಯವರಿಗೆ ವಂದನೆಗಳು. ಬಹುಮಾನಗಳನ್ನು ನೀಡುವ ಸವಿಗಾಗಿ ದತ್ತಿನಿಧಿಯನ್ನು ಸ್ಥಾಪಿಸಿ ಸಹಾಯಸ್ತವನ್ನು ನೀಡಿದ ಮಹಾದಾನಿಗಳ ಹೆಸರುಗಳನ್ನು ಸಭೆಗೆ ತಿಳಿಸಬೇಕಾಗಿ ಶ್ರೀಮತಿ ಐರಿನ್ ಮ್ಯಾಮ್ ರವರಲ್ಲಿ ಕೇಳಿಕೊಳ್ಳುತ್ತೇನೆ. ಮಹನೀಯರೇ, ನಮ್ಮ ಶಾಲಾ ಅಭಿವೃದ್ಧಿಗಾಗಿ ಧನ ಸಹಾಯ ನೀಡಿ ಸಹಕರಿಸ ವಿವಿಧ ದತ್ತಿನಿಧಿಗಳ ಮತ್ತು ದಾನಿಗಳ ಹೆಸರುಗಳು ಇಂತಿವೆ. ಮೊನ್ಸಿಂಜರ್ ಆಂಟನಿ ಪತ್ರಾವೋ, ದಂತಿ ಬಹುಮಾನ ನೀಡಿದ ಮಹನೀಯರು: ಡಾಕ್ಟರ್ ಎಸ್ ಪತ್ರಾವೋ, ಮುಂಬೈ; ಸೋಜಾ ಸಹೋದರರು, ಪುತ್ತೂರು; ಹಿರಿಯ ವಿದ್ಯಾರ್ಥಿನಿ ಸಂಘ ಸಂತ ವಿಕ್ಟರ್ ಬಾಲಿಕಾ ಪ್ರೌಢಶಾಲೆ, ಪುತ್ತೂರು; ವಂದನೀಯ ರಾಬರ್ಟ್ Z.M. ಡಿಸೋಜಾ, ಮುಂಬೈ; ವಂದನೀಯ ವಿಲಿಯಂ ಮತಾಯಸ್, ದತ್ತಿ ಬಹುಮಾನ ಶ್ರೀ LJ ಮತಾಯಸ್, ಮಂಗಳೂರು; ವಂದನೀಯ CT ಸಿಕ್ವೇರಾ, ದತ್ತಿ ಬಹುಮಾನ ಸೋಜ ಸಹೋದರರು, ಪುತ್ತೂರು; ಶ್ರೀಮತಿ ಆಗ್ನೆಸ್ ಮಿನೇಜಸ್, ದತ್ತಿ ಬಹುಮಾನ ಕುಮಾರಿ ಡೋರತಿ ಮಿನೇಜಸ್, ಮಂಗಳೂರು; ಶ್ರೀಮತಿ ಮೇರಿ ಮಗ್ದಲಿನ್ ಕೊರೆಯ, ದತ್ತಿ ಬಹುಮಾನ ಶ್ರೀ ಫಿದಲಿಸ್ ಕೊರೆಯ ಮತ್ತು ಕುಟುಂಬದವರು, ಪುತ್ತೂರು; ಅನಿತಾ ಆಯಿಲ್ ಮಿಲ್, ದತ್ತಿ ಬಹುಮಾನ ಶ್ರೀ ಕೇಶವ ನಾಯಕ್, ಪುತ್ತೂರು. ವೈಯಕ್ತಿಕ ದತ್ತಿ ಬಹುಮಾನ ನೀಡಿದ ಮಹನೀಯರು: ಡಾಕ್ಟರ್ ಅಬಿಕಾರ್, ಪುತ್ತೂರು; ಡಾಕ್ಟರ್ ಗೋವಿಂದರಾಜ್ ಮತ್ತು ಡಾಕ್ಟರ್ ನಯನ ಭಟ್, ದಿವ್ಯಾ ಸ್ಕ್ಯಾನ್, ಪುತ್ತೂರು; ಶ್ರೀ ಕೃಷ್ಣಮೂರ್ತಿ ಪಿ, ಯೂನಿಟಿ ಸುಪಾರಿ ಇಂಡಸ್ಟ್ರೀಸ್, ಪುತ್ತೂರು; ಶ್ರೀ ಶ್ರೀಧರ್ ಪ್ರಭು, ಮುಂಬೈ; ವಂದನೀಯ ವಲೇರಿಯನ್ ಡಿಸೋಜಾ; ಶ್ರೀಮತಿ ಸುಭದ್ರಾ ರಾವ್, ಬೆಂಗಳೂರು; ಶ್ರೀ ಲೂವಿಸ್ ಮಸ್ಕರೇನಸ್, ನಿವೃತ್ತ ಶಿಕ್ಷಕರು, ಸಂತ ಫಿಲೋಮಿನಾ ಪ್ರೌಢಶಾಲೆ, ಪುತ್ತೂರು; ಶ್ರೀಮತಿ ಗ್ರೇಸ್ ಲೀನಾ ಡಿಸೋಜಾ, ಪದವೀಧರ ಶಿಕ್ಷಕಿ, ಸೇಕ್ರೆಡ್ ಹಾರ್ಟ್ ಪ್ರೌಢಶಾಲೆ, ಮಡಂತ್ಯಾರ್; ಶ್ರೀಮತಿ ಆಗ್ನೆಸ್ ರೊಡ್ರಿಗಸ್, ನಿವೃತ್ತ ಶಿಕ್ಷಕಿ. ಇವರು ಪ್ರತಿ ವರ್ಷ SSLCಯಲ್ಲಿ ಪರೀಕ್ಷೆಯಲ್ಲಿ ಇಂಗ್ಲಿಷ್ ವಿಷಯದಲ್ಲಿ ಅತ್ಯಧಿಕ ಅಂಕ ಗಳಿಸಿದ ವಿದ್ಯಾರ್ಥಿನಿಯರಿಗಾಗಿ ದತ್ತು ನಗದು ನೀಡಿರುತ್ತಾರೆ. ದತ್ತಿ ಬಹುಮಾನ ನೀಡಿ ಸಹಕರಿಸಿದ ಸಂತ ವಿಕ್ಟರ್ ಬಾಲಿಕಾ ಪ್ರೌಢಶಾಲೆಯ ನಿವೃತ್ತ ಶಿಕ್ಷಕರು: ದಿವಂಗತ ಜಾಸ್ಪಿನ್ ಫೆರ್ನಾಂಡಿಸ್, ಕುಮಾರಿ ಜಾಸ್ಪಿನ್ ಗೊನ್ಸಾಲ್ವಿಸ್, ಕುಮಾರಿ ತೆರೇಸಾ ಡಿಸೋಜಾ, ಶ್ರೀ ರಾಮ್ ಭಟ್, ಕುಮಾರಿ ಲೀನಾ ಡಿಸೋಜಾ, ಶ್ರೀ ಜೆರೋಮಿಯಸ್ ಪಾಯ್ಸ್, ಶ್ರೀಮತಿ ಶಶಿಕಲಾ ಜೆ ಸುವರ್ಣ, ಶ್ರೀಮತಿ ದುಲ್ಸಿನ್ ಸಿಕ್ವೇರಾ, ಶ್ರೀಮತಿ ಲಿಲಿ ರೊಡ್ರಿಗಸ್ ಮತ್ತು ಕುಟುಂಬದವರು, ಶ್ರೀಮತಿ ಜೆಸ್ಸಿ ಡಿಸೋಜಾ, ಶ್ರೀಮತಿ ಈವನ್ ಮಸ್ಕರೇನಸ್, ಶ್ರೀಮತಿ ಲಿಲ್ಲಿ ಡಿಸೋಜಾ. ವಂದನೆಗಳು. ದತ್ತಿನಿಗಳ ಹೆಸರನ್ನು ತಿಳಿಸಿದ ಶ್ರೀಮತಿ ಐರಿನ್ ಮ್ಯಾಮ್ ರವರಿಗೆ ವಂದನೆಗಳು. No one has ever become poor by giving. Not all of us can do great things, but we can do small things with great love. ಈ ನಮ್ಮ ಶಾಲಾ ವಾರ್ಷಿಕೋತ್ಸವಕ್ಕೆ 2,000 ರೂಪಾಯಿ ಹಾಗೂ ಅದಕ್ಕಿಂತ ಹೆಚ್ಚು ಧನ ಸಹಾಯ ನೀಡಿದ ದಾನಿಗಳಿಗೆ ಶಾಲಾ ಸಂಚಾಲಕರು ನೆನಪಿನ ಸ್ಮರಣಿಕೆ ನೀಡಬೇಕಾಗಿ, ಹಾಗೆಯೇ ಅವರ ಹೆಸರನ್ನು ವಾಚಿಸಲು ಶಿಕ್ಷಕಿ ಶ್ರೀಮತಿ ರೀನಾ ಮ್ಯಾಮ್ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಶಾಲಾ ವಾರ್ಷಿಕೋತ್ಸವಕ್ಕೆ ರೂಪಾಯಿ 2,000 ಮತ್ತು ಅಧಿಕ ಧನ ಸಹಾಯ ನೀಡಿ ಸಹಕರಿಸಿದ ದಾನಿಗಳಿಗೆ ಇದೀಗ ಪೂಜ್ಯ ಸಂಚಾಲಕರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮಿಸ್ಟರ್ ಆಂಟನಿ ಒಲಿವೆರಾ, ಫಾದರ್ ಆಫ್ ಅಂಜಲಿ ಮರಿಯಾ ಒಲಿವೆರಾ 10th C; Mrs. Yvonne Mascarenas, ex-student and retired teacher;
Mr. Anil Pais, father of Ansia Josephine Pais, 10th C. Mr. P.M. Ashraf, father of M. Tajunnisa, 10th D. Mr. Vivek Alva S, father of Aradhya S, 8th C. Mr. Hassaina Ismail, father of Ashika Ramlat, 9th D. ಅವರ ಪೋಷಕರು ಇಲ್ಲದಿದ್ದಲ್ಲಿ ವಿದ್ಯಾರ್ಥಿನಿಯರು ಬಂದು ಸ್ಮರಣಿಕೆಯನ್ನು ಸ್ವೀಕರಿಸುವುದು. ಮಿಸಸ್ ಪ್ರೇಕ್ಷಾ ಎಸ್, ಮದರ್ ಆಫ್ ಇಚ್ಚಿಕಾ ಜೈನ್. ಮಿಸಸ್ ಶಶಿಕಲಾ ಜೆ ಸುವರ್ಣ, ರಿಟೈರ್ಡ್ ಟೀಚರ್. Mrs. Mary Lobo, ex-student and retired teacher. Mrs. Lina Rego, ex-student. Mrs. Felcy D'Souza, ex-student and retired teacher. Mr. M. Venkappa Rai, father of Pooja K. Rai. Mr. Ranganatha M.S., father of Shreya M.R., 10th D. Mr. Vincent D'Souza, father of Vipunna R. D'Souza, 10th D. Dr. Samshuddin Salmara, Salmara Herbals Putturu, care of Aina Fatima, 10th B. Mr. Ivan Fernandez, father of Abiona Vivina Fernandez. Mrs. Mumtaz, mother of Fatima Siza. Mrs. Archana, mother of Disha A, 9th C. Mr. Prashant Kumar Putturu, father of Amrita Shriya P, 9th C. Mr. N. Suresh, father of Trisha N. Suresh, 10th B. ಧನ ಸಹಾಯ ನೀಡಿದ ಮಹನೀಯರಿಗೆ ವಂದನೆಗಳು. ಸ್ಮರಣಿಕೆ ನೀಡಿ ಗೌರವಿಸಿದ ಪೂಜ್ಯ ಸಂಚಾಲಕರಿಗೆ ಧನ್ಯವಾದಗಳು. ನೆನಪಿನ ಸ್ಮರಣಿಕೆ ನೀಡಿದ ಸಂಚಾಲಕರು ಹಾಗೂ ಅವರ ಹೆಸರನ್ನು ವಾಚಿಸಿದ ಶಿಕ್ಷಕಿ ಶ್ರೀಮತಿ ರೀನಾ ಮ್ಯಾಮ್ರವರಿಗೆ ಧನ್ಯವಾದಗಳು. ಇದೀಗ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವ ಶಾಲಾ ಸಂಚಾಲಕರು ಅತಿ ವಂದನೀಯ ಫಾದರ್ ಲಾರೆನ್ಸ್ ಮಸ್ಕರೇನಸ್ ಅವರು ತಮ್ಮ ಮನದಾಳದ ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸಂತ ವಿಕ್ಟರ್ ಬಾಲಿಕಾ ಪ್ರೌಢಶಾಲೆ ಪುತ್ತೂರು ಇದರ 82ನೇಯ ವರ್ಷದ ಶಾಲಾ ಹಬ್ಬವನ್ನು ಆಚರಿಸಲು ನಾವೆಲ್ಲ ಸಂತೋಷದಿಂದ ಇಲ್ಲಿ ನೆರೆದಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವಂಥ ಈ ಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ರೋಸ್ಲಿನ್ ಫ್ಲೇವಿಲೋಬರವರೇ, ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರುವಂಥ ವಿದುಷಿ ಡಾಕ್ಟರ್ ಶ್ರುತಿ ರೋಷನ್ ಬೆಳ್ಳೂರವರೇ, ನಮ್ಮ ಪುತ್ತೂರು ಮಾಯಿದೆ ದೇವ್ಸ್ ಚರ್ಚಿನ ಸಹಾಯಕ ಧರ್ಮಗುರುಗಳಾದಂಥ ವಂದನೆಯ ಲೋಹಿತ್ ಹಾಜಿ ಮಸ್ಕರ್ನಸ್ರವರೇ, ಚರ್ಚ್ ಪಾಲನಾ ಪರಿಷದಿನ ಉಪಾಧ್ಯಕ್ಷರಾಗಿರುವಂಥ ಶ್ರೀಯುತ ಜೆರಾಲ್ಡ್ ಡಿ ಕಾಸ್ಟರ್ ಅವರೇ, ಶಾಲೆಯ ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷರಾಗಿರುವಂಥ ಶ್ರೀ ಪಿ ಎಂ ಅಶ್ರಫ್ ಅವರೇ, ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ಇವಾನ್ ಮಸ್ಕರ್ನಸ್ರವರೇ, ಶಾಲಾ
ನಾಯಕಿ ಕುಮಾರಿ ಸಮೀಕ್ಷಾ, ಎಲ್ಲ ಶಿಕ್ಷಕಿಯರೇ ಹಾಗೂ ಇಲ್ಲಿ ನೆರೆದಿರುವಂಥ ಪ್ರೀತಿಯ ಮಕ್ಕಳೇ, ಮಕ್ಕಳ ಹೆತ್ತವರೇ, ಪೋಷಕರೇ, ಆಡಳಿತ ಮಂಡಳಿಯ ಹಾಗೂ ರಕ್ಷಕ ಶಿಕ್ಷಕ ಹಿರಿಯ ವಿದ್ಯಾರ್ಥಿ ಸಂಘದ ಎಲ್ಲ ಸದಸ್ಯರೇ, ನಿಮಗೆಲ್ಲರಿಗೂ ಈ ಶಾಲಾ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ನಾನು ಕೋರ್ತೇನೆ. ಸಂತ ವಿಕ್ಟರ್ ಬಾಲಿಕಾ ಪ್ರೌಢಶಾಲೆ, ಈ ಶಾಲೆಗೆ 82 ವರ್ಷಗಳು ಸಂದಿವೆ. ಈ 82 ವರ್ಷಗಳಲ್ಲಿ ಸಾವಿರಾರು ವಿದ್ಯಾರ್ಥಿನಿಯರಿಗೆ ಶಿಕ್ಷಣ ಹಾಗೂ ಜ್ಞಾನದ ಬೆಳಕನ್ನು ಈ ಸಂಸ್ಥೆ ನೀಡಿದೆ. ಇದನ್ನು ಸ್ಥಾಪಿಸಿದಂಥ ವಂದನೀಯ ಆಂಟನಿ ಪತ್ರಾವು ಅವರನ್ನು ನಾವು ಸ್ಮರಿಸ್ತೇವೆ, ಹಾಗೆಯೇ ದೇವರನ್ನು ಕೂಡ ಸ್ತುತಿಸ್ತೇವೆ. ಸ್ವಾತಂತ್ರ್ಯ ಪೂರ್ವದಲ್ಲೇ 1942ನೇ ಇಸ್ವಿಯಲ್ಲಿ, ಆಗ ಈ ಪುತ್ತೂರು ಒಂದು ಗ್ರಾಮೀಣ ಪ್ರದೇಶವಾಗಿರುವಾಗ ಅಂಥ ಒಂದು ಅವರ ದೂರ ದೃಷ್ಟಿ ನಮಗೆ ಇಂದೂ ಕೂಡ ಬಹಳ ಒಂದು ಪ್ರೇರಣೆ ನೀಡ್ತಾ ಇದೆ. ನಮ್ಮ ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸವನ್ನು ಪಡಿಬೇಕು, ಅವರು ವಿದ್ಯಾಭ್ಯಾಸವನ್ನು ಪಡೆದರೆ ನಮ್ಮ ಕುಟುಂಬಗಳು ಸಮಾಜವು ಬೆಳೀತದೆ, ಶಿಕ್ಷಿತ ಆಗ್ತದೆ ಅಂತ ಹೇಳುವ ಆ ಒಂದು ಉದ್ದೇಶ ಆ ಕಾಲದಲ್ಲೇ ಅವರಿಗೆ ಬಂದು ಆ ಧೈರ್ಯದ ಹೆಜ್ಜೆಯನ್ನು ಅವರು ತೆಗೆದು ಈ ಶಾಲೆಯನ್ನು ಸ್ಥಾಪಿಸಿದರು. ಮಾತ್ರವಲ್ಲದೆ ಇತರ ನಮ್ಮ ಎಲ್ಲ ಮಾಯಿದೇವು ಚರ್ಚಿನ ಅಧೀನದಲ್ಲಿರುವ ಈ ಸಂಸ್ಥೆಗಳನ್ನು ಅವರು ಸ್ಥಾಪಿಸಿದರು. ಪ್ರತಿ ಸಂಸ್ಥೆ ಕೂಡ ಇಂದು ಅವು ಬೆಳೆದು ನಿಂತಿದೆ. ಇದರಲ್ಲಿ ನಮಗೆ ತಿಳಿಯುತ್ತದೆ ಇದು ದೇವರ ಕೆಲಸ ಅಂತೇಳಿ. ಮಾನವರ ಕೆಲಸ ಅದು ತುಂಬ ಕಾಲ ಬಾಳುವುದಿಲ್ಲ ಅಂತ ಹೇಳ್ತಾರೆ. ದೇವರ ಪ್ರೇರಣೆ, ದೇವರ ಆಶೀರ್ವಾದ ಇದ್ದರೆ ಮಾತ್ರ ಯಾವುದೇ ಅದಕ್ಕೆ ಅದು ಬಾಳ್ತದೆ. ಅದಕ್ಕೆ ನಿದರ್ಶನ ನಮ್ಮ ಈ ಶಿಕ್ಷಣ ಸಂಸ್ಥೆಗಳು. ಎಲ್ಲ ಶಿಕ್ಷಣ ಸಂಸ್ಥೆಗಳು ಇವತ್ತು ಬೆಳೀತಾನೇ ಇದೆ. ಭಾಳಷ್ಟು ವಿದ್ಯಾರ್ಥಿಗಳು ಈಗಲೂ ಕೂಡ ಈ ಶಾಲೆಯಲ್ಲಿ, ಕಾಲೇಜಿನಲ್ಲಿ ಕಲಿತಾ ಇದ್ದಾರೆ. ಅದರಲ್ಲಿ ನಮ್ಮ ಈ ಸೈಂಟ್ ವಿಕ್ಟರ್ಸ್ ಗರ್ಲ್ಸ್ ಹೈಸ್ಕೂಲ್ ಒಂದು ವಿಶಿಷ್ಟವಾಗಿ ಬೆಳೆದ ಒಂದು ಶಾಲೆ. ಕೇವಲ ವಿದ್ಯಾರ್ಥಿನಿಯರಿಗೆ, ಹುಡುಗರಿಗೆ ಇರುವಂಥ ಒಂದು ಸಂಸ್ಥೆ. ಎಷ್ಟು ವರ್ಷಗಳಲ್ಲಿ ಅದು ಬಹಳ ಉತ್ತಮವಾಗಿ ಶಿಕ್ಷಣ ನೀಡಿ ನಮ್ಮ ಹೆಣ್ಣು ಮಕ್ಕಳ ಜೀವನದಲ್ಲಿ ಬೆಳಕನ್ನು ಕೊಟ್ಟಿದೆ. ಆದ್ದರಿಂದ ಆ ದಿವ್ಯ ಚೇತನ ವಂದನೀಯ ಮೊನ್ಸಿಂಜರ್ ಆಂಟನಿ ಪತ್ರ ಅವರನ್ನು ನಾವೆಲ್ಲರೂ ಸದಾ ಸ್ಮರಿಸಿ ದೇವರನ್ನು ಕೂಡ ನಾವು ಸ್ತುತಿಸಬೇಕು. ಈ ದಿನ ಈ ಶಾಲಾ ಹಬ್ಬವನ್ನು ಆಚರಿಸುವಾಗ ಇದು ಒಂದು ನಮಗೆ ಎಲ್ಲರೂ ಜೊತೆ ಕೂಡಲಿಕ್ಕೆ ಇರುವಂಥ ಒಂದು ಸಂದರ್ಭ. ಶಾಲಾ ವಾರ್ಷಿಕೋತ್ಸವ ಅಂದರೆ ಅದು ಉತ್ಸವ, ಒಂದು ಹಬ್ಬ ಅಂದರೆ ಸಂತೋಷದ ಒಂದು ಸಮಾರಂಭ. ಅಲ್ಲಿ ಎಲ್ಲರೂ ನಾವು ಜೊತೆ ಸೇರ್ತೇವೆ. ಶಿಕ್ಷಕರು, ರಕ್ಷಕರು, ದಾನಿಗಳು, ಮಕ್ಕಳು, ಪೋಷಕರು, ವಿದ್ಯಾಭಿಮಾನಿಗಳು ಎಲ್ಲರೂ ಸಂತೋಷದಿಂದ ಜೊತೆ ಸೇರುವಂಥ ಸಮಾರಂಭ ಇಂದು ನಮ್ಮ ಪಾಲಿಗೆ ಒದಗಿ ಬಂದಿದೆ. ಈ ಸಂತೋಷದ ಸಮಾರಂಭದಲ್ಲಿ ನಾವೆಲ್ಲರೂ ಭಾಗವಹಿಸಿ ಪರಸ್ಪರ ಅಭಿನಂದಿಸಿ ನಮ್ಮ ಶಿಕ್ಷಕರನ್ನು ಕೂಡ ಅವರ ಒಳ್ಳೆಯ ಕೆಲಸಕ್ಕಾಗಿ ನಾವು ಅವರನ್ನು ವಂದಿಸುವಾಗ ನಮ್ಮ ಮಕ್ಕಳನ್ನು ಕೂಡ ಹುರಿದುಂಬಿಸಿ ನಾವೆಲ್ಲರೂ ಜೊತೆ ಸೇರಿ ಇನ್ನು ಮುಂದೆ ಈ ಶಾಲೆ ಇನ್ನಷ್ಟು ಬೆಳೆಯಲಿ ಅಂತ ಪರಸ್ಪರರನ್ನು ನಾವು ಹರಸುವಂಥ ಒಂದು ಕ್ಷಣ, ಒಂದು ದಿನ. ಅದರಿಂದ ನಮ್ಮ ಮುಖ್ಯ ಶಿಕ್ಷಕಿ ಹಾಗೂ ಈ ಶಿಕ್ಷಕರ ತಂಡಕ್ಕೆ ನಮ್ಮ ಅಭಿನಂದನೆಗಳು ಆಡಳಿತ ಮಂಡಳಿಯ ಪರವಾಗಿ ನಾನು ಸಲ್ಲಿಸ್ತಾ ಇದ್ದೇನೆ. ಒಳ್ಳೆಯ ಫಲಿತಾಂಶ ಕೂಡ ಈ ವರ್ಷ ಬಂದದ್ದು ನಮಗೆ ತುಂಬ ಸಂತೋಷ. ಮಾತ್ರ ಅಲ್ಲ, ಎಲ್ಲ ಪಾಠಗಳು ಅಥವಾ ಚಟುವಟಿಕೆಗಳು ನಿರಂತರವಾಗಿ ಬಹಳ
ಚಲುವಾಗಿ ಈ ಶಾಲೆಯಲ್ಲಿ ನಡೀತಾ ಇದೆ. ಅದಕ್ಕೆ ಮುಖ್ಯ ಶಿಕ್ಷಕರು, ಶಿಕ್ಷಕೇತರ ವೃಂದ ಹಾಗೂ ರಕ್ಷಕ ಶಿಕ್ಷಕ ಸಂಘದವರು ಎಲ್ಲರೂ ಅದಕ್ಕೆ ಕಾರಣಕರ್ತರಾಗಿದ್ದಾರೆ. ಅದು ನಾವು ಗಟ್ಟಿಯಾಗಿ ಒಂದು ಚಪ್ಪಾಳೆಯನ್ನು ಕೊಡುವ ಮುಖಾಂತರ ನಮ್ಮ ಎಲ್ಲ ಶಿಕ್ಷಕರನ್ನು ನಾವು ಅಭಿನಂದಿಸಿ ಅವರ ಆ ಸೇವೆಯನ್ನು ನಾವು ಗುರುತಿಸುವ. ನಮ್ಮ ಈ ಶಾಲೆಗಳು ಮಂಗಳೂರು ಧರ್ಮ ಪ್ರಾಂತ್ಯದ ಅಧೀನದಲ್ಲಿರುವ ಆಡಳಿತಕ್ಕೊಳಪಟ್ಟ ಈ ಸಂಸ್ಥೆಗಳು. ಮಂಗಳೂರು ಅಂದರೆ ಮಂಗಳೂರು, ಈಗ ದಕ್ಷಿಣ ಕನ್ನಡ ಹಾಗೂ ಕಾಸರಗೋಡಿನ ಕೆಲವು ಪ್ರದೇಶಗಳು ನಮ್ಮ ಕಾಥೋಲಿಕ್ ಮಂಗಳೂರು ಈ ಧರ್ಮಕ್ಷೇತ್ರಕ್ಕೆ ಒಳಪಟ್ಟಿದೆ. ಅದಕ್ಕೆ ನಮ್ಮ ಬಿಷಪ್ ಸ್ವಾಮಿಗಳು ಧರ್ಮಾಧ್ಯಕ್ಷರು, ಅಧ್ಯಕ್ಷರು, ಅವರ ಅಧೀನದಲ್ಲಿ ಈಗ ಸುಮಾರು 250ರಷ್ಟು ಶಾಲಾ ಕಾಲೇಜುಗಳಿವೆ. ನಮ್ಮ ಪುತ್ತೂರಿನಲ್ಲಿರುವ ಈ ಚರ್ಚಿನ ಅಧೀನದಲ್ಲಿರುವ ಶಾಲೆಗಳೂ ಕೂಡ ಕಥೋಲಿಕ ವಿದ್ಯಾಮಂಡಳಿಯ ಅಧೀನದಲ್ಲಿರುವ ಸಂಸ್ಥೆಗಳು ಹಾಗೂ ಬೇರೆ ಬೇರೆ ಚರ್ಚು ಹಾಗೂ ಅಲ್ಲಿ ಅಧೀನದಲ್ಲಿರುವ ಎಲ್ಲ ಶಾಲೆಗಳು. ನಮ್ಮ ಬಿಷಪ್ಪರು ಅದಕ್ಕೆ ಮುಖ್ಯಸ್ಥರು, ಅವರ ಮಾರ್ಗದರ್ಶನ ಹಾಗೂ ಕಥೋಲಿಕ ವಿದ್ಯಾಸಂಸ್ಥೆ ಕಾರ್ಯದರ್ಶಿಗಳು ಅವರ ಎಲ್ಲ ಮಾರ್ಗದರ್ಶನದಿಂದ ಈ ಸಂಸ್ಥೆಗಳು ನಡೀತಾ ಇವೆ. ಹಾಗೂ ಸ್ಥಳೀಯವಾಗಿ ಇಲ್ಲಿ ಚರ್ಚ್ ಹಾಗೂ ಆಡಳಿತ ಮಂಡಳಿ ಕೂಡ ಇದರ ಮುತುವರ್ಜಿಯನ್ನು ವಹಿಸ್ತವೆ. ಎಲ್ಲವೂ ಈ ಸಂಸ್ಥೆಗಳು ಯಾವುದೇ ಫಲಾಪೇಕ್ಷೆ ಇಲ್ಲದೆ, ಅಂದರೆ ಯಾವುದೇ ಸ್ವಾರ್ಥ ಇಲ್ಲದೆ, ಯಾವುದೇ ಆರ್ಥಿಕ ಲಾಭ ಇಲ್ಲದೆ ಈ ಸಂಸ್ಥೆಗಳು ನಡೀತಾ ಇವೆ. ಏನು ಈ ಶಾಲೆಗಳಲ್ಲಿ ನೀವು ಫೀಸ್ ಕೊಡ್ತೀರಾ ಅಥವಾ ದಾನ ಕೊಡ್ತೀರಾ ಏನು, ಅದು ಎಲ್ಲ ಈ ಶಾಲೆಗಳಿಗೆ ಅದರ ಅಭಿವೃದ್ಧಿಗೆ ಅದು ವ್ಯಯವಾಗುತ್ತದೆ ವಿನಃ ಬೇರೆ ಯಾವುದೇ ಉದ್ದೇಶಗಳಿಗೆ ಅದು ಹೋಗುವುದಿಲ್ಲ. ಅದಕ್ಕಾಗಿ ಈ ಎಲ್ಲ ಸಂಸ್ಥೆಗಳು ಸಮಾಜ ಸೇವೆಗೆ ಇರುವಂಥದ್ದು. ನಾವು ಏನು ಈ ಶಾಲೆಗೆ ಕೊಡುಗೆ ಕೊಡ್ತೇವೆಯೋ ಅದು ನಮ್ಮ ಮಕ್ಕಳ ಬೆಳವಣಿಗೆಗೆ ಅದನ್ನು ನಾವು ತೊಡಗಿಸ್ಕೊಳ್ತೇವೆ ಅಂತೇಳುವ ಮಾತನ್ನು ನಿಮಗೆ ನಾವು ಹೇಳ್ತಾ ಇದ್ದೇವೆ. ಅದರ ಜೊತೆಗೆ ನಮ್ಮ ಎಲ್ಲ ಈ ಸಂಸ್ಥೆಗಳು ಯಾವುದೇ ಸ್ವಾರ್ಥ ಇಲ್ಲದೆ ಎಲ್ಲ ಜಾತಿ, ಯಾವುದೇ ಜಾತಿ ಇರಲಿ, ಧರ್ಮ ಇರಲಿ, ಮತ ಇರಲಿ, ಸಂಸ್ಕೃತಿ ಇರಲಿ, ಭಾಷೆ ಇರಲಿ, ಯಾವುದೇ ಅದಕ್ಕೆ ಸ್ವಾರ್ಥ ಇಲ್ಲದೆ ಎಲ್ಲರನ್ನೂ ಸಮಾನವಾಗಿ ಕಾಣುವ ಸಂಸ್ಥೆಗಳು ನಮ್ಮದು. ಅಲ್ಲಿ ಒಂದೇ ಉದ್ದೇಶ, ನಮ್ಮ ಮಕ್ಕಳು ಮೌಲ್ಯಗಳನ್ನು ಕಲಿಬೇಕು, ವಿದ್ಯೆ ಜೊತೆಗೆ ಒಳ್ಳೆಯ ವಿದ್ಯಾಭ್ಯಾಸ ಜ್ಞಾನ ಅವರು ಪಡಿಬೇಕು, ಅವರ ಪ್ರತಿಭೆಗಳಿಗೆ ಅಲ್ಲಿ ಎಲ್ಲವೂ ಅವಕಾಶ ಸಿಗಬೇಕು. ಮಾತ್ರ ಅಲ್ಲ, ಸಮಾನತೆ, ಜಾತಿ ಮತ ಧರ್ಮದ ಎಲ್ಲೆಯನ್ನು ಮೀರಿ ಮಾನವೀಯತೆಯನ್ನು ಬೆಳೆಸಿಕೊಳ್ಳಬೇಕು. ಅಂತ ಮಾನವೀಯ ಮೌಲ್ಯಗಳಿಗೆ ಹೆಚ್ಚು ಒತ್ತನ್ನು ನಾವು ಕೊಟ್ಟು ಎಲ್ಲರೂ ನಾವು ಒಂದೇ, ನಾವು ದೇವರ ಮಕ್ಕಳು, ನಾವು ಭಾರತ ದೇಶದ ಪ್ರಜೆಗಳು, ಈ ಸಮಾಜದಲ್ಲಿ ನಾವೆಲ್ಲ ಸಹೋದರ ಸಹೋದರಿಯಂತೆ ಇರಬೇಕು. ಯಾವುದೇ ಕಚ್ಚಾಟಕ್ಕೆ ಅಥವಾ ಕೋಮುವಾದಕ್ಕೆ ಎಲ್ಲಿ ಅವಕಾಶಗಳು ಇಲ್ಲ. ಇದನ್ನು ಮೌಲ್ಯಾಧಾರಿತ ಶಿಕ್ಷಣ ಅಂತ ಹೇಳ್ತೇವೆ. ಮೌಲ್ಯಗಳಿಗೆ, ಮಾನವೀಯತೆಗೆ, ಹಾಗೆ ಬೇರೆ ಬೇರೆ ಮೌಲ್ಯಗಳಿಗೆ ಒತ್ತು ಕೊಡುವಂಥ ನಮ್ಮ ಸಂಸ್ಥೆಗಳು. ಅದರಿಂದ ಹೆಚ್ಚೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಯಾರು ಇಂಥ ಮನೋಭಾವ ಹೊಂದಿದ್ದಾರೆ ಅಂಥವರ ಮಕ್ಕಳನ್ನು ಇಲ್ಲಿ ನೀವು ಸೇರಿಸಿ ಮಕ್ಕಳನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಯಲಿಕ್ಕೆ ನೀವು ಕೂಡ ಅದಕ್ಕೆ ಕಾರಣಕರ್ತರಾಗಿದ್ದೀರಿ. ಅದಕ್ಕಾಗಿ ನಮ್ಮ ಈ ಸಂಸ್ಥೆಗಳು ನಿಸ್ವಾರ್ಥತೆಯಿಂದ ನಮ್ಮ ಮಕ್ಕಳ ಏಳಿಗೆಗಾಗಿ, ಬೆಳವಣಿಗೆಗಾಗಿ, ಅವರನ್ನು ಉತ್ತಮ ವ್ಯಕ್ತಿತ್ವದ ಮನುಷ್ಯನನ್ನಾಗಿ ರೂಪಿಸಲು, ಈ ದೇಶದ ಪ್ರಜೆಗಳಾಗಿ ರೂಪಿಸಲು ಆ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಇಷ್ಟು ವರ್ಷಗಳಲ್ಲಿ ಮಾಡ್ತಾ ಬಂದಿದ್ದೇವೆ. ಇನ್ನು ಮುಂದೆ ಕೂಡ ಅದೇ ಉದ್ದೇಶದಿಂದ ಈ ಸಂಸ್ಥೆಗಳು ಮುಂದೆ ಹೋಗಲಿಕ್ಕಿದೆ. ಆದ್ದರಿಂದ ಆತ್ಮೀಯರೇ, ಈ ದಿನ ನಾವು ಸಂತೋಷದಿಂದ ಹಾಗೂ ಹೆಮ್ಮೆಯಿಂದ ಈ ನಮ್ಮ ವಾರ್ಷಿಕೋತ್ಸವವನ್ನು ಆಚರಿಸುತ್ತೇವೆ. ಹಾಗೆ ಇದರಲ್ಲಿ ಭಾಗವಹಿಸುವ ನಾವೆಲ್ಲರೂ ನಾವು ಕೂಡ ಇಂಥ ಮಾನವೀಯ ಮೌಲ್ಯಗಳನ್ನು ನಾವು ಬೆಳೆಸಿಕೊಳ್ಳೋಣ. ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರಗಳನ್ನು ಕಲಿಸೋಣ, ಎಲ್ಲರನ್ನು ಪ್ರೀತಿಸಲಿಕ್ಕೆ ಕಲಿಸೋಣ,
ಎಲ್ಲರಿಗೆ ಗೌರವಿಸಲಿಕ್ಕೆ ಕಲಿಸೋಣ. ಅವರು ಜೀವನದಲ್ಲಿ ಸಾಧನೆ ಮಾಡುವಾಗ ಎಲ್ಲರನ್ನು ಸಮಾನವಾಗಿ ಕಾಣುವ ಆ ಹೃದಯವಂತಿಕೆ ನಮ್ಮ ಮಕ್ಕಳಲ್ಲಿ ಅದು ಬೆಳಿಬೇಕು. ಅವರ ಮನಸ್ಸುಗಳನ್ನು ಅರಳಿಸುವಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕು. ಮಕ್ಕಳ ಜೀವನದಲ್ಲಿ ಅವರ ತಂದೆ ತಾಯಿಗಳ ಅವರ ಒಂದು ಆದರ್ಶ ಬಹಳ ಮುಖ್ಯ. ಮಕ್ಕಳು ಹೆಚ್ಚಿನ ಮೌಲ್ಯಗಳನ್ನು ಮನೆಯಲ್ಲಿ ಕಲಿತಾರೆ ಅಂತ ಹೇಳುವುದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮನ್ನು ನೋಡಿ ಮಕ್ಕಳು ಕಲಿತಾರೆ. ನಾವು ಹೇಳಿದ್ದು ಮಾಡುವುದಕ್ಕಿಂತ ಕೇಳುವುದಕ್ಕಿಂತ ನಾವು ಮಾಡುವುದನ್ನು ನಮ್ಮ ತಂದೆ ತಾಯಿಗಳ ನಮ್ಮ ನಡತೆ ಹೇಗಿದೆ, ನಮ್ಮ ಮಾತುಗಳು ಹೇಗಿವೆ, ನಾವು ಹೇಗೆ ಪರರೊಡನೆ ಜೀವಿಸ್ತೇವೆ, ಹೇಗೆ ನಾವು ವ್ಯವಹರಿಸ್ತೇವೆ, ಅದನ್ನು ನೋಡಿ ನಮ್ಮ ಮಕ್ಕಳು ಕಲಿತಾರೆ. ಅದಕ್ಕಾಗಿ ನಮಗೆ ಎಲ್ರಿಗೂ ಜವಾಬ್ದಾರಿ ಇದೆ. ಅದರಲ್ಲೂ ತಂದೆ ತಾಯಿಗಳಾದ ನೀವು, ಪೋಷಕರಾದ ನೀವು ಬಹಳ ತೀಕ್ಷ್ಣತೆಯಿಂದ ಇದನ್ನು ನೀವು ಗಮನಿಸಬೇಕು. ಹೇಗೆ ನಮ್ಮ ಮಕ್ಕಳು ಬೆಳೀತಾರೆ, ಶಾಲೆಗೆ ಹೋದರೆ ಸಾಕು, ಅವರಷ್ಟಾಗಿ ಬಿಟ್ಟರೆ ಸಾಕು ಅಂತ ಹಾಗೇನಾಗೋದಿಲ್ಲ. ನಾವು ಎಷ್ಟು ಈ ಮಕ್ಕಳ ಬೆಳವಣಿಗೆಯಲ್ಲಿ, ಅದರಲ್ಲೂ ಈ ಪ್ರಾಥಮಿಕ ಪ್ರೌಢ ಅವಸ್ಥೆಯಲ್ಲಿರುವಂಥ ಈ ಮಕ್ಕಳೆಲ್ಲ ಜೊತೆಗೆ ಇದ್ದೇವೆ, ಅವರಿಗೆ ನಾವು ಮಾದರಿಯಾಗಿದ್ದೇವೆ, ಅವರಿಗೆ ಉತ್ತಮ ಆ ಮೌಲ್ಯಗಳನ್ನು ಕೊಡ್ತೇವೆ, ಅದನ್ನು ನೋಡಿ ಅದನ್ನು ಕೇಳಿ ಅವರು ಬೆಳೀತಾ ಇದ್ದಾರೆ. ನಮ್ಮ ಮಕ್ಕಳೆಲ್ಲರೂ ಒಳ್ಳೆಯದಾಗಬೇಕು ಅಂತ ನಮಗೆ ಆಶೆ ಇದೆ. ಅದಕ್ಕಾಗಿ ಎಷ್ಟು ದುಡಿತೇವೆ, ಅದಕ್ಕಾಗಿ ಕಷ್ಟಪಡ್ತೇವೆ. ಆದರೆ ಅದ ಫಲ ನಮ್ಮ ಮಕ್ಕಳ ಜೀವನದಲ್ಲಿ ಸಿಗದಿದ್ದರೆ ನಾವು ಮಾಡಿದ್ದಕ್ಕೆ ಏನು ಪ್ರತಿಫಲ ಇದೆ? ಅದಕ್ಕಾಗಿ ಹೆತ್ತವರೇ, ಪೋಷಕರೇ, ನಾವೆಲ್ಲರೂ ನಮ್ಮ ಮಕ್ಕಳ ಬೆಳವಣಿಗೆಯಲ್ಲಿ ನಾವೇ ಜವಾಬ್ದಾರರು. ಅದು ಮೊದಲ ಜವಾಬ್ದಾರಿ ನಮ್ಮದು. ಅದರಿಂದ ಮನೆಗಳಲ್ಲಿ ದೇವರ ಭಯಭಕ್ತಿ ಇರಲಿ, ದೇವರ ಪೂಜೆ ಇರಲಿ, ದೇವರ ವಾಕ್ಯಕ್ಕೆ ಅಲ್ಲಿ ಮಹತ್ವ ಇರಲಿ, ಪರಸ್ಪರ ಹಂಚಿಕೊಳ್ಳುವಂಥ ಮನೋಭಾವ ಇರಲಿ, ಪರಸ್ಪರ ಗೌರವಿಸುವಂಥ ಆ ಒಂದು ಸಂಸ್ಕಾರ ಅಲ್ಲಿ ಇರಲಿ. ಎಲ್ಲರನ್ನು ಸಮಾನವಾಗಿ ಕಾಣುವ ಪ್ರೀತಿಯಿಂದ ತುಂಬಿದ ಮನಸ್ಸುಗಳು, ಹೃದಯಗಳು ಬೆಳೆಯುವಂತೆ ನೀವು ಮಾಡುವವರಾಗಬೇಕು. ನಾವು ಏನನ್ನು ಬಿತ್ತುತ್ತೇವೆಯೋ ಅದನ್ನು ನಾವು ಪಡೆಯುತ್ತೇವೆ ಅಂತ ಹೇಳ್ತಾರೆ. ನಾವು ಒಳ್ಳೆಯದನ್ನು ನಮ್ಮ ಮಕ್ಕಳಿಗೆ ಕೊಟ್ಟರೆ ಒಳ್ಳೆಯದನ್ನೇ ನಾವು ಪಡೆಯಲಿಕ್ಕೆ ಆಗ್ತದೆ. ಈ ಮಕ್ಕಳು ಬೆಳೆಯುವಾಗ ನಾವು ಕೆಟ್ಟದನ್ನು ಕೊಟ್ಟರೆ ಅದೇ ಹಿಂದೆ ನಮಗೆ ಒಂದಿನ ಬರ್ತದೆ ಅಂತೇಳುವ ಸತ್ಯವನ್ನು ನಾವು ಈಗಾಗಲೇ ಮನಗೊಂಡ್ರೆ, ಅದಕ್ಕಾಗಿ ನಾವು ಒಳ್ಳೆಯದನ್ನು ಕೊಡಲಿಕ್ಕೆ ಏನು ನಮ್ಮ ಮಕ್ಕಳಿಂದ ಆಶಿಸ್ತೇವೆ ಅದನ್ನು ನಾವು ಈಗಲೇ ಕೊಡಬೇಕು. ಆದ್ದರಿಂದ ಮಕ್ಕಳ ಬೆಳವಣಿಗೆಯಲ್ಲಿ ನಮ್ಮ ಪಾತ್ರ ಹಿರಿದಿದೆ. ಎಲ್ಲ ತಂದೆ ತಾಯಿಗಳು, ಹೆತ್ತವರು ನಾವು ಬಹಳ ಗಂಭೀರವಾಗಿ ಈ ಮಕ್ಕಳ ಬೆಳವಣಿಗೆಯಲ್ಲಿ ನಮ್ಮ ಪಾತ್ರ ವಹಿಸಬೇಕು ಅಂತ ಹೇಳುವ ಮಾತನ್ನು ಹೇಳುವಾಗ, ಈ ನಮ್ಮ ಶಿಕ್ಷಕರು ಕೂಡ ಈ ಮಕ್ಕಳ ಬೆಳವಣಿಗೆಯಲ್ಲಿ ಅವರ ಪಾತ್ರ ಕೂಡ ಹಿರಿದಿದೆ. ಅದನ್ನು ಇಲ್ಲಿ ಮಾಡಲಿಕ್ಕೆ ನಮ್ಮ ಸಂಸ್ಥೆಗಳು ಪ್ರಯತ್ನ ನಿರಂತರವಾಗಿ ಮಾಡ್ತಾ ಇವೆ. ಈ ಶಿಕ್ಷಕರಿಗೆ ಆಗಾಗ ಈ ಬಗ್ಗೆ ನಾವು ಆಡಳಿತ ಮಂಡಳಿಯಿಂದ ಅವರಿಗೆ ಸೂಚನೆಗಳು ಕೊಡ್ತಾ ಇದ್ದಾರೆ. ಅದರ ಬಗ್ಗೆ ತರಬೇತಿ ಅವರಿಗೆ ಇದೆ. ಹಾಗೆಯೇ ಮಕ್ಕಳಿಗೂ ಕೂಡ ಶಾಲೆಯಲ್ಲಿ ನಾವು ಒಳ್ಳೆಯದನ್ನು ಕಲೀಲಿಕ್ಕೆ ಅವರಿಗೆ ಪ್ರೇರಣೆಯನ್ನು ಕೊಡ್ತಾ ಇದ್ದೇವೆ. ಎಲ್ಲರೂ ಈಗ ಜೊತೆ ಸೇರಿದರೆ, ತಂದೆ ತಾಯಿಗಳು, ಶಿಕ್ಷಕರು, ಆಡಳಿತ ಮಂಡಳಿಯವರು, ನಾವು ಎಲ್ಲರೂ ಜೊತೆ ಸೇರಿ ಒಂದೇ ಉದ್ದೇಶ, ಅದು ನಮ್ಮ ಮಕ್ಕಳನ್ನು ಉತ್ತಮ ವ್ಯಕ್ತಿಗಳಾಗಿ ಬೆಳೆಸುವಂಥದ್ದು. ಅದು ನಮ್ಮ ಸ್ವಾರ್ಥ ಇಲ್ಲದ ಆ ಒಂದು ಉದ್ದೇಶ ಆಗಿರುವಾಗ ನಮ್ಮ ಮಕ್ಕಳು ಖಂಡಿತವಾಗಿಯೂ ಅವರು ಉತ್ತಮ ವ್ಯಕ್ತಿಗಳಾಗ್ತಾರೆ. ಅವರು ಉತ್ತಮ ಆದರೆ ನಮಗೆ ಕುಟುಂಬಕ್ಕೆ ಸಂತೋಷ, ಅಭಿಮಾನ, ಗೌರವ, ನಮ್ಮ ಸಮಾಜಕ್ಕೂ ಕೂಡ ಅವರಿಂದ ಭಾಳಷ್ಟು ಒಳ್ಳೆಯದನ್ನು ನಾವು ನಿರೀಕ್ಷಿಸಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಇವತ್ತು ಈ ನಮ್ಮ ವಾರ್ಷಿಕೋತ್ಸವವನ್ನು ನಾವು ನಡೆಸುವಾಗ ಈ ನಮ್ಮ ಸಂತ ವಿಕ್ಟರ್ ಬಾಲಿಕಾ ಪ್ರೌಢ ಶಾಲೆಯ ಬೆಳವಣಿಗೆಯಲ್ಲಿ ನಾವು ಸಂತೋಷ ಪಡುವ. ಮುಂದಿನ ದಿನಗಳು ಕೂಡ ದೇವರು ಆಶೀರ್ವಾದ ಸದಾ ನಮ್ಮ ಸಂಸ್ಥೆಯ ಮೇಲೆ ಇರಲಿ. ಶಿಕ್ಷಕರಿಗೂ, ನಮ್ಮ ಹೆತ್ತವರಿಗೂ, ಮಕ್ಕಳಿಗೂ ಒಳ್ಳೆಯ ಆರೋಗ್ಯ, ನೆಮ್ಮದಿ, ಸಂತೋಷ ಹಾಗೂ ದೇವರ ಅನುಗ್ರಹ ಸದಾ ಇದ್ದು ನಾವು ಸಂತೋಷದಿಂದ ಜೀವಿಸುವ ಆ ಒಂದು ಆಶೀರ್ವಾದ ದೇವರು ಕೊಡಲಿ ಅಂತ ಹಾರೈಸಿ, ಮಗದೊಮ್ಮೆ ನಿಮಗೆಲ್ಲರಿಗೂ ಈ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಕೋರ್ತೇನೆ. ಜೈ ಹಿಂದ್. Thank you, Father, for your wonderful words.
You were born to win, but to be a winner, you must plan to win, prepare to win, and expect to win. ಕಳೆದ 2023-24ನೇ ಶೈಕ್ಷಣಿಕ ಸಾಲಿನ SSLC ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿನಿಯರ ಹೆಸರನ್ನು ವಾಚಿಸಲು ಬರುತ್ತಿದ್ದಾರೆ ಶಿಕ್ಷಕಿ ಶ್ರೀಮತಿ ಹರಿನಾಕ್ಷಿ ಮ್ಯಾಮ್ ಹಾಗೂ ಇವರಿಗೆ ಬಹುಮಾನವನ್ನು ವಿತರಿಸಬೇಕಾಗಿ ಮಾಲಿದೇವ್ಸ್ ಚರ್ಚಿನ ಸಹಾಯಕ ಧರ್ಮಗುರುಗಳಾದ ಫಾದರ್ ಲೋಹಿತ್ ಅಜಯ್ ಮಸ್ಕರೇನಸ್ ರವರಲ್ಲಿ ಕೇಳಿಕೊಳ್ಳುತ್ತೇನೆ. ಎರಡು 2023-24ನೇ ಸಾಲಿನ ಶೈಕ್ಷಣಿಕ ಸಾಲಿನಲ್ಲಿ SSLC ಪರೀಕ್ಷೆಯಲ್ಲಿ ನಮ್ಮ ಶಾಲೆಗೆ 100% ಫಲಿತಾಂಶವು ಲಭಿಸಿರುತ್ತದೆ. ಇದರಲ್ಲಿ ಆಂಗ್ಲ ಮಾಧ್ಯಮ ವಿಭಾಗದಲ್ಲಿ ಕುಮಾರಿ ಅಪೂರ್ವ 612 ಅಂಕಗಳೊಂದಿಗೆ 97.92% ಅಂಕಗಳನ್ನು ಪಡೆದು ಶಾಲೆಗೆ ಮತ್ತು ಆಂಗ್ಲ ಮಾಧ್ಯಮ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ. ಇವರಿಗೆ ಧರ್ಮಗುರುಗಳು ಕಿರು ಕಾಣಿಕೆಯನ್ನು ನೀಡಿ ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಕನ್ನಡ ಮಾಧ್ಯಮ ವಿಭಾಗದಲ್ಲಿ ಆಕಾಂಕ್ಷಾ NA 594 ಅಂದರೆ 95.04% ಪ್ರಥಮ ಸ್ಥಾನವನ್ನು ಕನ್ನಡ ಮಾಧ್ಯಮದಲ್ಲಿ ಪಡೆದುಕೊಂಡಿದ್ದಾರೆ. ಇವರಿಗೆ ಶಾಲು ಹೊದಿಸಿ ಕಿರು ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ವಂದನೆಗಳು ಫಾದರ್. ಧನ್ಯವಾದಗಳು ವಿದ್ಯಾರ್ಥಿನಿಯರಿಗೆ. Thank you, Father, for distributing the prizes, and thank you, ma'am, for reading the names. Happiness doesn't result from what we get, but from what we give. ನಮ್ಮ ಶಾಲಾ ವಾರ್ಷಿಕೋತ್ಸವ ಸಮಾರಂಭಕ್ಕೆ 1,000 ರೂಪಾಯಿಗಿಂತ ಹೆಚ್ಚು 2,000 ರೂಪಾಯಿಗಿಂತ ಕಡಿಮೆ ಧನ ಸಹಾಯ ನೀಡಿದವರಿಗೆ ನೆನಪಿನ ಸ್ಮರಣಿಕೆ ನೀಡಬೇಕಾಗಿ ನಮ್ಮ ಕಾರ್ಯಕ್ರಮದ ಅತಿಥಿಯವರಾದ ಶ್ರೀ ಜೆರಾಲ್ಡ್ ಡಿಕೋಸ್ಟಾ ಹಾಗೂ ದಾನಿಗಳ ಹೆಸರನ್ನು ವಾಚಿಸಲು ಶಿಕ್ಷಕಿ ಶ್ರೀಮತಿ ರೀನಾ ಮ್ಯಾಮ್ ರವರಲ್ಲಿ ಕೇಳಿಕೊಳ್ಳುತ್ತೇನೆ. Muhammad Hanif A, father of Fatimat Buhaisha 10th A. Mr. Raghupati Nayak, father of Ruddhi 10th B. Mr. John Pais, father of Josvita Pais 10th C. Mr. J. S. Mansoor, father of Nafisat Rifa 10th C. Mr. Vittal Rai, father of Vaishnavi 10th C. Mr. Fayaz K, father of Fatimat Fiza 10th C. Mr. Ramdas, father of R. Vaishnavi 10th C. Mr. Sitarama K, father of Charishma K. S 10th C. Mrs. Mamata H, mother of Kavya H 10th C. Mr. Raghunatha M.S., father of Saujanya 10th D. Mr. Prasad G, father of Brindavani 10th D. Mr. Parameshwara J, father of Manya 9th A. Mr. Koragappa Nayak, father of Mokshita 9th B. Mr. Monappa K, father of Manvita 9th B. Mrs. Manjula B, mother of Dhriti M 9th C. Mr. Stanislaus Vinod Sikvera, father of Adeline Sikvera 9th C. ದಾನಿಗಳಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಿದಂತಹ ಚರ್ಚ್ ಪಾಲನಾ ಸಮಿತಿಯ ಉಪಾಧ್ಯಕ್ಷರಿಗೆ ವಂದನೆಗಳು. ಮುಂದಿನ ಸ್ಮರಣಿಕೆಗಳನ್ನು ನಮ್ಮ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷೆಯಾಗಿರುವಂತಹ ಶ್ರೀಮತಿ ಇವಾನ್ ಮಸ್ಕರೇನಸ್ ರವರು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮಿಸ್ಟರ್ ಜೈನುದ್ದೀನ್, ಫಾದರ್ ಆಫ್ ಮರಿಯಂ ಮಶ್ವಾ 9th C.
Mr. Monappa Naik, father of MK Niriksha 9C. Mr. Joseph Gonsalves, father of Melvita Trisha Gonsalves 9C. Mr. Balachandra Rai K, father of Niba B. Rai 9C. Mrs. Omana M.K., mother of Rishal Mascarenas 9th C. Mr. Abdul Aziz, father of Aisha Amna 9th D. Mr. Samshuddin A.K., father of Aisha Sajmeen 9th D. Mr. Satish, father of Dhruti 9th D. Mr. K. Rashid, father of Fatima Trifa 9th D. Mr. P. K. Abubakar, father of Hamna Fatima K 9th D. Mrs. Zohra B, mother of Isma 9th D. Mr. Muhammad Ashraf, father of Maryam Misha 9th D. Mr. P. M. Sharif, father of Shida P 9th D. Mr. Sudhir Kumar M, father of Sia Sudhir 9th D. Mr. N.A. Salim, father of Suhana Parveen N.A. 9th D. Mr. Yasin H, father of Haifa YH 9th D. Mr. Muhammad Ashraf, father of Fatimat Nazia 8th A. Mr. Prem Kumar S, father of CP Agamya Prem 8th C. Mrs. Priscilla Montero, mother of Alvisha Kutina 8th C. Mrs. D.K. Nasima, mother of D.K. Naima 8th C. ಸ್ಮರಣಿಕೆಗಳನ್ನು ನೀಡಿ ಗೌರವಿಸಿದಂತಹ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷೆ ಶ್ರೀಮತಿ ಇವಾನ್ ಮಸ್ಕರೇನಸ್ ರವರಿಗೆ ವಂದನೆಗಳು. ಮುಂದಿನ ಸ್ಮರಣಿಕೆಗಳನ್ನು ನಮ್ಮ ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷರಾಗಿರುವಂತಹ ಶ್ರೀಯುತ PM ಅಶ್ರಫ್ ಇವರು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮಿಸ್ಟರ್ ಪುತ್ತು ಜೆ, ಫಾದರ್ ಆಫ್ ಲಹರಿ 8th C. ಮಿಸ್ಟರ್ ಮೊಹಮ್ಮದ್ ಲತೀಫ್ ಡಿ, ಫಾದರ್ ಆಫ್ ಮರಿಯಂ ನಿದಾ 8th C. Mr. Muhammad Mansoor, father of Nafisa Meherin 8th C. Mr. Mubir, father of Nafia 8th C. Mrs. Sumayat UK, mother of PH Swaliha 8th C. Mr. Ravi Chandra N, father of Prithvi N 8th C. Mr. Abdul Rahman H, father of Safa Bustana 8th C. Mr. Chidananda P, father of Sanvi CS 8th C. Mrs. Tahira, mother of Shamshia 8th C. Mrs. Steffi D'Souza, mother of Tania Krishal D'Souza 8th C. Mrs. Lata, mother of Sri Raksha 9th B. Mr. B.T. Mahesh Chandra Salyan, father of Janani N.M. Salyan 8th C. ಸ್ಮರಣಿಕೆಗಳನ್ನು ನೀಡಿ ಗೌರವಿಸಿದಂತಹ ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷರಾಗಿರುವ ಶ್ರೀಯುತ PM ಅಶ್ರಫ್ ರವರಿಗೆ ಧನ್ಯವಾದಗಳು ಹಾಗೂ ಎಲ್ಲ ದಾನಿಗಳಿಗೂ ಶಾಲಾ ಪರವಾಗಿ ಕೃತಜ್ಞತೆಗಳು. ನೆನಪಿನ ಸ್ಮರಣಿಕೆ ನೀಡಿದ ಅತಿಥಿಗಳಿಗೆ ಹಾಗೂ ಹೆಸರನ್ನು ವಾಚಿಸಿದ ಶಿಕ್ಷಕಿ ಶ್ರೀಮತಿ ರೀನಾ ಮೆಮ್ ತಮಗೆ ವಂದನೆಗಳು. Great dreams of great dreamers are always transcended.
2023-24ನೇ ಸಾಲಿನ NMMS ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿನಿಯರಿಗೆ, ಅದರ ಜೊತೆ ರಾಜ್ಯ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿನಿಯರ ಹೆಸರನ್ನು ವಾಚಿಸಲು ಶಿಕ್ಷಕಿ ಶ್ರೀಮತಿ ಲೆನಿಟಾ ಮ್ಯಾಮ್ ರವರಲ್ಲಿ ಹಾಗೂ ಬಹುಮಾನವನ್ನು ವಿತರಿಸಲು ಅತಿಥಿಯವರಾದ ಶ್ರೀಮತಿ ಡಾಕ್ಟರ್ ಶ್ರುತಿ ಬೆಳ್ಳೂರು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ರಾಜ್ಯ ಶಿಕ್ಷಣ ಮತ್ತು ತರಬೇತಿ ಇಲಾಖೆ ಬೆಂಗಳೂರು ಇವರು 2023-24ನೇ ಸಾಲಿನಲ್ಲಿ 8ನೇ ತರಗತಿಯ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ನಡೆಸಿದ NMMS ಪ್ರತಿಭಾನ್ವೇಷಣಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ನಮ್ಮ ಶಾಲೆಯ 3 ಮಂದಿ ವಿದ್ಯಾರ್ಥಿನಿಯರು ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆಯಾಗಿದ್ದಾರೆ. ಆ ವಿದ್ಯಾರ್ಥಿನಿಯರು ಕುಮಾರಿ ಧೃತಿ 9th D, ಕುಮಾರಿ ಮಾನ್ಯತಾ 9th C, ಕುಮಾರಿ ಖುಷಿ KM 9th D, ಕುಮಾರಿ ಖುಷಿ ಈಕೆಯ ವಿಶೇಷ ಕ್ರೀಡಾ ಸಾಧನೆಗಳು: ಯಮೋಟೋ ಶೊಟೊಕಾನ್ ಕರಾಟೆ ಅಸೋಸಿಯೇಷನ್ ಟ್ರಸ್ಟ್ ಇವರು ನಡೆಸಿದ 2nd ಸ್ಟೇಟ್ ಲೆವೆಲ್ ಇನ್ವಿಟೇಷನಲ್ ಕರಾಟೆ ಚಾಂಪಿಯನ್ಶಿಪ್ 2024, ಇದರಲ್ಲಿ ವೈಯಕ್ತಿಕ ಕಟಾ ಇದರಲ್ಲಿ ದ್ವಿತೀಯ ಸ್ಥಾನ, ವೈಯಕ್ತಿಕ ಕುಮಿಟೆ ಇದರಲ್ಲಿ ದ್ವಿತೀಯ ಸ್ಥಾನ, ಸೆಲ್ಫ್ ಡಿಫೆನ್ಸ್ ಸ್ಕೂಲ್ ಆಫ್ ಕರಾಟೆ ಇಂಡಿಯಾ ಹಾಗೂ ಮ್ಯಾಂಗ್ಳೂರ್ ಇಂಡಿಯನ್ ಕರಾಟೆ ಡೋಸೋ ಇವರು ಆಯೋಜಿಸಿದ ಇಂಟರ್ನ್ಯಾಷನಲ್ ಕರಾಟೆ ಚಾಂಪಿಯನ್ಶಿಪ್ 2024 ಕರಾಟೆ ಸ್ಪರ್ಧೆಯಲ್ಲಿ ವೈಯಕ್ತಿಕ ಕಟಾ ಇದರಲ್ಲಿ ಚಿನ್ನದ ಪದಕದೊಂದಿಗೆ ಪ್ರಥಮ ಸ್ಥಾನ, ವೈಯಕ್ತಿಕ ಕುಮಿಟೆ ಇದರಲ್ಲಿ ಚಿನ್ನದ ಪದಕದೊಂದಿಗೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾಳೆ. ಇಂಪ್ಯಾಕ್ಟ್ ಆರ್ಟ್ ಆ್ಯಂಡ್ ಸ್ಪೋರ್ಟ್ಸ್ ಕರಾಟೆ ಅಕಾಡೆಮಿ ಅವರು ಆಯೋಜಿಸಿದ ಓಪನ್ ಸ್ಟೇಟ್ ಲೆವೆಲ್ ಕರಾಟೆ ಚಾಂಪಿಯನ್ಶಿಪ್ ಕರಾಟೆ ಸ್ಪರ್ಧೆಯಲ್ಲಿ ವೈಯಕ್ತಿಕ ಕಟಾ ಇದರಲ್ಲಿ ಚಿನ್ನದ ಪದಕದೊಂದಿಗೆ ಪ್ರಥಮ ಸ್ಥಾನ, ವೈಯಕ್ತಿಕ ಕುಮಿಟೆ ಇದರಲ್ಲಿ ಚಿನ್ನದ ಪದಕದೊಂದಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾಳೆ. ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಸಂತ ವಿಕ್ಟರ್ ಬಾಲಿಕಾ ಪ್ರೌಢಶಾಲೆಯಲ್ಲಿ ನಡೆಸಿದ ತಾಲೂಕು ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಅಂಡರ್ 17 ವಯೋಮಿತಿಯ ಅಂಡರ್ 44 kg ವಿಭಾಗದಲ್ಲಿ ಪ್ರಥಮ ಸ್ಥಾನ, SDM ಮಂಗಳಜ್ಯೋತಿ ವಾಮಂಜೂರು ಇಲ್ಲಿ ನಡೆದ ಜಿಲ್ಲಾ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ರಾಜ್ಯ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಭಾಗವಹಿಸಿರುವ ಖುಷಿ, ನಿನ್ನ ಕ್ರೀಡಾ ಸಾಧನೆಗೆ ಅಭಿನಂದಿಸುತ್ತಾ ನಿನ್ನ ಉಜ್ವಲ ಭವಿಷ್ಯಕ್ಕೆ ಶುಭ ಹಾರೈಸುತ್ತಾ ಇಂದಿನ ಅತಿಥಿಗಳಾದ ಡಾಕ್ಟರ್ ಶ್ರುತಿ ರೋಷನ್ ಇವರು ಕುಮಾರಿ ಖುಷಿ ಅವರಿಗೆ ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಅಭಿನಂದಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ವಿಜೇತರಾದ ಎಲ್ಲರಿಗೂ ಅಭಿನಂದನೆಗಳು. ಬಹುಮಾನವನ್ನು ವಿತರಿಸಿ ಅಭಿನಂದಿಸಿದ ಡಾಕ್ಟರ್ ಶ್ರುತಿ ರೋಷನ್ ಇವರಿಗೆ ವಂದನೆಗಳು. ಹೆಸರನ್ನು ವಾಚಿಸಿದ ಶಿಕ್ಷಕಿ ಹಾಗೂ ಬಹುಮಾನವನ್ನು ವಿತರಿಸಿದ ಮುಖ್ಯ ಅತಿಥಿಯವರಿಗೆ ಧನ್ಯವಾದಗಳು. ಸಭಿ ಅಚ್ಚೈಯೋं की जड़ें प्रशंसा की मिट्टी में निहित है. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾದ ಶ್ರೀಮತಿ ಡಾಕ್ಟರ್ ಶ್ರುತಿ ಬೆಳ್ಳೂರು ಅವರಿಗೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಸೇರಿ ಅಭಿನಂದಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಅತಿಥಿ ಶ್ರೀಮತಿ ಶ್ರುತಿಯವರು ಮುಂದಿನ ಆಸನವನ್ನು ಸ್ವೀಕರಿಸುವಂಥದ್ದು. ಯಶಸ್ಸು ಎನ್ನುವುದು ಕೇವಲ ಅಂತಿಮವಾಗಿ ನಾವು ಪಡೆದುಕೊಳ್ಳುವ ಗೆಲುವು ಮಾತ್ರವಲ್ಲ, ಅದು ನಾವು ಸಾಧನೆಯ ಹಾದಿಯಲ್ಲಿ ಕ್ರಮಿಸಿದ ಎಲ್ಲ ಅಡೆತಡೆಗಳು ಹಾಗೂ ಅನುಭವಿಸಿದ ಅನುಭವಗಳ ಒಟ್ಟು ಮೊತ್ತ ಎನ್ನುವ ಮಾತಿಗೆ ಅನ್ವರ್ಥವಾಗಿ ಇಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸಿ ಈ ಒಂದು ವಿದ್ಯಾರ್ಥಿಗಳಿಗೆ ಅಭಿನಂದಿಸಿದಂತಹ ಶ್ರೀಮತಿ ಡಾಕ್ಟರ್ ಶ್ರುತಿ ರೋಷನ್ ಇವರಿಗೆ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಇದೀಗ ಸನ್ಮಾನ.
ಒಬ್ಳು ನಾಯಕಿ ಶ್ರೇಷ್ಠನೆನಿಸಿಕೊಳ್ಳುವುದು ಅವಳು ಮಾಡುವ ಕೆಲಸಗಳಿಂದಲೇ ಹೊರತು ಅವಳ ಶಕ್ತಿಯಿಂದಲ್ಲ. ಇದೀಗ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಹಾಗೂ ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿನಿಯೂ ಆದ ಶ್ರೀಮತಿ ಡಾಕ್ಟರ್ ಶ್ರುತಿ ಬೆಳ್ಳೂರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆಯಲ್ಲಿ ವಿರಾಜಮಾನರಾಗಿರುವ ಮಾಯ್ದದೇವ್ಸ್ ಶಿಕ್ಷಣ ಸಮೂಹ ಸಂಸ್ಥೆಗಳ ಸಂಚಾಲಕರಾಗಿರುವ ಪರಮ ಪೂಜ್ಯ ಗುರುಗಳಾದ ಲಾರೆನ್ಸ್ ಮಸ್ಕರೇನಸ್ರವರೇ, ವೇದಿಕೆಯಲ್ಲಿ ಆಸೀನರಾಗಿರುವ ಆದರಣೀಯ ಗೌರವ ಅತಿಥಿಗಳಾಗಿರುವಂತಹ ಸಹಾಯಕ ಧರ್ಮಗುರುಗಳಾದ ಲೋಹಿತ್ ಅಜಯ್ ಮಸ್ಕರೇನಸ್ರವರೇ ಹಾಗೂ ಶ್ರೀಯುತ ಜೆರಾಲ್ಡ್ ಡಿಕಾಸ್ಟಾರ್ ಅವರೇ, ಗೌರವಾನ್ವಿತ ಶಾಲಾ ಮುಖ್ಯೋಪಾಧ್ಯಾಯಿನಿಯವರೇ, ಶಾಲಾ ನಾಯಕಿಯವರೇ, ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರೇ ಹಾಗೂ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರೇ, ಆದರಣೀಯ ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿ ವರ್ಗದವರೇ ಹಾಗೂ ಸಭೆಯಲ್ಲಿ ಆಸೀನರಾಗಿರುವ ಪ್ರೀತಿಯ ಪೋಷಕ ಬಂಧುಗಳೇ, ನಲ್ಮೆಯ ವಿದ್ಯಾರ್ಥಿಗಳೇ, ನನ್ನ ವಿದ್ಯಾಭ್ಯಾಸದ ಮೊದಲ 12 ವರ್ಷಗಳ ಕಾಲ, ಅಂದರೆ ನನ್ನ ವ್ಯಕ್ತಿತ್ವ ವಿಕಸನದ ಹೆಚ್ಚಿನ ಸಮಯವನ್ನು ಈ ಮಾಯ್ದದೇವ್ಸ್ ವಠಾರ ಹಾಗೂ ಸಂತ ವಿಕ್ಟರನ ಶಾಲೆಗಳಲ್ಲಿ ಕಳೆದಿದ್ದೇನೆ. ನಾನೇನಾದರೂ ಸಾಧನೆ ಮಾಡಿದ್ದೇ ಆಗಿದ್ದರೆ ಅದರ ಧವಳ ಕೀರ್ತಿಯನ್ನು ಈ ವಿದ್ಯಾದೇಗುಲದ ಗುರುವೃಂದಕ್ಕೆ ಸಮರ್ಪಿಸುತ್ತೇನೆ. ನನಗೆ ಬೋಧನೆ ಮಾಡಿದಂತಹ ಇನಾಸ್ ಸರ್ ಅವರು ಈಗಲೂ ಈ ಶಾಲೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಸೇವೆಯಿಂದ ನಿವೃತ್ತರಾಗಿರುವ ಗುರುಗಳಾದ ನಮ್ಮ ನಲ್ಮೆಯ ಸುರೇಶ್ ಶೆಟ್ಟಿ ಸರ್ ಅವರು, ಲಿಯೋನೆಲ್ಲಾ ಮೇಡಮ್ ರವರು, ಫೆಲ್ಸಿ ಮ್ಯಾಮ್ ರವರು, ಮೇರಿ ಮ್ಯಾಮ್ ರವರು ಹಾಗೂ ನನ್ನ ಮಾತೃಶ್ರೀಯವರಾದ ಶಶಿಕಲಾ ಟೀಚರ್ ರವರು, ಇವರೆಲ್ಲರೂ ಇಂದಿನ ಈ ಸುಂದರ ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ. ಇವರೆಲ್ಲರ ಆಶೀರ್ವಾದವನ್ನು ಯಾಚಿಸುತ್ತಾ ಸಭೆಯನ್ನುದ್ದೇಶಿಸಿ ಒಂದೆರಡು ಮಾತುಗಳನ್ನು ಹೇಳಲು ಇಚ್ಛಿಸುತ್ತೇನೆ. ಎಜುಕೇಷನ್ ಆಫ್ ದ ಬ್ರೈನ್ ವಿದೌಟ್ ಎಜುಕೇಟಿಂಗ್ ದ ಮೈಂಡ್ ಇಸ್ ನಾಟ್ ಎಟ್ ಆಲ್ ಅನ್ ಎಜುಕೇಷನ್ ಎಂದು ಹೇಳಿದ್ದಾರೆ ಮಹಾಮಾನವತಾವಾದಿ ಅರಿಸ್ಟಾಟಲ್ ರವರು. ಮನಸ್ಸಿಗೆ ಶಿಕ್ಷಣವನ್ನು ನೀಡದೆ ಬರೀ ಮೆದುಳಿಗೆ ನೀಡುವ ಶಿಕ್ಷಣವು ಸಮಗ್ರ ಶಿಕ್ಷಣದ ವ್ಯಾಖ್ಯಾನದಿಂದ ಹೊರಗುಳಿಯುತ್ತದೆ. ನಾವು ಕಲಿಯುವ ವಿದ್ಯೆ ಕೇವಲ ಒಂದು ಡಿಗ್ರಿ ಪಡೆಯುವ ಉದ್ದೇಶಕ್ಕೆ ಸೀಮಿತವಾಗಿರದೆ, ಈ ವಿದ್ಯೆಯು ನಮ್ಮನ್ನು ಬೌದ್ಧಿಕವಾಗಿ, ನೈತಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಮುನ್ನಡೆಸುವಂತಹ ಒಂದು ಸಮಗ್ರ ಶಿಕ್ಷಣವಾಗಬೇಕು. ಇಂತಹ ಸಮಗ್ರ ಶಿಕ್ಷಣವನ್ನು ವರ್ಷಗಟ್ಟಲೆಯಿಂದ ಧಾರೆ ಎರೆಯುತ್ತಿದ್ದಾರೆ ಈ ವಿದ್ಯಾದೇಗುಲದ ಶಿಕ್ಷಕ ವೃಂದದವರು. ಇವರಿಗಾಗಿ ಈ 4 ಸಾಲುಗಳು. ಕಲಿಸು ಗುರುವೇ ಕಲಿಸು, ಕಲಿಸು ಜಗದ್ಗುರುವೇ ಕಲಿಸು, ಸುಳ್ಳಿನ ನಡುವೆ ಸತ್ಯವನ್ನಾಡಲು ಕಲಿಸು, ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು, ಅಂಜಿ ನಡೆವರ ನಡುವೆ ವೀರನಾಗಲು ಕಲಿಸು, ಧರೆಯ ದುಷ್ಟರ ನಡುವೆ ಜಾಣನಾಗಲು ಕಲಿಸು, ಬೆವರಳಿಸಿ ಗಳಿಸಿದ 1 ರೂಪಾಯಿ ಉಚಿತವಾಗಿ ಸಿಕ್ಕ 10ಕ್ಕಿಂತ ಮಿಗಿಲೆಂಬುದರ ಕಲಿಸು, ಸೋಲು ಗೆಲುವುಗಳನ್ನು ಸಮಚಿತ್ತದಿಂದ ಸ್ವೀಕರಿಸಲು ಕಲಿಸು, ಅಳುವಿನಲ್ಲಿ ಅಪಮಾನ ಇಲ್ಲ ಎಂಬುದರ ಕಲಿಸು, ಜಗವೆಲ್ಲ ಜರಿದರೂ ಸರಿಯೇ ನನ್ನನ್ನು ನಾ ನಂಬುವ ಬಗೆ ಕಲಿಸು, ಮಾನವೀಯತೆಯಲ್ಲಿ ನಾ ಕರಗುವುದನ್ನು ಕಲಿಸು, ಜಾಣನಾಗಲು ಕಲಿಸು ಗುರುವೇ. ಈ ಸಾಲುಗಳನ್ನು ಅಮೆರಿಕದ ಅಧ್ಯಕ್ಷರಾಗಿದ್ದ ಅಬ್ರಹಂ ಲಿಂಕನ್ ರವರು ತಮ್ಮ ಮಗನ ಶಾಲಾ ಶಿಕ್ಷಕರಿಗಾಗಿ ಬರೆದ ಕವನದಿಂದ ಆರಿಸಿಕೊಳ್ಳಲಾಗಿದೆ. ಈ ಶಾಲೆಯಲ್ಲಿ ಮಕ್ಕಳ ವ್ಯಕ್ತಿತ್ವ ವಿಕಸನಕ್ಕೆ ಬೇಕಾದಂತಹ ಎಲ್ಲ ಸ್ಪರ್ಧೆಗಳು, ಎಕ್ಸಿಬಿಷನ್ಗಳು, ಕ್ರೀಡೋತ್ಸವಗಳು, ಗೈಡ್ಸ್, ಬ್ಯಾಂಡ್ ಸೆಟ್ ಅಲ್ಲದೆ ಹಲವು ಹಬ್ಬಗಳ ಆಚರಣೆ, ಹೀಗೆ ಒಂದೇ ಸೂರಿನಡಿಯಲ್ಲಿ ಹಲವು ಕಾರ್ಯಕ್ರಮಗಳನ್ನು ಪ್ರಯೋಜಿಸುವುದರಿಂದ ಮಕ್ಕಳ ಸಂಪೂರ್ಣ ಬೆಳವಣಿಗೆಗೆ ಬೌದ್ಧಿಕ, ನೈತಿಕ
ಮಾನಸಿಕ ಶಾರೀರಿಕ ಬೆಳವಣಿಗೆಗೆ ಕಾರಣರಾಗಿದ್ದಾರೆ. ಇನ್ನು ಪೋಷಕರನ್ನುದ್ದೇಶಿಸಿ ಒಂದೆರಡು ಮಾತುಗಳನ್ನು ಹೇಳುವುದಾದರೆ, ಮಕ್ಕಳನ್ನು ಹೇಗೆ ಹುರಿದುಂಬಿಸಬಹುದು ಎಂಬುದರ ಬಗ್ಗೆ ಯೋಚಿಸುವಾಗ ನೆನಪಾಗುವ ಒಂದು ನಿದರ್ಶನ ಪ್ರಸಿದ್ಧ ವಿಜ್ಞಾನಿ ಥಾಮಸ್ ಆಲ್ವಾ ಎಡಿಸನ್ ರವರ ತಾಯಿ. ಎಡಿಸನ್ ರವರು ಪ್ರಾಥಮಿಕ ಶಾಲೆಯಲ್ಲಿರುವಾಗ ಅವರ ಮುಖ್ಯೋಪಾಧ್ಯಾಯಿನಿಯವರು ಅವರ ತಾಯಿಗೆ ಒಂದು ಪತ್ರವನ್ನು ಬರೆದುಕೊಟ್ಟರಂತೆ. ಅದರಲ್ಲಿ ಹೀಗೆಂದು ಬರೆದಿತ್ತು: ನಿಮ್ಮ ಮಗ ಬುದ್ಧಿಮಾಂದ್ಯ, ಅವನಿಗೆ ನಮ್ಮ ಶಾಲೆಯಲ್ಲಿ ಪ್ರವೇಶವಿಲ್ಲ. ಈ ಪತ್ರವನ್ನು ಓದಿದ ತಾಯಿ ಬಹಳ ದುಃಖಿತರಾದರೂ ಕೂಡ ತನ್ನ ಮಗನಿಗೆ ಆ ಪತ್ರವನ್ನು ಹೀಗೆಂದು ತಿಳಿಸಿದರು: ಮಗನೇ, ನೀನು ಬಹಳ ಮೇಧಾವಿಯಂತೆ, ಆದ್ದರಿಂದ ನಿನ್ನ ಮುಖ್ಯೋಪಾಧ್ಯಾಯರು ನಿನ್ನನ್ನು ಬೇರೆ ಶಾಲೆಗೆ ಸೇರಿಸುವಂತೆ ಹೇಳಿದ್ದಾರೆ ಎಂದು ಹೇಳಿದರಂತೆ. ತಾಯಿಯ ಈ ಸ್ಫೂರ್ತಿಯ ಮಾತು ಥಾಮಸ್ ಆಲ್ವಾ ಎಡಿಸನ್ ರವರ ಜೀವನದಲ್ಲಿ, ಅವರ ಯಶಸ್ಸಿನ ಜೀವನದಲ್ಲಿ ದಾರಿದೀಪವಾಯಿತು. ಇದೇ ರೀತಿ ಛತ್ರಪತಿ ಶಿವಾಜಿ ಮಹಾರಾಜರ ಯಶಸ್ಸಿಗೆ ಕಾರಣರಾದರು ಅವರ ತಾಯಿ ಜೀಜಾಬಾಯಿಯವರು. ಈ ರೀತಿ ಪೋಷಕರಾಗಿ ನಾವು ಮಕ್ಕಳೊಡನೆ ಯಾವ ರೀತಿಯಲ್ಲಿ ವರ್ತಿಸುತ್ತೇವೋ ಆ ರೀತಿಯಾಗಿ ಅವರ ವ್ಯಕ್ತಿತ್ವವು ರೂಪುಗೊಳ್ಳುತ್ತದೆ. ಪ್ರತಿಯೊಂದು ಮಗುವು ವಿಭಿನ್ನ, ವಿಶಿಷ್ಟ, ಅವರಲ್ಲಿ ಹೇರಳವಾದ ಪ್ರತಿಭೆಯು, ಅಗಾಧವಾದ ಪ್ರತಿಭೆಯು ಇರುತ್ತದೆ. ಈ ಪ್ರತಿಭೆಯನ್ನು ಹೊರತರಬೇಕಾದರೆ ಪೋಷಕರಾದ ನಾವು ಅವರಿಗೆ ಮಾದರಿಯಾಗಿ, ಚೈತನ್ಯದ ಚಿಲುಮೆಯಾಗಿ, ಉತ್ಸಾಹದ ಬುಗ್ಗೆಗಳಾಗಿದ್ದರೆ ಖಂಡಿತವಾಗಿಯೂ ಅವರು ನಮ್ಮನ್ನು ಅನುಸರಿಸುತ್ತಾರೆ. ಮಕ್ಕಳ ಬೆಳವಣಿಗೆಗೆ ಪ್ರಮುಖವಾಗಿ ಪರಿಣಾಮ ಬೀರುವ ಕೆಲವು ಅಂಶಗಳು. ಮಕ್ಕಳಲ್ಲಿ ಪಾಸಿಟಿವ್ ಸೆಲ್ಫ್ ಇಮೇಜ್, ಅಂದರೆ ತನ್ನ ಸಾಮರ್ಥ್ಯವೇನು, ತನ್ನ ಆಸಕ್ತಿಗಳೇನು ಎಂಬ ಕಲ್ಪನೆಯನ್ನು ಮಕ್ಕಳಲ್ಲಿ ಮೂಡಿಸುವಲ್ಲಿ ಪೋಷಕರ ಪಾತ್ರ ಬಹಳ ಮುಖ್ಯ. ಕೆಲವೊಂದು ಸಲ ನಾವು ಮಕ್ಕಳ ಹಿತದೃಷ್ಟಿಯಿಂದ ಮಕ್ಕಳನ್ನು ಬೈಯುವುದು, ಟೀಕಿಸುವುದು, ಹೀಯಾಳಿಸುವುದು ಮಾಡುತ್ತೇವೆ. ಮಾತೇ ಮುತ್ತು, ಮಾತೇ ಶಾಪ ಎಂಬಂತೆ ನಮ್ಮ ಮಾತು ಮಕ್ಕಳಿಗೆ ಸಕಾರಾತ್ಮಕವಾಗಿ ಅಥವಾ ನಕಾರಾತ್ಮಕವಾದ ಪರಿಣಾಮವನ್ನು ಬೀರುತ್ತದೆ. ಇದಕ್ಕೆ ಒಂದು ಪ್ರಸಿದ್ಧ ನಿದರ್ಶನ ನಿಮಗೆಲ್ಲರಿಗೂ ತಿಳಿದಿರುವಂತಹ ಒಂದು ಕತೆ. ಸೊಲೊಮನ್ ದ್ವೀಪದ ಜನರು ಪಾಲಿಸಿಕೊಂಡು ಬಂದಿರುವಂತಹ ಒಂದು ಕ್ರಮ. ಆ ಊರಿನಲ್ಲಿ ಬೃಹತ್ ಗಾತ್ರದ ಒಂದು ವೃಕ್ಷವನ್ನು ಕಡಿಯಬೇಕಾದಂಥ ಸಂದರ್ಭದಲ್ಲಿ ಆ ಊರಿನ ಜನರೆಲ್ಲರೂ ಆ ಮರದ ಸುತ್ತ ಸೇರಿ, ಗುಂಪು ಗುಂಪಾಗಿ ಆ ಮರದ ಸುತ್ತ ಸೇರಿ ಹಲವು ಗಂಟೆಗಳ ಕಾಲ ಕಿರುಚುತ್ತಾ ಆ ಮರವನ್ನು ಬೈಯುತ್ತಾ ಶಪಿಸುತ್ತಾರಂತೆ. ಈ ರೀತಿ ನಕಾರಾತ್ಮಕ ಶಕ್ತಿಯನ್ನು ಆ ಮರಕ್ಕೆ ರವಾನಿಸುವುದರಿಂದ ಆ ಮರವು ದಿನೇ ದಿನೇ ಸೊರಗುತ್ತಾ ಒಣಗಿ ತಾನಾಗಿಯೇ ಉರುಳುತ್ತದಂತೆ. ಇದು ಕಥೆಯಾಗಿ ಉಳಿದಿಲ್ಲ. ಇದನ್ನು ಪುಷ್ಟೀಕರಿಸಿದ್ದಾರೆ ಅಮೆರಿಕಾದ ರಿಸರ್ಚರ್ ಹಾಗೂ ಸೆಲ್ ಬಯಾಲಜಿಸ್ಟ್ ಬ್ರೂಸ್ ಎಚ್ ಲಿಪ್ಟನ್ ರವರು. ಅವರು ಬರೆದಿರುವ ಪುಸ್ತಕ ದಿ ಬಯಾಲಜಿ ಆಫ್ ಬಿಲೀಫ್ಸ್. ಇದರಲ್ಲಿ ಕಾನ್ಷಿಯಸ್ ಪ್ಯಾರೆಂಟಿಂಗ್ ಎಂಬ ವಿಷಯವನ್ನು ವಿಮರ್ಶಿಸುತ್ತಾ ಅವರು ಹೀಗೆಂದು ಹೇಳಿದ್ದಾರೆ: ಇಫ್ ಯು ಆರ್ ಅ ಪೇರೆಂಟ್ ಆ್ಯಂಡ್ you keep cursing your child in the name of constructive criticism, you are installing beliefs in their mind which will keep them harming throughout their life. But if you keep appreciating them in a sincere way, you are installing beliefs in their mind which will help them all their life. ಆದ್ದರಿಂದ ಮಕ್ಕಳೊಡನೆ ನಾವಾಡುವ ಪ್ರತಿಯೊಂದು ಮಾತು, ನಾವು ಅವರನ್ನು ಬೈಯಲು ಉಪಯೋಗಿಸುವಂತಹ ಶಬ್ದಗಳು ಖಂಡಿತವಾಗಿಯೂ ಅವರ ಮೇಲೆ ಬಹಳ ಪರಿಣಾಮವನ್ನು ಬೀರಬಹುದು. ಆದ್ದರಿಂದ ಅದನ್ನು ಗಮನಿಸುವುದು ಬಹಳ ಅವಶ್ಯಕ. ಹೆತ್ತವರು ಮಕ್ಕಳೊಂದಿಗೆ ತಮ್ಮ ನಿರೀಕ್ಷೆಗಳನ್ನು ಹಂಚಿಕೊಳ್ಳುವುದರಲ್ಲಿ ಯಾವುದೇ ತಪ್ಪಿಲ್ಲ. ಆದರೆ
ಆ ನಿರೀಕ್ಷೆಗಳ ಭಾರವನ್ನು ಮಕ್ಕಳ ಮೇಲೆ ಹೇರಿದರೆ ಅದರಿಂದ ದುಷ್ಪರಿಣಾಮಗಳು ಉಂಟಾಗಬಹುದು. ಕೊನೆಯದಾಗಿ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತು. ಪ್ರತಿಯೊಬ್ಬರ ಜೀವನದ ಮೊದಲ ಹೆಜ್ಜೆಗಳು ಅತಿ ಮುಖ್ಯ. ಈ ವಯಸ್ಸಿನಲ್ಲಿ ಕಲಿಯುವ ಪಾಠಗಳು, ಆದರ್ಶಗಳು, ಗುಣನಡತೆಗಳು ನಿಮ್ಮ ಉತ್ತಮ ಭವಿಷ್ಯಕ್ಕೆ ಭದ್ರ ಅಡಿಪಾಯವಾಗಿರುತ್ತದೆ. ಪ್ರೀತಿಯ ಮಕ್ಕಳೇ, ಯಶಸ್ಸನ್ನು ಪಡೆಯಬೇಕಾದರೆ ಸತತ ಪ್ರಯತ್ನ ಹಾಗೂ ಸದೃಢ ಇಚ್ಛಾಶಕ್ತಿ ಬಹಳ ಮುಖ್ಯ. ನಾನು ಸಮುದ್ರವನ್ನೇ ಕುಡಿಯಬಲ್ಲೆ, ಪರ್ವತಗಳನ್ನೇ ಪುಡಿ ಮಾಡಬಲ್ಲೆ ಎಂಬಂತಹ ಸದೃಢ ಸಂಕಲ್ಪ ಶಕ್ತಿ ನಿಮ್ಮಲ್ಲಿ ಇರಲೇಬೇಕು. ಅದೃಷ್ಟವನ್ನು ನಂಬಬೇಡಿ, ನಿಮ್ಮ ಪರಿಶ್ರಮದ ಮೇಲೆ ನಂಬಿಕೆ ಇಡಿ ಎಂದು ಹೇಳಿದ್ದಾರೆ ಡಾಕ್ಟರ್ B.R. ಅಂಬೇಡ್ಕರ್ ರವರು. One of the most important ways to success is to have the discipline of doing what you should do and you know that you have to do even when you don't feel like doing it. ಅಂದರೆ ಒಂದು ಕೆಲಸವನ್ನು ಮಾಡಬೇಕಾದಲ್ಲಿ ಆ ಕೆಲಸವನ್ನು ಮಾಡಲು ಮನಸ್ಸಿಲ್ಲದಿದ್ದರೂ ಕೆಲಸವನ್ನು ಮುಂದೂಡದೆ ಅದನ್ನು ಮಾಡಿ ಮುಗಿಸುವಂತಹ ಒಂದು ಶಿಸ್ತು ನಮ್ಮಲ್ಲಿದ್ದರೆ ಖಂಡಿತವಾಗಿಯೂ ನಾವು ಯಶಸ್ಸಿನ ಪಥದಲ್ಲಿ ಮುನ್ನಡೆಯುತ್ತೇವೆ. ಸ್ಟೂಡೆಂಟ್ಸ್, ಪುಷ್ ಯೋರ್ ಸೆಲ್ಫ್ ಬಿಕಾಸ್ ನೋ ಒನ್ ಎಲ್ಸ್ ವಿಲ್ ಡೂ ದ್ಯಾಟ್ ಫಾರ್ ಯು. ನಿಮ್ಮನ್ನು ನೀವು ಹುರಿದುಂಬಿಸಿಕೊಂಡು ಮುನ್ನಡೆಯುತ್ತಾ ಇರಿ. ನಥಿಂಗ್ ಈಸ್ ಇಂಪಾಸಿಬಲ್ ಎಂಬುದನ್ನು ಹೇಳಲು ಒಂದು ಉತ್ತಮ ನಿದರ್ಶನವನ್ನು ನೀಡುತ್ತೇನೆ. ವಿಲ್ಮಾ ರುಡಾಲ್ಫ್ ಎಂಬ ಅಮೆರಿಕಾದ ಹೆಣ್ಣು ಮಗಳು ತನ್ನ 9ನೇ ವರ್ಷ ಪ್ರಾಯದಲ್ಲಿ ಪೋಲಿಯೋ ಎಂಬ ಮಾರಕ ರೋಗಕ್ಕೆ ತುತ್ತಾದಳು. ಆದರೆ ಅವಳ ಹೆತ್ತವಳಾಗಲಿ ವಿಲ್ಮಾ ರುಡಾಲ್ಫ್ ಆಗಲಿ ಧೃತಿಗೆಡಲಿಲ್ಲ. ಉತ್ತಮ ವೈದ್ಯಕೀಯ ಚಿಕಿತ್ಸೆಯೊಂದಿಗೆ ಹಲವು ವ್ಯಾಯಾಮಗಳನ್ನು ಧೃತಿಗೆಡದೆ ದಿನನಿತ್ಯವೂ ಮಾಡಿ ಚೇತರಿಸುತ್ತಾ ಬಂದಳು. ಎಷ್ಟೊಂದು ಚೇತರಿಸಿಕೊಂಡಳು ಎಂದರೆ 1960ರಲ್ಲಿ ನಡೆದ ಒಲಿಂಪಿಕ್ಸ್ನಲ್ಲಿ 100 ಮೀಟರ್, 200 ಮೀಟರ್, 4x100 ಮೀಟರ್ ರಿಲೇಗಳ ಈ 3 ವಿಭಾಗಗಳಲ್ಲಿಯೂ ಚಿನ್ನದ ಪದಕವನ್ನು ಬಾಚಿಕೊಂಡು ದಾಖಲೆಯನ್ನೇ ನಿರ್ಮಿಸಿದಳು. ವಿಲ್ಮಾ ರುಡಾಲ್ಫ್ಗೆ ಇಂತಹ ಸಾಧನೆಯನ್ನು ಮಾಡಲು ಸಾಧ್ಯವಾದರೆ ಪ್ರೀತಿಯ ಮಕ್ಕಳೇ, ನೀವು ಯಾರಿಗೂ ಕಡಿಮೆ ಇಲ್ಲ. ಉತ್ತಮ ಆರೋಗ್ಯವಿದೆ. ಪ್ರೀತಿಯಿಂದ ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಸುವ ನಿಮ್ಮ ಹೆತ್ತವರಿದ್ದಾರೆ. ನಿಮಗೆ ಪಾಠ ಪ್ರವಚನಗಳನ್ನು ಮಾಡಿ ಸದಾ ಮಾರ್ಗದರ್ಶನ ಮಾಡುವಂತಹ ಶಿಕ್ಷಕ ವೃಂದದವರಿದ್ದಾರೆ. ಇನ್ನೇನು ಬೇಕು ನಿಮಗೆ? ಭಯವನ್ನು ಬಿಟ್ಟರೆ ಜಯವು ಖಂಡಿತ ನಿಮ್ಮದೇ. ವಿದ್ಯಾರ್ಥಿನಿಯರೇ, ಕಳೆದ ಶೈಕ್ಷಣಿಕ ಸಾಲಿನಲ್ಲಿ 10ನೇ ತರಗತಿಯ ವಿದ್ಯಾರ್ಥಿಗಳು 100% ಫಲಿತಾಂಶವನ್ನು ತಂದುಕೊಟ್ಟು ತಮ್ಮ ಕೃತಜ್ಞತೆಯನ್ನು ತಮ್ಮ ಗುರುಗಳಿಗೆ ಸಂಧಿಸಿದ್ದಾರೆ. ಇದೇ ರೀತಿ ಈ ವರ್ಷವೂ ನೀವೆಲ್ಲರೂ 100% ಫಲಿತಾಂಶದೊಂದಿಗೆ ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಡಿಸ್ಟಿಂಕ್ಷನ್ ಶ್ರೇಣಿಯನ್ನು ತಂದುಕೊಡುವಂತಾಗಲಿ, ದೇವರು ನಿಮ್ಮನ್ನು ಹರಸಲಿ ಎಂದು ಹಾರೈಸುತ್ತೇನೆ. ಮಕ್ಕಳೇ, ಏಳಿ, ಎದ್ದೇಳಿ, ನಿಲ್ಲದಿರಿ ಗುರಿ ಮುಟ್ಟುವ ತನಕ. ಇದೇ ಸಮಾರಂಭದಲ್ಲಿ ನನ್ನ ಮತ್ತೊಂದು ಮನದಾಳದ ಮಾತುಗಳನ್ನು ಹೇಳಲು ಬಯಸುತ್ತೇನೆ. ಸಂತ ವಿಕ್ಟರನ ಬಾಲಿಕಾ ಪ್ರೌಢಶಾಲೆಯಲ್ಲಿ ಕಳೆದ 25 ವರ್ಷಗಳಿಂದ ನಾನು ನನ್ನ ಹೆತ್ತವರ ತುಂಬು ಸಹಕಾರದೊಂದಿಗೆ ಭಾರತೀಯ ನೃತ್ಯ ಕಲಾಶಾಲೆ ಎಂಬ ನೃತ್ಯ ಸಂಸ್ಥೆಯನ್ನು ನಡೆಸಿಕೊಂಡು ಬಂದಿದ್ದೇನೆ. ಇಲ್ಲಿ ನಮಗೆ ಸ್ಥಳಾವಕಾಶವನ್ನು ನೀಡಿ ನಮ್ಮಿಂದ ಏನೇ ಅನಾನುಕೂಲಗಳಾದರೂ ಅದನ್ನು ಮನ್ನಿಸಿ ನಮ್ಮೊಂದಿಗೆ ತುಂಬು ಸಹಕಾರದಿಂದಿರುವ ಈಗಿನ ಸಂಚಾಲಕರು
ಹಾಗೂ ಈ ಮೊದಲಿನ ಎಲ್ಲ ಸಂಚಾಲಕರುಗಳಿಗೆ ಹಾಗೂ ಈಗಿನ ಪ್ರೀತಿಯ ಮುಖ್ಯೋಪಾಧ್ಯಾಯಿನಿಯವರಾದ ರೋಸ್ಲಿನ್ ಮ್ಯಾಮ್ ರವರಿಗೆ ಹಾಗೂ ಈ ಮುಂಚಿನ ಎಲ್ಲ ಮುಖ್ಯೋಪಾಧ್ಯಾಯಿನಿಯವರಿಗಳಿಗೂ ನನ್ನ ಹೃದಯಾಂತರಾಳದ ವಂದನೆಗಳು. ಹಾಗೆಯೇ ನನ್ನ ಮೇಲೆ ಇಷ್ಟೊಂದು ಅಭಿಮಾನವಿಟ್ಟು ನನ್ನನ್ನು ಪ್ರೀತಿಯಿಂದ ಆಹ್ವಾನಿಸಿ ಇಂದಿನ ಈ ಸುಂದರ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳುವಂತಹ ಅವಕಾಶವನ್ನು ಕೊಟ್ಟಂತಹ ವಂದನೀಯ ಸಂಚಾಲಕರಿಗೆ, ಗೌರವಾನ್ವಿತ ಮುಖ್ಯೋಪಾಧ್ಯಾಯಿನಿಯವರಿಗೆ, ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಿಗೆ, ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿ ವರ್ಗದವರಿಗೆ, ಸಭೆಯಲ್ಲಿ ಆಸೀನರಾಗಿರುವ ಎಲ್ಲ ಪೋಷಕರಿಗೆ ಹಾಗೂ ನಲ್ಮೆಯ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ವಂದನೆಗಳು. ಜೈ ಹಿಂದ್. Thank you, ma'am, for your wonderful words. ಇದೀಗ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಶಾಲಾ ಸಂಚಾಲಕರಾದ ಅತಿವಂದನೀಯ ಫಾದರ್ ಲಾರೆನ್ಸ್ ಮಸ್ಕರೇನಸ್ ಸ್ಮರಣಿಕೆ ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಸ್ಮರಣಿಕೆ ನೀಡಿದ ಫಾದರ್ ತಮಗೆ ಧನ್ಯವಾದಗಳು. ದ ಮೋರ್ ಯು ಪ್ರಾಕ್ಟೀಸ್ ದ ಆರ್ಟ್ ಆಫ್ ಥ್ಯಾಂಕ್ಫುಲ್ನೆಸ್, ದ ಮೋರ್ ಯು ಹ್ಯಾವ್ ಟು ಬಿ थैंकफुल फॉर. आगमित सभी गण्यों को धन्यवाद समर्पित करना हमारा संस्कृति है. मैं हमारा शाला विद्यार्थी नायिका को सबको धन्यवाद समर्पित करने की विनती करती है. ಉದಯಿಸಿದ ಸೂರ್ಯ ಮುಳುಗಲೇಬೇಕು, ಅರಳಿದ ಹೂ ಬಾಡಲೇಬೇಕು. ಹಾಗೆಯೇ ತಾಸು ಕಳೆದಂತೆ ನಮ್ಮ ಕಾರ್ಯಕ್ರಮವನ್ನು ಮುಗಿಸಲೇಬೇಕು. ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ಶಾಲಾ ಸಂಚಾಲಕರಾದ ಅತಿವಂದನೀಯ ಫಾದರ್ ಲಾರೆನ್ಸ್ ಮಸ್ಕರೇನಸ್ ರವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ವಿದುಷಿ ಡಾಕ್ಟರ್ ಶ್ರುತಿ ರೋಷನ್ ಬೆಳ್ಳೂರ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಪುತ್ತೂರು ಚರ್ಚ್ನ ಸಹಾಯಕ ಧರ್ಮಗುರುಗಳಾದ ಫಾದರ್ ಲೋಹಿತ್ ಅಜಯ್ ಮಸ್ಕರೇನಸ್ ಇವರಿಗೆ ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಚರ್ಚ್ ಪಾಲನಾ ಸಮಿತಿಯ ಉಪಾಧ್ಯಕ್ಷರಾದ ಶ್ರೀಯುತ ಜರಾಲ್ಡ್ ಡಿಕೋಸ್ಟಾ ಹಾಗೂ ನಮ್ಮ ಶಾಲೆಯ ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷರಾದ ಶ್ರೀಯುತ PM ಅಶ್ರಫ್ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಇನ್ನೋರ್ವ ಅತಿಥಿಗಳಾದ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಶ್ರೀಮತಿ ಇವನ್ ಮಸ್ಕರೇನಸ್ ಹಾಗೂ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯಿನಿಯಾದ ಶ್ರೀಮತಿ ರೋಸ್ಲಿನ್ ಲೋಬೋ ರವರಿಗೆ ಎಲ್ಲರ ಪರವಾಗಿ ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಲು ಸಹಕರಿಸಿದ ನಮ್ಮ ಎಲ್ಲ ಶಿಕ್ಷಕ ಶಿಕ್ಷಕೇತರ ವೃಂದದವರಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾದ ಆಡಳಿತ ಮಂಡಳಿಯ ಸದಸ್ಯರು, ರಕ್ಷಕ ಶಿಕ್ಷಕ ಸಂಘದ ಸದಸ್ಯರು, ವಿದ್ಯಾರ್ಥಿನಿಯರ ಹೆತ್ತವರು, ವಿದ್ಯಾಭಿಮಾನಿಗಳು, ನಮ್ಮ ಶಾಲೆಯ ನಿವೃತ್ತ ಶಿಕ್ಷಕರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮನೋರಂಜನೆ ನೀಡಿದ ವಿದ್ಯಾರ್ಥಿಗಳಿಗೆ ಹಾಗೂ ನನ್ನ ನೆಚ್ಚಿನ ಸಹಪಾಠಿಗಳಿಗೆ ಮನದಾಳದ ಕೃತಜ್ಞತೆಗಳು.
ಈ ಕಾರ್ಯಕ್ರಮಕ್ಕೆ ಬೆರಗು ನೀಡಲು ಸಹಕರಿಸುತ್ತಿರುವ ಧ್ವನಿವರ್ಧಕ ಶ್ರೀಯುತ ರವಿ ಡಿಸೋಜಾ ಹಾಗೂ ಶಾಮ್ಯಾನ ಒದಗಿಸಿದ ಶ್ರೀ ಸಿಪ್ರಿಯನ್ ಮೋರಸ್ ಹಾಗೂ ಈ ಕಾರ್ಯಕ್ರಮದ ಛಾಯಾಚಿತ್ರ ಗ್ರಾಹಕರಾದ ಪೊನ್ನಪ್ಪ ಸರ್ ಇವರಿಗೆ ಮನದಾಳದ ವಂದನೆಗಳನ್ನು ಬಯಸುತ್ತೇನೆ. ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ವಂದನೆಗಳು. ಈ ಒಂದು ಆಹ್ವಾನಕ್ಕೆ ಮನ್ನಣೆ ಕೊಟ್ಟು ನಮ್ಮ PU ಕಾಲೇಜಿನ ಪ್ರಾಂಶುಪಾಲರಾದ ಆಶಾ ಕ್ರಾಯನ್ ಕ್ರಾಸ್ತಾ ಇವರು ಇಲ್ಲಿ ಆಗಮಿಸಿದ್ದಾರೆ. ವಂದನೀಯ ಪೂಜ್ಯರೇ, ನಿಮಗೆ ಸ್ವಾಗತ ಹಾಗೂ ಕೃತಜ್ಞತೆಗಳು. ಧನ್ಯವಾದ ಸಮೀಕ್ಷಾ. ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ತಮಗಾಗಿ ವೇದಿಕೆಯ ಮುಂಭಾಗದಲ್ಲಿ ಕಾದಿರಿಸಿದ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಥ್ಯಾಂಕ್ ಯು. ಧನ್ಯವಾದ. ಏನ್ ಆಡುದ ನೀನು ಹಾಗೆ ಸಾ? ನೀ ಹಾಡ್ಬೇಡ, ನಿಲ್ಲು ನಿಲ್ಲು. ನಿಕ್ಲೆದಾ ನೀತು ಜೋಶು ಡ್ಯಾನ್ಸ್ ಮನ್ಪುನ ನಿಕ್ಕು ಗೊತ್ತುಜ್ಜ ಇನ್ನು ಎಂಕ್ಲಿನ ಸ್ಕೂಲ್ ಆನ್ಯುವಲ್ ಡೇ ಆತ ಅಂಚ ಇಲ್ಲವಲ್ಲ ನಾವು ಪೋಯ್ 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 ಎಂದಿನ ನಮ್ಮ ಸಮയം പാഴാക്കുന്നേ എന്നങ്ങൾ വേഗം തന്നെ തുടങ്ങാം. Oh, what a festival look! Wow, what an audience look! Good morning, ladies and gentlemen. Invited guests, intellectuals, teachers, students, and everyone present here. A hearty welcome to all of you to the cultural program of St. Victor Girls High School. We are the masters of today's ceremony. ನಾವು ಇಂದಿನ ಕಾರ್ಯಕ್ರಮದ ನಿರೂಪಕರಾಗಿ ನಾನು ಫಾತಿಮತ್ ಶಜಾ, myself ಅಂಜಲಿ ಮರಿಯಾ ಒಲಿವೆರಾ, मैं आशिका. I hope all our guests are comfortably seated. Without wasting this precious time, let's begin this cheerful and pleasant morning with full of entertainment. Then hurry up. Let's begin our cultural program. ಕಾಯುವ ದೈವದಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ
ಈ ಚಿಗುರೆಲೆಗಳನ್ನು ಕಾಪಾಡಿ ಮುನ್ನಡೆಸು ನಡಿ. ನಿಸರ್ಗವು ಸೊಬಗಿನಿಂದ, ಹೂ ಬಣ್ಣದಿಂದ, ಮಾವಿನ ಮರ ಹಣ್ಣಿನಿಂದ, ಸಮುದ್ರ ಅಲೆಗಳಿಂದ ಸ್ವಾಗತವನ್ನು ಬಯಸುತ್ತದೆ. ಅಂತೆ ದೇವರ ಅನುಗ್ರಹದೊಂದಿಗೆ ಸರ್ವರನ್ನು ಗುಣಗಾನ ಮಾಡಲು ಸಜ್ಜಾಗಿದೆ ಸ್ವಾಗತ ನೃತ್ಯ. ವಾರಂಗಲ್ ನಮ್ ಪಲ್ಲಿ ಮಾನವನೈ ಮೇದಿಕ್ ವರವೇರ್ಪು. Kirdaka junuta, dimta. Kirdaka junuta, dimta. Kirdaka junuta, dumta. Dum ta na 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 na, dum dum ta na 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 na, dum dum agappa. Dum dum ta na na de na 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 na, dum dum agasa. Ragda dum da 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 di ra na 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 na. Da 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 dum da 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 dum da da dum 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 da na 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 de na 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 dum. Kirta na di ra na. Gama gama ma gama pa ma ga sa ni sa. Kirta na di ra na. Gama gama ma gama pa ma ga sa ni sa. Kirta na di ra na. Gama gama ma gama pa ma ga sa ni sa. Come on now, follow my lead. Come on now, follow my lead. I'm in love with your body. I'm in love with your body. I'm in love with your body. Every day discovering something brand new. I'm in love with the shape of you. बूंद बूंद मिलके बनी लहर और लहर, लहर लहर मिलके बनी सागर, वो बनी सागर, वो बनी सागर. दूर पास तेरी दया मिलती निरंतर, भरते रहे अपने मन की गागर, वो मन की गागर, वो मन की गागर. हमें दिया जो भगवान से पाया, दिया हमें एक नए मन का उजाला. तूने ही सिखलाई हमें प्यार की सेवा, जब भी कहीं गिरने लगे तूने संभाला. ओ सर्वधर्म समन्वयम समन्वयम समन्वयम. ओ हो 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 हो. बूंद बूंद मिलके बनी लहर और लहर, लहर लहर मिलके बनी सागर, वो बनी सागर, वो बनी सागर. दूर पास तेरी दया मिलती निरंतर, भरते रहे अपने मन की गागर, वो मन की गागर, वो मन की गागर. घर तुमने बनाया, लाए तुम्हें सबके लिए शांति भरा मन. खोल दिए सबके लिए द्वार दया के, चाहे कोई बड़ा हो या छोटा या निर्धन. ओ सर्वधर्म समन्वयम समन्वयम समन्वयम. ओ हो 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 हो. बूंद बूंद मिलके बनी लहर और लहर, लहर लहर मिलके बने सागर, हो बने सागर,
स्वागतं सुस्वागतं स्वागतं सतशुभ स्वागतं नव नव भारतं सुस्वागतं स्वागतं तं तं स्वागतं तं तं स्वागतं सतशुभ स्वागतं नव नव भारतं सुस्वागतं स्वागतं सतशुभ स्वागतं नव नव भारतं सुस्वागतं स्वागतं सतशुभ स्वागतं नव नव भारतं Thank you friends for welcoming with your graceful steps. ತಪ್ಪು ಮಾಡೋದು ಸಹಜ, ಆದರೆ ಮಾಡಿದ ತಪ್ಪನ್ನೇ ಮರಳಿ ಮರಳಿ ಮಾಡಿದರೆ ಅದು ಅಕ್ಷಮ್ಯ ಅಪರಾಧ. ತಪ್ಪನ್ನು ಒಪ್ಪಿ ಪಶ್ಚಾತ್ತಾಪ ಪಟ್ಟು ಒಳ್ಳೆಯ ದಾರಿ ಹಿಡಿದರೆ ಪರಮಾತ್ಮನಿಗೆ ಆಗುವ ಸಂತೋಷ ಅಷ್ಟಿಷ್ಟಲ್ಲ. ಅಂತೆಯೇ ದುಂದುಗಾರ ಮಗನನ್ನು ತಂದೆ ಯಾವ ರೀತಿ ಸ್ವೀಕರಿಸಿ ಕ್ಷಮಿಸುತ್ತಾನೆ ಎಂಬುದನ್ನು ಇದೀಗ ವೀಕ್ಷಿಸೋಣ. ಅತ ತುಮ್ಚೆ ಮುಖಾರ್ ವೇಚಿಕ್ ಪೂತ್. ಯೇಸು ಸ್ವಾಮಿಯ ಉಪದೇಶವನ್ನು ಕೇಳಲು ಎಲ್ಲ ಸುಂಕದವರು ಪಾಪಿಗಳು ಬರುತ್ತಿದ್ದರು. ಇದನ್ನು ಕಂಡ ಫರಿಸಾಯರು ಮತ್ತು ಧರ್ಮಶಾಸ್ತ್ರಿಗಳು, ಈ ಮನುಷ್ಯ ಪಾಪಿಗಳನ್ನು ಬರಮಾಡಿಕೊಳ್ಳುತ್ತಾನೆ, ಅವರೊಡನೆ ಊಟ ಮಾಡುತ್ತಾನೆ ಎಂದು ಗೊಣಗಿದರು. ಆ ಸಂದರ್ಭದಲ್ಲಿ ಯೇಸು ಸ್ವಾಮಿ ಈ ಸಾಮರ್ಥ್ಯವನ್ನು ಹೇಳಿದರು. ಪೂರ್ವ ತಂದೆಗೆ ಇಬ್ಬರು ಗಂಡು ಮಕ್ಕಳು, ಪೂರ್ವ ತಂದೆಗೆ ಇಬ್ಬರು ಗಂಡು ಮಕ್ಕಳು. ಕಷ್ಟ ಅರಿಯದೆ ಬಡತನ ಸವಿಯದೆ, ಕಷ್ಟ ಅರಿಯದೆ ಬಡತನ ಸವಿಯದೆ, ಸುಖದಲ್ಲಿ ಚೆನ್ನಾಗಿ ಬೆಳೆದರು, ಸುಖದಲ್ಲಿ ಚೆನ್ನಾಗಿ ಬೆಳೆದರು. ಇನ್ನೊಂದಿಷ್ಟು ಬಡಿಸ್ಕೊಳ್ಳಪ್ಪ. ಬಿಸಿಲಿನ ಬೇಗೆಗೆ ತುಂಬಾ ದಣಿದಿದ್ದೀಯ. ಇತ್ತೀಚೆಗೆ ಹೊಲ ಗದ್ದೆಗಳನ್ನ ತುಂಬಾ ಹಚ್ಕೊಂಡ್ ಬಿಟ್ಟಿದೀಯ ಅಂತ ಕಾಣಿಸುತ್ತೆ. ನೋಡು, ಆರೋಗ್ಯದ ಕಡೆಗೂ ಗಮನ ಹರಿಸ್ತಿಲ್ಲ. ಅಂದ್ಹಾಗೆ ಅವನೆಲ್ಲಿ ನಿನ್ ತಮ್ಮ? ಊಟದ ಹೊತ್ತಾದ್ರೂ ಇನ್ನೂ ಕಾಣಿಸ್ತಿಲ್ವಲ್ಲ. ಇಷ್ಟೊತ್ತಿಗೆ ಅವನು ಮನೆ ಸೇರ್ಬೇಕಿತ್ತಲ್ವೇ? ಅದೇನು ಗೊತ್ತಿಲ್ಲದ ವಿಚಾರವೇನಪ್ಪ. ಇಡೀ ಊರಿಗೆ ಊರೇ ಅವನ ಬಗ್ಗೆ ಮಾತಾಡ್ಕೊಳ್ತಾ ಇದೆ. ಇನ್ನು ಮನೆಗೆ ಬರಬೇಕು ಅಂತ ಅನಿಸಿದ್ರು ಅವನ ನಡತೆ ಕೆಟ್ಟ ಸಂಘ, ಹೆಂಡ, ಸಿಗರೇಟು, ಕ್ಲಬ್, ಪಾರ್ಟಿ, ಆಟ ಇವೆಲ್ಲ ಅವನನ್ನ ಬಿಡ್ಬೇಕಲ್ವೇ? ಇನ್ನು ಇವೆಲ್ಲ ಇದ್ಮೇಲೆ ಆ ಹಾಳು ಹೊಟ್ಟೆಗೆ ಹಸಿವಾದ್ರೂ ಎಲ್ಲಿ? ಹೀಗೆ ಮುಂದುವರೆದ್ರೆ ನಿಮ್ಮ ಗೌರವ, ಪ್ರತಿಷ್ಠೆ ಎಲ್ಲ 3 ಕಾಸಿಗೆ ಹರಾಜಾಗುತ್ತೆ ಅಷ್ಟೇ. ಇರೋ 2 ಕಣ್ಣುಗಳಲ್ಲಿ ಅದೆಂಥ ವ್ಯತ್ಯಾಸ. ಇನ್ನೇನು ಕಾದಿದೆಯೋ? ನೀವು ಸುಮ್ಮನೆ ಊಟ ಮಾಡಿ, ಅವನು ಈಗ ಬರ್ತಾನೆ. ಕಿರಿಯ ಮಗನ ಚಂಚಲ ಮನಸ್ಸು ಕಟ್ಟಿತು ಆಸೆ ಆಟಗಳ ಕನಸು. ಕಿರಿಯ ಮಗನ ಚಂಚಲ ಮನಸ್ಸು ಕಟ್ಟಿತು ಆಸೆ ಆಟಗಳ ಕನಸು. ಹಿಗ್ಗಿದ ಹಿಗ್ಗಿ ಹಿಗ್ಗಿ ಹಾರಿದ ಎನಿಸುತ್ತ ನಾನಲ್ಲ ಕೂಸು, ನಾನಲ್ಲ ಕೂಸು.
ಪೋರ ಮನೆ ಬಿಟ್ಟು ಬಹುದೂರ ಹೋಗಲು ನಿರ್ಧರಿಸಿದ ಪೋರ ತಂದೆ ಬಳಿ ಬಂದ ದುರುಗುಟ್ಟಿ ನೋಡಿದ ಅಹಂಕಾರದ ಹೆಡೆ ಬಿಚ್ಚಿ ಬುಸುಗುಟ್ಟಿದ ಅಪ್ಪ ನನ್ನ ಆಸ್ತಿಯ ಪಾಲು ಕೊಡು ಅಪ್ಪ ನನ್ನ ಆಸ್ತಿಯ ಪಾಲು ಕೊಡು ನನ್ನ ಖರ್ಚಿಗೆ ನೀನು ಹಣ ನೀಡು ನನ್ನ ಖರ್ಚಿಗೆ ನೀನು ಹಣ ನೀಡು ನಿನ್ನ ಆಸ್ತಿಗೆ ನಾನು ಅರ್ಹನು ಮರೆತು ಬಿಡು ನೀನು ಮರೆತು ಬಿಡು ನನ್ನನು ಮರೆತು ಬಿಡು ನನ್ನನು ಮಗನೇ ನಾಡಿಗೆಲ್ಲ ಹೆಸರಾಂತ ಮನೆಯಿದು ಮಗನೇ ನಾಡಿಗೆಲ್ಲ ಹೆಸರಾಂತ ಮನೆಯಿದು ಈ ಮನೆ ಈ ಆಸ್ತಿ ಈ ತೋಟ ನಿನ್ನದು ಈ ಮನೆ ಈ ಆಸ್ತಿ ಈ ತೋಟ ನಿನ್ನದು ವ್ಯಾಪಾರ ವಹಿವಾಟು ನಿನ್ನದು ನೀನಿಲ್ಲದಿರೇ ನೀನಿಲ್ಲದಿರೇ ಈ ಮನೆ ಬರಿದು ಈ ಮನೆ ಬರಿದು ಬಿಟ್ಟು ಬಿಡು ನನ್ನನು ನನ್ನ ಪಾಡಿಗೆ ನಿನ್ನ ಘನ ಸಿದ್ಧಾಂತ ನಿನಗೆ ನಿನ್ನ ಘನ ಸಿದ್ಧಾಂತ ನಿನಗೆ ಬದುಕುವ ಹಕ್ಕಿದೆ ನನಗೆ ಬದುಕುವ ಹಕ್ಕಿದೆ ನನಗೆ ನಿಲ್ಲಲಾರೆ ಇಲ್ಲಿ ಎರಡು ಗಳಿಗೆ ನಿಲ್ಲಲಾರೆ ಇಲ್ಲಿ ಎರಡು ಗಳಿಗೆ ಪುಟ್ಟ ಪಾಪು ನನ್ನ ನಿರೀಕ್ಷೆ ಸುಳ್ಳು ಮಾಡದಿರು ಸ್ವಂತ ಮನೆಗೆ ಅಪಚಾರ ಬಗೆಯದಿರು ಪುಟ್ಟ ಪಾಪು ನನ್ನ ನಿರೀಕ್ಷೆ ಸುಳ್ಳು ಮಾಡದಿರು ಸ್ವಂತ ಮನೆಗೆ ಅಪಚಾರ ಬಗೆಯದಿರು ಇಲ್ಲಿ ಕುಂದು ಕೊರತೆ ನಿನಗಿಲ್ಲ ಮಗುವೆ ಇಲ್ಲಿ ಕುಂದು ಕೊರತೆ ನಿನಗಿಲ್ಲ ಮಗುವೆ ಆಸ್ತಿ ಬಂಗಾರ ಸ್ಥಿರವಲ್ಲ ಆಸ್ತಿ ಬಂಗಾರ ಸ್ಥಿರವಲ್ಲ ಮಗುವೆ ಪುಟ್ಟ ಬೇಡ ಕೋಪ ನೀ ಮನೆಯೊಳಗಿನ ದೀಪ ನಮ್ಮ ಬದುಕು ಸುಂದರ ನೀನಿಲ್ಲದಿರೇ ಕಂದರ ನಮ್ಮ ಬದುಕು ಸುಂದರ ನೀನಿಲ್ಲದಿರೇ ಕಂದರ ಅಪ್ಪ ಕಾದಿದೆ ನಿನಗೆ ಆಪತ್ತು ಬೇಗ ಕೊಡು ನನ್ನ ಸಂಪತ್ತು ಬೇಗ ಕೊಡು ನನ್ನ ಸಂಪತ್ತು ಹೊರಡುವೆ ಈ ಕ್ಷಣ ಕೊಡು ನನ್ನ ಹಣ ಮೂಕವಾಯಿತು ತಂದೆಯ ಭಾವ ಮುದುಡಿ ಹೋಯಿತು ಜೀವ ಮೂಕವಾಯಿತು ತಂದೆಯ ಭಾವ ಮುದುಡಿ ಹೋಯಿತು ಜೀವ ಯಾರಿಗೆ ಹೇಳಲಿ ಬಂದ ಕಷ್ಟ ನೋವು ಯಾರಿಗೆ ಹೇಳಲಿ ಬಂದ ಕಷ್ಟ ನೋವು ಮೌನದಿ ಇಬ್ಬರಿಗೂ ಆಸೆಯ ಹಂಚಿಕೊಟ್ಟ ಮೌನದಿ ಇಬ್ಬರಿಗೂ ಆಸೆಯ ಹಂಚಿಕೊಟ್ಟ ಅಲ್ರಿ ನಿಮ್ಗೆ ಬುದ್ಧಿಗಿದ್ದಿ ಏನೋ ಕೆಟ್ಟಿದ್ಯಾ ಮಗ ಕೇಳ್ದ ಅಂತ ಆಸ್ತಿಯನ್ನೇ ಭಾಗ ಮಾಡಿ ಕೊಟ್ರಲ್ಲ ಅವನು ಇನ್ನೂ ಮಗು
ಎಲ್ಲಿ ಹೋದ್ನೋ ಏನು? ಇಲ್ಲ ಪ್ರಿಯೆ, ಸ್ವತಂತ್ರವಾದ ಪ್ರೀತಿಯೇ ನೈಜ ಪ್ರೀತಿ. ಸ್ವತಂತ್ರವಾಗಿ ನಮ್ ಜೊತೆ ಜೀವಿಸಲು ಆಸೆ ಇಲ್ಲ ಅಂತ ಕಾಣಿಸುತ್ತೆ. ಮನಸ್ಸು ಕೂಡ ಇಲ್ಲ ಅಂದಮೇಲೆ ಅವನಿಗೆ ಒತ್ತಾಯ ಮಾಡುವುದು ಸರಿಯೇ? ಸಾಕು, ಸುಮ್ನಿರಮ್ಮ. ಹಕ್ಕಿಯನ್ನು ಕೈಯಲ್ಲಿ ಸಡಿಲವಾಗಿ ಹಿಡಿದ್ರೆ ಅದು ಜಾರಿಕೊಂಡು ಹಾರಿ ಹೋಗ್ತದೆ. ಇದು ನಿನ್ಗೆ ಗೊತ್ತಿತ್ತಲ್ವೇ? ಹಾಗೆಯೇ ಆಯ್ತು. ಅವನು ಹೋದ, ಹೋಗ್ಲಿ ಬಿಡು, ಶನಿ ಹೋಯ್ತು. ಹಿರಿಯ ಮಗನೂರು ಬಿಟ್ಟು ಬೇರೂರಿಗೆ ಹೋದ, ಹಿರಿಯ ಮಗನೂರು ಬಿಟ್ಟು ಬೇರೂರಿಗೆ ಹೋದ. ತಾರುಣ್ಯ ಜೀವನ ಮೀಮಾಂಸೆಯಿಂದ, ತಾರುಣ್ಯ ಜೀವನ ಮೀಮಾಂಸೆಯಿಂದ. ಮತಿಗೆಟ್ಟು ಬಾಳಿದ, ದುಂದು ವೆಚ್ಚ ಮಾಡಿದ, ಮತಿಗೆಟ್ಟು ಬಾಳಿದ, ದುಂದು ವೆಚ್ಚ ಮಾಡಿದ. ಗೆಳೆಯರು ಜೊತೆ ಜೊತೆ ಸೇರಿದರು, ಆಟಾಡಿ ಉಂಡಾಡಿ ಹೋದರು, ಆಟಾಡಿ ಉಂಡಾಡಿ ಹೋದರು. ಕಿರಿಯ ಮಗನು ದುಂದು ಜೀವನ ನಡೆಸಿ ಹಣವನ್ನೆಲ್ಲ ಪೋಲು ಮಾಡಿದ ಮೇಲೆ ದೇಶದಾದ್ಯಂತ ಭೀಕರ ಕ್ಷಾಮ ತಲೆದೋರಿತು. ನಿರ್ಗತಿಗನಾದ ಹುಡುಗ ಕೆಲಸ ಹುಡುಕಲು ಆರಂಭಿಸಿದ. ಯಾರು ಇರುವರು ನನ್ನ ಬಳಿಗೆ, ಯಾರು ಇರುವರು ನನ್ನ ಬಳಿಗೆ, ಯಾರು ಇಲ್ಲದ ವೇಳೆಗೆ. ಯಾರು ಇರುವರು ನನ್ನ ಬಳಿಗೆ, ಯಾರು ಇಲ್ಲದ ವೇಳೆಗೆ. ಯಾರು ಇರುವರು ನನ್ನ ಜೊತೆಗೆ, ಯಾರು ಇಲ್ಲದ ವೇಳೆಗೆ. ಅಯ್ಯೋ ಸ್ವಾಮಿ, ನಾನು ಯಾರೂ ಇಲ್ಲದ ತಬ್ಬಲಿ. ಒಂದು ಕೆಲಸ ಕೊಡಿ, ಈ ಹೊಟ್ಟೆ ತಾಳ ಹಾಕೋದು ತಡಿಯೋಕಾಗ್ತಾ ಇಲ್ಲ. ನೋಡಪ್ಪ, ನಮ್ಮ ಹಂದಿ ಫಾರ್ಮನ ನೋಡ್ಕೊಳಕ್ಕೆ ಒಂದ್ ಜನ ಬೇಕು. ಮಾಡುದಾದ್ರೆ ಮಾಡು, ಒತ್ತ ಏನು ಇಲ್ಲ. ಒಂದ್ ಹೊತ್ತು ಗಂಜಿ ಹಾಕ್ತೇನೆ ಅಷ್ಟೇ, ಸಂಬಳ ಕಾಸು ಏನು ಕೇಳಬೇಡ. ಆಯ್ತು ಸ್ವಾಮಿ, ಹಂದಿಗಳನ್ನು ನೋಡುವ ಕೆಲಸ ಮಾಡ್ತೀನಿ. ಈ ಹೊಟ್ಟೆ ಹಸಿವಿನಲ್ಲಿ ಒಂದು ಹೆಜ್ಜೆ ನಡೆಯೋಕ್ಕೂ ನನಗೆ ಶಕ್ತಿ ಇಲ್ಲ. ಸ್ವಾಮಿ, ನೀವು ಹಾಕುವ ಗಂಜಿಯೇ ನನಗೆ ಗತಿ. ಸಾಕು 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 ನಿನ್ನ ನಾಟಕ. ಹಂದಿಗೋಡು ತುಂಬಾ ಗಲೀಜಿದೆ, ನೀರು ಹಾಕಿ ತೊಳಿ. ಹೋಗು ಹೋಗಪ್ಪ ಹೋಗು. ಮಗನೇ ಎಲ್ಲಿರುವೆ ಜೀವಿಸಿ ನಿನ್ನ ಪ್ರೀತಿ ನೀತಿ. ನಡುವೆ ನೆನಪಾದೀತು ನಿನ್ನವಳ ಪ್ರೀತಿ. ಮಗನೇ ಎಲ್ಲಿರುವೆ ಜೀವಿಸಿ ನಿನ್ನ ಪ್ರೀತಿ ನೀತಿ. ನಡುವೆ ನೆನಪಾದೀತು ನಿನ್ನವಳ ಪ್ರೀತಿ. ಮರಳಿ ಬಾ ಮನೆಗೆ, ಓಡಿ ಬಾ ನಮ್ಮ ಬಳಿಗೆ. ಮರಳಿ ಬಾ ಮನೆಗೆ, ಓಡಿ ಬಾ ನಮ್ಮ ಬಳಿಗೆ. ನೀನಿಲ್ಲದೆ ಸಹಿಸಲಾರೆವು ಎರಡೂಗಳಿಗೆ, ನೀನಿಲ್ಲದೆ ಸಹಿಸಲಾರೆವು ಎರಡೂಗಳಿಗೆ, ಎರಡೂಗಳಿಗೆ. ಕ್ಷಮಿಸೆನ್ನನು ತಂದೆ, ದೇವಾ ಬಂದೆ. ನಿನ್ನ ಪಾದ ತಳದಲ್ಲಿ ಶರಣು ಹೊಕ್ಕಿರುವೆ. ಕ್ಷಮಿಸು 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 ತಂದೆ. ಅಪ್ಪ, ನಿನಗೂ ದೇವರಿಗೂ ವಿರುದ್ಧವಾಗಿ ನಾನು ಪಾಪ ಮಾಡಿದ್ದೇನೆ. ಹೌದು, ನಿನ್ನ ಮಗನೆಂದು ಹೇಳಿಕೊಳ್ಳುವ ಯೋಗ್ಯತೆ ನನಗಿಲ್ಲ ಅಪ್ಪ. ನಿನ್ನ ಮಗನಾಗಿ ಅಲ್ಲದಿದ್ರು
ನಿನ್ನ ಸೇವಕರಲ್ಲಿ ಒಬ್ಬನಾಗಿ ನನ್ನನ್ನು ಸ್ವೀಕರಿಸಪ್ಪ. ಪುಟ್ಟ, ಎಲ್ಲಿಗೆ ಹೋಗಿದ್ದಿಷ್ಟು ದಿನ? ನೋಡು, ನೀನ್ ಖಂಡಿತವಾಗಿಯೂ ಮನೆಗೆ ಬಂದೇ ಬರ್ತೀಯ ಅಂತ ನಂಬಿಕೆ ಇತ್ತು. ನೀನಿಲ್ಲದ ಮನೆ ಇದು ಮನೆ ಅಲ್ಲಪ್ಪ, ಮನೆ ಅಲ್ಲ, ಹಾಳೂರ ಸಂತೆ. ಸತ್ಯ, ಕೊನೆಗೂ ಆ ದೇವರು ನಮ್ಗೆ ಕಣ್ಣು ತೆರೆದು ಬಿಟ್ಟ. ಈಗಲೂ ಕಾಲ ಮಿಂಚಿಲ್ಲ. ನಡೆದದೆಲ್ಲ ಒಂದು ಕೆಟ್ಟ ಕನಸು ಅಂತ ಭಾವಿಸು ಪುಟ್ಟ. ಇನ್ಮೇಲಾದ್ರೂ ಚೆನ್ನಾಗಿರೋಣ. ಇಲ್ಲಪ್ಪ, ನಿನ್ನ ಮಗ ಎನಿಸಿಕೊಳ್ಳುವ ಭಾಗ್ಯ ನನಗಿಲ್ಲ. ನಾನು ನೀಚ, ಅಯೋಗ್ಯ. ಮಗು, ಹಾಗೆಲ್ಲ ಹೇಳ್ಬಾರ್ದಪ್ಪ. ತಪ್ಪು ಎಲ್ರೂ ಮಾಡ್ತಾರೆ. ನೋಡು, ತಪ್ಪು ಮಾಡುವುದು ಮನುಷ್ಯ ಸ್ವಭಾವ. ಆದ್ರೆ ನಾವದನ್ನ ತಿದ್ಕೊಂಡು ಹೋಗ್ಬೇಕು. ಬಾ ಮಗು, ಬಾ ಮಗು. ಕೇಳಿರಿ ನನ್ನ ದನಿಯನು, ಕೇಳಿರಿ ಕೇಳಿರಿ ನನ್ನ ದನಿಯನು. ನೋಡಿರಿ ಬಂದಿಹನು, ನೋಡಿರಿ ನನ್ನ ಮಗನನ್ನು. ನೋಡಿರಿ ಬಂದಿಹನು, ನೋಡಿರಿ ನನ್ನ ಮಗನನ್ನು. ಕೆನ್ನೆಯಲ್ಲಿ ಹಿಗ್ಗಿ ನನ್ನೊಡನೆ ಸೇರಿ, ಕೆನ್ನೆಯಲ್ಲಿ ಹಿಗ್ಗಿ ನನ್ನೊಡನೆ ಸೇರಿ. ಕುಣಿ ಕುಣಿರಿ ನಲಿ ನಲಿರಿ, ಕುಣಿ ಕುಣಿರಿ ನಲಿ ನಲಿರಿ. ಹಾಡುತ್ತಾ ದೇವರ ಪ್ರೀತಿಯ, ಆತನ ಮಹಿಮೆಯ ಸಾರೋಣ, ಆತನ ಮಹಿಮೆಯ ಸಾರೋಣ, ಆತನ ಮಹಿಮೆಯ ಸಾರೋಣ, ಆತನ ಮಹಿಮೆಯ ಸಾರೋಣ, ಆತನ ಮಹಿಮೆಯ ಸಾರೋಣ. ಎಲೆ ಸೇವಕೆ, ಇದೇನಿದು? ಇದ್ದಕ್ಕಿದ್ದಂತೆ ಮನೆಯಲ್ಲಿ ಸಂಭ್ರಮ, ಸಡಗರ, ಸಂಗೀತ, ಹಾಡು. ಏನು ವಿಶೇಷ? ಮನೆ ಮಗನ ಅರಿವಿಗೆ ಬಾರದೆ ಮನೆಯಲ್ಲಿ ಆಚರಣೆಯೇ? ಸಂಭ್ರಮ ಉಚಿತವೇ ಸ್ವಾಮಿ. ಇಂದು ನಿಮ್ಮ ತಮ್ಮ ಮರಳಿ ಮನೆಗೆ ಬಂದಿದ್ದಾರೆ. ಅವರು ಮರಳಿ ಸುರಕ್ಷಿತವಾಗಿ ಮನೆಗೆ ಬಂದದ್ದಕ್ಕಾಗಿ ನಿಮ್ಮ ತಂದೆ ಕೊಬ್ಬಿಸಿದ ಕುರಿಯನ್ನು ಕೊಯ್ಸಿದ್ದಾರೆ. ಓ ಕದ್ದ, ಯಾವಾಗ ಬಂದೆ? ಅಯ್ಯೋ, ಹೊರಗೆ ಯಾಕೆ ನಿಂತಿರುವೆ?
ಒಳಗ್ ಬಾ. ನೋಡ, ಮನೆ ಬೆಳಕಿನಿಂದ ತುಂಬಿದೆ. ಸತ್ತ ನಿನ್ನ ತಮ್ಮ ಜೀವಂತವಾಗಿ ಬಂದಿದ್ದಾನೆ. ಬಾ, ನೀನು ಬಾ, ಜೊತೆಗೂಡಿ ಸಂತೋಷದಿಂದ ಸಂಭ್ರಮಿಸೋಣ. ಛೀ, ಸತ್ತ ನಿನ್ನ ಮಗ ಜೀವಂತವಾಗಿ ಬಂದಿದ್ದಾನೆಯೇ? ಸತ್ತವನು ಒಳಗಿರುವಾಗ ಜೀವಂತವಾಗಿರುವ ನನಗೆ ಈ ಮನೆ ತರವೇ? ಹೊರದೂಡಿ ಆ ಪಾಪಿಯನ್ನು. ಆಗಲಿ ಈ ಮಗ ಈ ಮನೆಯ ಹೊಸ್ತಿಲನ್ನು ದಾಟಿ ಒಳಗೆ ಬರುವುದು. ದೂಡಿ, ಹೊರದೂಡಿ ಆ ಮಗನನ್ನು. ಅಪ್ಪ ದೂಡಾಚೆ ನಿನ್ನ ಮಗನ, ಸಹವಾಸ ಬೇಡವನ. ಅಪ್ಪ ದೂಡಾಚೆ ನಿನ್ನ ಮಗನ, ಸಹವಾಸ ಬೇಡವನ. ಮಿತಿಯನು ಅರಿಯದೆ ನಿನ್ನ ಬೈದ, ಮಿತಿಯನು ಅರಿಯದೆ ನಿನ್ನ ಬೈದ. ಆಸ್ತಿ ಮನೆ ದೋಚಿದ, ಊರು ಕೇಳಿ ಸುತ್ತಿ ಬಂದ. ಗುಡಿಸೆಟ್ಟಿ ವೈಶ್ಯಗೆ ಹಣ ಸುರಿದ. ಈ ಭೋಗಿಗೆ ಈ ಭೋಗಿಗೆ ನೀಚ ಕುಡುಕನಿಗೆ. ಈ ಭೋಗಿಗೆ ಈ ಭೋಗಿಗೆ ನೀಚ ಕುಡುಕನಿಗೆ. ನಿನ್ನ ಪುರಸ್ಕಾರ ಸತ್ಕಾರ, ಊರಲ್ಲಿ ಡಂಗುರ ಸಂಭ್ರಮ ಸಡಗರ. ಅಪ್ಪ ಹಗಲಿರುಳು ದಾಸನಂತೆ ನಾನು ದುಡಿದೆ. ಅಪ್ಪ ಹಗಲಿರುಳು ದಾಸನಂತೆ ನಾನು ದುಡಿದೆ. ದಿನ ದಿನವೂ ಕಷ್ಟ ನೋವನು ನಾನು ಸಹಿಸಿದೆ. ದಿನ ದಿನವೂ ಕಷ್ಟ ನೋವನು ನಾನು ಸಹಿಸಿದೆ. ನಿನ್ನ ಮಾತನು ನಾನು ಮೀರಿಲ್ಲ, ನೋಯಿಸಿದ ಗಳಿಗೆ ಇಲ್ಲ. ನಿನ್ನ ಮಾತನ್ನು ಮೀರಿಲ್ಲ, ನಾನು ನೋಯಿಸಿದ ಗಳಿಗೆ ಇಲ್ಲ. ಗೆಳೆಯರ ಜೊತೆಗೂಡಿ ಕಾಲ ಹರಟೆ ನಾನು ಮಾಡಿಲ್ಲ. ಗೆಳೆಯರ ಜೊತೆಗೂಡಿ ಕಾಲ ಹರಟೆ ನಾನು ಮಾಡಿಲ್ಲ. ಹಬ್ಬ ಮಾಡಲು ಒಂದು ಆಡು ಮರಿಯನು ನೀನು ಕೊಟ್ಟಿಲ್ಲ. ಹಬ್ಬ ಮಾಡಲು ಒಂದು ಆಡು ಮರಿಯನು ನೀನು ಕೊಟ್ಟಿಲ್ಲ. ಮಗನೇ ಯಾಕೆ ಈ ದೂರು, ಮಗನೇ ಯಾಕೆ ಈ ದೂರು. ಈ ಭೂಮಿ 4 ದಿನದ ಊರು. ಈ ಭೂಮಿ 4 ದಿನದ ಊರು. ನನ್ನ ಸರ್ವಸ್ವವು ನಿನ್ನದೇ, ನೀನು ಸದಾ ನನ್ನವನೇ. ಮನೆಯ ಪ್ರೀತಿ ಆರದಿರಲಿ, ಸಹನೆಯ ಗೋಡೆ ಬಿರಿಯದಿರಲಿ. ಮನೆಯ ಪ್ರೀತಿ ಆರದಿರಲಿ, ಸಹನೆಯ ಗೋಡೆ ಬಿರಿಯದಿರಲಿ. ಕ್ಷಮೆಯ ಕದವು ಅಲುಗದಿರಲಿ, ಕ್ಷಮೆಯ ಕದವು ಅಲುಗದಿರಲಿ. ಕರುಣೆಯ ಚಾವಡಿ ಸೋರದಿರಲಿ, ಕರುಣೆಯ ಚಾವಡಿ ಸೋರದಿರಲಿ. ಮನೆಯ ಪ್ರೀತಿ ಆರದಿರಲಿ, ಸಹನೆಯ ಗೋಡೆ ಬಿರಿಯದಿರಲಿ. ಮನೆಯ ಪ್ರೀತಿ ಆರದಿರಲಿ, ಮನೆಯ ಪ್ರೀತಿ ಆರದಿರಲಿ. ಮನೆಯ ಪ್ರೀತಿ ಆರದಿರಲಿ.
टैब्लो प्रदर्शन केल्या सर्विस्टिनो तुमका धन्यवाद. ನೀನ್ ದೂರ ಹೋಗುದಾ? ನಾನ್ ಚಂದ್ರನ್ ನೋಡ್ಲಿಕ್ಕೆ ಹೋಗುದಾ? ಆ ಹೊಸ ಲೋಕ ಹೇಗಿರ್ಬೋದು? ಬಾ ಹೋಗಿ ನೋಡುವನಾ? ನೀನ್ ಹೋಗ್ಬೇಡ, ನಮ್ಮ ಫ್ರೆಂಡ್ಸೇ ಈಗ ಅದರ ಬಗ್ಗೆ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಓ ಹೌದಲ್ಲ. ಹೆಮ್ಮೆಯ ಇಸ್ರೋ ತಂಡದ ಅವಿರತ ಶ್ರಮದಿಂದ ಚಂದ್ರನ ದಕ್ಷಿಣ ತುದಿಯಲ್ಲಿ ನೌಕೆಯನ್ನು ಇಳಿಸುವ ಮೂಲಕ ಇಡೀ ವಿಶ್ವವೇ ಹುಬ್ಬೇರುವಂತೆ ಮಾಡಿದ ಐತಿಹಾಸಿಕ ಕ್ಷಣ ಇದೀಗ ನಿಮ್ಮ ಮುಂದೆ. ഒരു വലിയ കയ്യടിയോട് കൂടി ഇവരെ നമുക്ക് വേദികയിലേക്ക് സ്വാഗതം ചെയ്യാം. आसमां की छत पे है अपनी दुनिया खिलखिलाती जिसमें है अपनी खुशियाँ चांद के छलने लिए तारे चुनते हैं हम जादुई है ये जहां नहीं कोई गम बंदे हैं हम उसके हम पे किसका जोर उम्मीदों के सूरज निकले चारों ओर इरादे हैं फौलादी हिम्मती हर कदम अपने हाथों किस्मत लिखने आज चले हैं हम. भारत ने सपना देखा अपनी किस्मत अपने हाथों लिखने का, आत्मनिर्भर बनने का, मगर अंतरिक्ष से जुड़ी जानकारी के लिए भारत को हमेशा ही दूसरे देशों पर निर्भर रहना पड़ता था. तभी शुरुआत की गई इसरो की. 22 अक्टूबर 2008 को भारतीय अंतरिक्ष अनुसंधान का पहला प्रमुख अंतरिक्ष मिशन चंद्रयान 1 लॉन्च किया गया. इस मिशन का उद्देश्य था चंद्रमा की सतह तक पहुंचना और विज्ञान का अध्ययन करना. चंद्रयान 1 ने कुछ रहस्यमय चीजों की खोज की. इस मिशन में चंद्रयान 1 ने मानव इतिहास में पहली बार चांद पर पानी के खोज की संभावना देखी. इसरो की इस अपार सफलता से भारत की इसरो से और भी ज्यादा आशाएं बढ़ गईं. आशाएं 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 कुछ पाने की हो आस आस, कोई अरमा हो जो खास खास आशाएं, हर कोशिश में हो बार बार करे दरियाओं को आर पार आशाएं, तूफानों को चीर के मंजिलों को छीन ले आशाएं, ले दिल की उम्मीदें हंसे टूटी, अब मुश्किल नहीं कुछ भी, नहीं कुछ भी, आशाएं ले दिल की उम्मीदें हंसे टूटी, अब मुश्किल नहीं कुछ भी, नहीं कुछ भी. पहली सफलता के बाद सबको यही लगा था अब मुश्किल नहीं कुछ भी. लेकिन इसरो की मुश्किलें अब शुरू होने वाली थी. अब बारी थी चंद्रयान 2 मिशन की. चंद्रयान 2 के लिए इसरो ने रशियन स्पेस एजेंसी से हाथ मिलाया. अब इसरो की जिम्मेदारी थी ऑर्बिटर और रोवर बनाने की, और रशियन स्पेस एजेंसी की जिम्मेदारी थी चंद्रमा पे रोवर को उतारने के लिए लैंडर बनाने की. चंद्रयान 2 मिशन को 2013 में लॉन्च करना था, लेकिन रशियन स्पेस एजेंसी अपने ही एक मिशन में फेल होने के कारण आर्थिक तंगी में आ गई.
इस वजह से वो 2013 में भारत को लैंडर बना के नहीं दे पाई और चंद्रयान 2 की लॉन्चिंग को पोस्टपोन करके 2016 करा गया। लेकिन 2016 में भी रशिया लैंडर बना के नहीं दे पाई। अब भारतीय वैज्ञानिकों ने रशिया का मुंह ताकना बंद कर दिया और स्वदेशी टेक्नोलॉजी से ही लैंडर बनाने की ठान ली। क्यों हैरान है इतना ये बता, क्यों ऐसे है ठहरा चल जरा, क्यों ऐसे है ठहरा चल जरा। झटक झटक के टूट रहे हो जब सांसों के तार, भटक भटक के मन का पंछी मारे सर दीवार। तो बांध के उसको खूंटे से जोड़ दे टुकड़े टूटे से, अरे बांध के उसको खूंटे से जोड़ दे टुकड़े टूटे से। नजरें तरसे कब तक बरसे यार, जिद है हार हरा दे, जिद है डर को डरा दे, जिद है करे बहारे, जिद है जीत के माने, जिद है जिद है जिद है जिद है जिद है जिद है जिद है। जुलाई 2019 में लॉन्च किया गया चंद्रयान 2। हम चंद्रमा से 2.1 किलोमीटर की दूरी पर थे, मगर तभी अचानक हमारा संपर्क चंद्रयान से टूट गया और चांद पर तिरंगा लहराने का सपना भी टूट गया। सपना जहां दस्तक न दे, चौखट थी वो आंखें मेरी, बातों से थी तादाद में खामोशियां ज्यादा मेरी। जब से पड़े तेरे कदम चलने लगी दुनिया मेरी, मेरे दिल में जगह खुदा की खाली थी। देखा वहाँ पे आज तेरा चेहरा है, भटकता हुआ सा एक बादल हूँ जो तेरे आसमां पे आके ठहरा है। साथियों, हम इस तरह हार नहीं मान सकते। चलो उठो, एक बार फिर कोशिश करते हैं। मिशन चंद्रयान 3 शुरू करते हैं। हम भारतीयों की भी एक अलग ही पहचान है, हम कभी हार नहीं मानते और इसरो ने भी वही किया। देश का हौसला टूटने नहीं दिया, इसीलिए आज पूरा देश कहता है सलाम तुझे इसरो।
सबके लिए जो जाग रहे, बस साथ हमारा मांग रहे। विज्ञान से भारत सींच रहे, इतिहास के पन्ने छाप रहे। है सलाम तुझे इसरो, है सलाम तुझे इसरो, है सलाम तुझे इसरो, है सलाम तुझे इसरो। सर, हम चंद्रयान 3 के लिए तैयार हैं, तो लॉन्चिंग शुरू किया जाए। 4, 3, 2, 1। ब्रेकिंग न्यूज, चांद की तरफ रवाना हुआ है चंद्रयान 3। क्या इस बार हमें चांद पे कामयाबी मिल पाएगी? क्या भारत चांद के उस हिस्से पे कदम रख पाएगा जहां आज तक कोई नहीं पहुंचा? सरकशी का परचम लहरा दो, गर्दिश में फिर अपनी सरजमी का परचम लहरा दो। सरकशी का परचम लहरा दो, गर्दिश में फिर अपनी सरजमी का परचम लहरा दो। 3, 2, 1। Sir, we have achieved soft landing on the moon. India is on the moon. जो काम बड़ी बड़ी स्पेस एजेंसी नहीं कर पाई, वो काम आज इसरो ने कर दिखाया है। भारत का झंडा आज चांद पे लहरा रहा है और पूरे भारत देश में जश्न मनाया जा रहा है। ಅಬ್ಬಾ ಎಷ್ಟೊಂದು ದೊಡ್ಡ ಸಾಧನೆ. ಸಲಾಂ ತುಜೆ ಇಸ್ರೋ. ಪುತ್ತೂರ್ದ ಪಿಲಿಗೊಬ್ಬು ಬಾರಿ ಲಾಯಕಿತ್ತಂಡಿಗೆ ಈ ಪೋದಿತ್ತನ ಅಂದಂಜಲಿ ಅಂಚಿತ ಪಿಲಿಗೊಬ್ಬುನು ನಮ್ಮ ವಿಕ್ಟರ್ಸ್ ದ ಪೊಣ್ಣರು ನಲಿಪೇರು ತಯಾರಾತೇರು. ತಾಸದ ಪೆಟ್ಟಗು ವಿಕ್ಟರ್ಸ್ ದ ಪೊಣ್ಣುಲು ನಲಿಪುನ ಪೊರ್ಲು ಯಾರ. ಅರೆ ತಾಸದ ಪೆಟ್ಟಗು ವಿಕ್ಟರ್ಸ್ ದ ಪೊಣ್ಣುಲು ನಲಿಪುನ ಪೊರ್ಲು ಯಾರ. ಇತ್ತೆ ವಿಕ್ಟರ್ಸ್ ದ ಪೊಣ್ಣುಲು ತಾಸದ ಪೆಟ್ಟದೊಟ್ಟಗು ನಿಕ್ಲನ ಎದುರು.
sube el mic, mic. Que vamos, para la gozadera full, baby. ತಾಸದ ಪೆಟ್ಟಿಗೆ ಊರುದ ಪಿಲಿಕುಲು ನಲಿಪುನ ಪುರ್ಲತು ಯಾನ ಆಸೆದ ಕಣ್ಣಡ ಊರುದ ಪೊಣ್ಣಲು ತೆಲಿಪುನ ಮರ್ಲತು ಯಾನ ತಾಸದ ಪೆಟ್ಟಿಗೆ ಊರುದ ಪಿಲಿಕುಲು ನಲಿಪುನ ಪುರ್ಲತು ಯಾನ ಆಸೆದ ಕಣ್ಣಡ ಊರುದ ಪೊಣ್ಣಲು ತೆಲಿಪುನ ಮರ್ಲತು ಯಾನ ಅರೆ ಹೋ ಗಯಾ ನಾ ದೀವಾನಾ ಬಲ ನಲಿಪುಲಯ ಜವಾನ ನನ್ನ ಬಾರಿ ಜಾಲಿಯ ನಮ್ಮನೆ ದಿನ ದಾಸದ ಪೆಟ್ಟಿಗೆ ಊರುದ ಪಿಲಿಕುಲು ನಲಿಪುನ ಪುರ್ಲತು ಯಾನ ಆಸೆದ ಕನ್ನಡ ಊರುದ ಪೊಣ್ಣಲು ತೆಲಿಪುನ ಮರ್ಲತು ಯಾನ കാലം നടന്നു വച്ചാൽ സ്വർഗം പോലും മണ്ഡലം पिलिगोबुनु गोपिना माता पोर्नुलेक सोलमेलो। नमस्कार दर्शकों, आज हम आपको ले चल रहे हैं एक ऐसा दौर जहां अंग्रेजों के अत्याचार के खिलाफ भारतीयों ने क्रिकेट के मैदान पर चुनौती दी थी। जी हाँ, आज हम आपको फिल्म लगन से प्रेरित एक नृत्य प्रस्तुति पेश करने जा रहे हैं। Year 1853, Champaner, a village in India that, like most villages, survives by farming. Every year, a huge part of the crops they grow has to go to the British Empire. They call it a tax, or the Lagan. बारिश ना होने के कारण इस साल फसल ही नहीं होगी। हम लगान कैसे भरेंगे? चलो एक बार अंग्रेजों से बात करके देखते हैं, शायद ये साल लगान माफ कर दे। आजा रे आजा रे आजा रे आजा रे, भले कितने लंबे हो रस्ते हो, न तेरा ये तन हो, कठिनाई से टकरा जा तू, नहीं हार मान ले तू, मितवा
को क्या डर है रे, ये धरती अपनी है, अपना अंदर है रे। आजा रे, आजा रे, आजा रे, आजा रे, आजा रे, आजा रे। हम लगान माफ करेगा, लेकिन एक शर्त है। शर्त ये है कि तुम हमको इस खेल में हराओ और हम तुम्हारा लगान माफ कर देगा। लेकिन कहीं तुम हार गया तो तुम हमको ट्रिपल टैक्स यानी 3 गुना लगान। हमें मंजूर है। तुम्हारी क्रिकेट सीखने में हेल्प करूंगी। जिस दिन के लिए हमने दिल और जान लगाकर मेहनत की, वो दिन अब आ चुका है। कहीं तुम हार गया तो तुम हमको 3 गुना लगान देगा। बोलो, शर्त मंजूर है? मन धड़काए बदरवा, मन धड़काए बदरवा, मन धड़काए बदरवा। काले मेघा पानी तो बरसाओ, तेरी तलवार नहीं भूतों के कान चलाओ। निर्धा के दिन बीत गए भैया मल्हार
क्या शानदार प्रस्तुति थी। दोस्तों, आपके अद्भुत प्रदर्शन के लिए हार्दिक धन्यवाद। बेटी को दे शिक्षा का सवेरा, तभी होगा उनका सारे जीवन में उजियारा। शिक्षा के माध्यम से महिलाओं को प्रोत्साहित करना और उन्हें वह अधिकार प्रदान करना जो वो चाहे, इसे ही महिला सशक्तिकरण कहलाता है। ಇದೀಗ ನಿಮ್ಮ ಮುಂದೆ ಮಹಿಳಾ ಸಬಲೀಕರಣ ಬಿಂಬಿಸುವ ನೃತ್ಯ ರೂಪಕ. बेटियां जिन्हें हम जिंदगी की हर खुशी देना चाहते हैं, मगर अपने हिसाब से, अपने टाइम फ्रेम के हिसाब से, जिन्हें हम आसमां दिखाते हैं मगर उतना ही जितना हमारी नजर के सामने हो, जिन्हें हम पूरी आजादी देते हैं मगर इसकी बाउंड्रीज हैं ये भी बताते हैं, जिन्हें हम कहते हैं कि जा बेटा जी ले अपनी जिंदगी, लगाकर के सारी ही पाबंदियां उड़ने को कहते हो उनसे यहाँ, विरासत में जिनको मिली बेड़ियां उनको कहते हो तुम सब यहाँ बेटियां। हो मीठी मीठी सी ये मुनिया सर पे डाले है ये चुनिया क्यों, क्यों हो सोनी सोनी सी कुड़ी नु मौज में रहने देना दुनिया क्यों, दुनिया क्यों है कितनी शानदार कुड़ी ये कर देगी कमाल, इसे झूमने दे अपनी बीच के, कुड़ी नु नचने दे, हाँ नचने दे, तू आज लगाने दे ठुमके, हाँ झुमके, कुड़ी नु नचने दे, हाँ नचने दे, तू सारे फिक्रां नु छड्ड के, बन ठन के, कुड़ी नु नचने दे, हाँ नचने दे, तू आज लगाने दे ठुमके, हाँ झुमके, कुड़ी नु नचने दे, हाँ नचने दे, तू सारे फिक्रां नु छड्ड के, बन ठन के, कुड़ी नु नचने दे। पापा, मैंने अपने डिग्री को डिस्टिंक्शन में पास की। शाबाश बहादुर बेटी, मुझे बहुत खुशी हुई तुम्हारी कामयाबी देखकर। अच्छा बेटी, तुम आगे क्या करना चाहती हो? पापा, मैं देश की रक्षा के लिए सैनिक बनना चाहती हूँ। क्या सैनिक? अरे लड़कियों तो मासूम होते हैं, सैनिक बनने के लिए हिम्मत होनी चाहिए। ये लड़कियों से होने वाले काम तो नहीं है। बेटी, तुम इन सब बातों की फिक्र मत कर, तुम्हें जीवन में आगे बढ़ना है, क्योंकि बेटियां तो सब कुछ कर सकती है। गन गगन गन गन गगन गन गन गगन गन गन गगन गन मेरा हौसला हिम्मत है मेरी तकदीर, मुझे कम ना किसी से अब क्यों, मुझे कम ना किसी से अब क्यों, तू न जाने पागलपन। आज से अब से आन मेरी, मैं तुमको ना छूने दूंगी, जान को चाहे चलनी कर दो, मान को ना छूने दूंगी।
आज से अब से आन मेरी मैं तुमको ना छूने दूंगी। जान को चाहे छलनी कर दो मान को ना छूने दूंगी। छू के देखो दिल मेरा तुम्हें दिल में अपने भर लूंगी। पर छेड़ के देखो तुम मुझको मैं तुमको नहीं छोड़ूंगी। मैं तुमको नहीं छोड़ूंगी। तुमको नहीं छोड़ूंगी। छूले हर ऊंचाई तू, किसने तुझको रोका है। बात कल कुछ और थी, फिर से आज मौका है। पर खोल के हो आजाद, डरना इस आसमान से। कमर कस ले आज ही, लड़ना है अभी जहान से। सबने पकड़ी दूजी बैया, धूप अब मिली तो कल मिलेगी तुझको छैया। बेपरवाह बंजारा बिन सोचे बस चल पड़े। नाचती है जिंदगी हर पल ताता थैया। बेफिक्र जो निकले तो घूमेगा ये पहिया। बंजारा सोचे ना अपनी धुन में बस चल पड़े। आसमां में एक तारा है दुआली है खड़ा। एक बार देख ले तो टूट जाएगा रे। हे यो बंजारा दिल दमारा है यो बंजारा रे। हे यो बंजारा दिल दमारा बेपरवाह चलता रहेगा। विमेन एम्पावरमेंट, नारी सशक्तीकरण, महिला सबलीकरण। महिला शिक्षा से ही सब कुछ प्राप्त कर सकते हैं। शिक्षा नारी को सशक्त बनाती है। इसलिए बेटियां न केवल घर की शोभा बढ़ाती है, बल्कि वे देश की ताकत भी होती है। इसलिए हम आप लोगों से एक निवेदन करते हैं कि लड़की को पढ़ने दो, उन्हें आत्मनिर्भर बनने दो। वे भेदभाव जुल्म मिटाकर एक दुनिया बसाएंगे। हम बेटियां अपनी शिक्षा से आगे ही बढ़ते जाएंगे। जब होगा स्त्री का हर घर में सम्मान, तभी बनेगा हमारा भारत महान। बेटियों को दो इतनी पहचान, बड़ी होकर वो बने देश की शान। हम दीप शिक्षा के हैं, जगमगाएंगे जगमगाएंगे जग में। जितने अंधेरे भी हैं हम मिटाएंगे जग में। हम दीप शिक्षा के हैं, जगमगाएंगे
Wow, that was really an outstanding performance. You really rock with your energetic performance. Hey, what are you doing? I'm watching mobile. I love playing game and love watching reel. Oh, I don't like playing games, but I do watching reels. ಹೇ ಮೊಬೈಲ್ ನೋಡಬೇಡ, ಅದನ್ನು ನೋಡುವುದರಿಂದ ನಮ್ಮ ಕಣ್ಣು ಹಾಳಾಗುತ್ತೆ, ಕಲಿಕೆ ಮೇಲಿರುವ ಆಸಕ್ತಿಯೂ ಕಡಿಮೆ ಆಗ್ತದೆ. ಹೌದು, ಸೋಷಿಯಲ್ ಮೀಡಿಯಾ ಬಳಕೆ ಎಳೆಯ ಮಕ್ಕಳಿಗೂ ಗೊತ್ತು. ಅವರನ್ನು ಹಲವು ಅಪಾಯಕಾರಿಯಾದ ಜಾಲವೂ ಸುತ್ತುವರೆದಿದೆ. ಈಗ ಎಚ್ಚೆತ್ತುಕೊಳ್ಳಬೇಕಾದ ಜವಾಬ್ದಾರಿ ಪೋಷಕರದು. ಈ ಸಂದೇಶವನ್ನು ನೀಡುವ ಒಂದು ಸಣ್ಣ ನಾಟಕವನ್ನು ಪ್ರದರ್ಶಿಸಲಿದ್ದಾರೆ ನಮ್ಮ ಸಹಪಾಠಿಯರು. देखो देखो क्या वो पेड़ है, चादर ओढ़े या खड़ा कोई। हे देखो देखो क्या वो पेड़ है, चादर ओढ़े या खड़ा कोई। बारिश है या आसमान ने छोड़ दिए हैं नल खुले कहीं। हाँ हम जैसे देखे ये जहां है वैसा ही, जैसी नजर अपनी खुल के सोचे आओ, पंख जरा फैलाओ, रंग नए बिखराओ, चलो 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 नए ख्वाब बुन ले। जी हाँ, मैं हूँ व्हाट्सएप। पूरी दुनिया मेरी गिरफ्त में है। बच्चा, बूढ़ा या जवान, सब दीवाने हैं मेरे। गूगल नाम है मेरा। मैं वो भी जानता हूँ जो तुम्हारा भगवान भी नहीं जानता। फेक वर्ल्ड का बादशाह हूँ मैं, बादशाह। मम्मा को कितना देर हो गया, मम्मा तो अब तक नहीं आई। क्या करूं? मैं तब तक मेल पे सर्च ही कर लेती हूँ। देखो एक और शिकार, इसे भी अपने जाल में फंसाते हैं। आजा गुफाओं में आजा गुफाओं में आजा गुनाह कर ले, आजा गुनाह कर ले। आजा गुफाओं में नादान लड़की, तुम मेरी जाल में पूरी तरह से फंस चुकी हो कि तुम मेरा शिकार हो चुकी हो। मेरा नया शिकार। रात दी गल सुनियो सुनियो वे, रात दी गल सुनियो सुनियो वे, कोई ना चार चुफेरे। पिछे ना मुड़ियो मुड़ियो वे, पिछे ना मुड़ियो मुड़ियो वे, राता दे काले काले चेहरे डर डाडा डसे वे, और मंजिल हंसे वे। आहट से डरियो डरियो वे, आहट से डरियो
डसे रे हाय, और मंजिल हंसे रे, डर डाटा डसे रे। क्या हुआ बेटा, क्या हुआ? तुम खड़े खड़े क्या देख रहे हो? डॉक्टर को जल्दी फोन करो। डॉक्टर साहब जल्दी आइए, पता नहीं मेरी बेटी को क्या हो गया है। एक और शिकार। तुम्हारे 5000 FB फ्रेंड होंगे, लेकिन तुम्हारे एक भी फ्रेंड तुम्हें बचा नहीं सकते। देखिए, घबराने और चिंता करने की कोई बात नहीं है। सोशल मीडिया का ज़्यादा उपयोग करने से आपके बच्चे की ये स्थिति हुई है। अभी उसे अपनेपन की ज़रूरत है। आप उसे ज़्यादा से ज़्यादा मोटिवेट कीजिए ताकि वो अपने रियल फ्रेंड्स के साथ ज़्यादा से ज़्यादा समय बिता सके। इसी से उसकी रिकवरी जल्दी होगी। ओके डॉक्टर, थैंक यू। कैसा वक्त आ गया है, हम अपने रिश्तों से ज़्यादा वक्त सोशल मीडिया को दे रहे हैं। भूल जाते हैं वो खुशियाँ जो अपनों के साथ रहने में है। दूसरों की तकलीफों का मजाक बना देते हैं और अपनी तकलीफों का स्टेटस बना लेते हैं। हम इतना जरूरत से ज़्यादा उपयोग करते हुए भूल रहे हैं कि सोशल मीडिया ही हमारा उपयोग कर रहा है। इतनी सी हंसी, इतनी सी खुशी, इतना सा टुकड़ा चांद का, ख्वाबों के तिनकों से चल बनाए आशियाँ। इतनी सी हंसी, इतनी सी खुशी, इतना सा टुकड़ा चांद का, ख्वाबों के तिनकों से चल बनाए आशियाँ। दबे दबे पाँव से आए हौले हौले जिंदगी, होठों पे उंगली चढ़ा के हम ताले लगा के चल गुमसुम तराने चुप के गाए। आधी आधी बात ले आजा दिल की ये जमीन, थोड़ा सा तेरा सा होगा, थोड़ा मेरा भी होगा, अपना ये आशियाँ। It was a marvelous performance. Thank you, friends. Hey, do you like Western dance? Yes, of course. Why not? I like the various forms like jazz, hip-hop, K-pop, Michael Jackson, popping, etc. Here comes the Beat Breakers of St. Victor's with the fabulous dance performance like various dance form of Western dance. Western dance is a diverse and ever-changing art form that includes a variety of styles like ballet, ballroom, jazz, hip-hop, K-pop, popping, etc. Let's watch this variety from the Beat Breakers of St. Victor Girls High School. Here we go. I know a galaxy and I can take you for a ride. I had a premonition that we fell into a rhythm where the music don't stop for life. Glitter in the sky, glitter in my eyes, shining just the way I like. If you're feeling like you need a little bit of company, you met me at the perfect time. You want me, I want you, baby. No sugar boo, I'm levitating. The Milky Way, we're renegading. Yeah, 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 yeah. I got you, moonlight, you're my starlight. I need you all night. Come on, dance with me. I'm levitating. You, moonlight, you're my starlight. I need you all night. Come on, dance with me. I'm levitating.
pieds où je te rejoins en quelqu'un. Moi je m'en bats les reins, j'ai besoin d'un vrai job. Il a vu mes copines, je crois qu'il a flashé. Je suis pas toute l'embête, à mater la fessée. Tu prends tes appels, tu crois que je vais la fesser. Moi je m'en bats les reins, j'ai besoin d'un vrai job. Trop tard, je suis trop loin pour toi. Trop tard, je suis trop loin pour toi. La plus bonne de mes copines, à mes copines, à mes copines. Tu es la plus bonne de mes copines, à mes copines, à mes copines. Je veux te bombarder, bombarder. Tu veux te bombarder, bombarder. Toi tu planes que la nuit, tu crois. Kicking the door, waving the coco. 꺼내는 챙겨껴 내 생각 말고. I talk the talk, runways I walk. 눈 감고 pop. 안 봐도 door, 안 봐도 door. By one and two, by two. 내 손끝 툭 하나에 다 무너지는 중. 샤샤쇼 지금 fire. It makes no sense, you couldn't get a dollar out of me. In the end, we got bodies like Rambo. Rest in peace, please light up a candle. This the line I'm wild and silent on it, man, there's no chance. Cause we got bodies on bodies like this is slow dance. 차오를 밤이야 눈독을 뿜고 네 혼을 뺏은 다음 Look what you made us 천천히 널 좀 태울 fire 잔인할만큼 아름다워 I bring the drop I bring the pain like Ra-ta-ta-ta, 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 ra-ta-ta-ta Ra-ta-ta-ta, ra-ta-ta-ta Straight to your Ra-ta-ta-ta, 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 ra-ta-ta-ta Ra-ta-ta-ta, ra-ta-ta-ta I bring the pain like Feel your eyes, they all over me. Don't be shy, take control of me. Get the vibe, it's gonna be lit tonight. Baby girl, you give me 10 ton of fatness. Give me some of that. Thinks with the badness, look how she hot. Shape like a desperate and I just that. It's a good piece of mental under the cap. A piece of game, I'm love how you chat. Watching every step of the pepper, the way you got. Staying in my brain, memory not detached. Mainly my aim is to give it this love. If not, dig the way you move. Let me acknowledge the way you do. Then I would not lie, baby. You beat me up like addict. It's how hypnotic the way you move. That's why I wanted to get to you. And I would not like a baby. You moves how hypnotic. No lie, girl, you never meant to. feel your eyes, they all over me. Don't be shy, take control of me. It's the vibe, it's gonna be lit tonight. No lie, hypnotize, pull another one. It's alright, I know what you want. It's the vibe, it's gonna be lit tonight. No lie, so we do it. no lie, So we still do it. no lie. So we do it. It's gonna be lit tonight. No lie. So we do it. No lie. So we still do it. No lie. So we do it. It's gonna be lit tonight. With a bang, No bang, bang. lie. Woman, let me be your woman. Woman, woman, woman. I can be your woman. Woman, woman, woman. Let me be your woman. Woman, woman, woman. I can be your woman. Woman, woman, woman. What you need? She gives tenfold. Come here, pop up, plant your seed. She can go right from her womb or family. Provide loving, overlooked and unappreciated. You see, I could be on everything. I mean, I could
could be the leader, head of all the states. I could smile and jiggle it till his pockets empty. I could be the CEO, just like a Robin Fenty. And I'ma be there for you, cause you on my team, girl. Don't ever think you ain't hell of these niggas' dream, girl. They wanna pit us against each other when we succeed, and for no reasons. They wanna see us end up like we Regina or Mean Girl. Princess or queen, tomboy or king. You've heard a lot you've never seen. Mother Earth, Mother Mary, rise to the top. Divine feminine, I'm feminine. Woman, let me be your woman. Woman, woman, woman. I can be your woman. Woman, woman, woman. Let me be your woman. Woman, woman, woman. I can be your woman. Woman, woman, woman. Wow, it was really outstanding performance. Thank you all. Are you ready to ask something special? Can you guess what it is? Yes, indeed. It is a national integration performance. The way to keep the connection between the individuals, irrespective of caste, creed, gender, or culture, refers as national integration. It is the feeling of brotherhood and oneness within the society and communities of the country. Now, it is the time to watch the performance of our children in national integration. Let's welcome them with a big round of applause. ಭಾರತವು ವಿವಿಧತೆಯಲ್ಲಿ ಏಕತೆಯನ್ನು ಸಾರುವ ದೇಶವಾಗಿದೆ. ಸಂಸ್ಕೃತಿ ಮತ್ತು ಪರಂಪರೆಯಲ್ಲಿ ಅತ್ಯಂತ ಶ್ರೀಮಂತ ರಾಷ್ಟ್ರ. ಇಲ್ಲಿ ವಿವಿಧ ಧರ್ಮ, ಭಾಷೆ, ಹಬ್ಬ, ಸಾಂಪ್ರದಾಯಿಕ ನಂಬಿಕೆ, ನೃತ್ಯ ಪ್ರಕಾರಗಳು ಒಳಗೊಂಡಿವೆ. ಭಾರತದ ವಿವಿಧ ಭಾಗಗಳಲ್ಲಿ ಹುಟ್ಟಿಕೊಂಡಿರುವ ಸ್ಥಳೀಯ ಹಾಗೂ ಅಲ್ಲಿನ ಸಂಸ್ಕೃತಿಯ ವೈಭವಕ್ಕೆ ಅನುಗುಣವಾದ ಕೆಲವೊಂದು ನೃತ್ಯ ಪ್ರಕಾರಗಳನ್ನು ಅಪೂರ್ವ ದೇಶಾಭಿಮಾನ ಹಾಗೂ ಗೌರವ ಪೂರ್ವಕವಾಗಿ ತಮ್ಮ ಮುಂದೆ ಸಾದರಪಡಿಸಲಿದ್ದೇವೆ. ಭರತನಾಟ್ಯ ತಮಿಳುನಾಡು. बाजे पायल कहो जनन जनन, बाजे पायल कहो जनन जनन, बाजे पायल कहो जनन जनन, जनन 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 तुम, जनन 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 तुम, जनन 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 तुम, जनन 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 तुम, जनन 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 दीन तरी तरी तो नाच रहे गोरी ताम तिदाम ते तले किरत
ತದೆ ತಾಂಬಿದಾಂತೆ ತದೆ ತಾಂಬಿದಾಂತೆ ತದೆ ಇಡದಗದೆ ತದೆ ಮಣಿಪುರಿ ನೃತ್ಯ ಮಣಿಪುರ್. ಸಂಬಲ್ಪುರಿ ಒಡಿಸ್ಸಾ.
ಉತ್ತರ ಪ್ರದೇಶ. ಕೊಡವ ಕರ್ನಾಟಕ.
ಕಾಶ್ಮೀರ. बाकी सारे झूठे हाथों से अपने का ये रंग कभी ना छूटे। बुम्बरो बुम्बरो शाम रंग बुम्बरो 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 शाम रंग बुम्बरो आए हो किस बगिया से ओ तुम। ಕೊಂಕಣಿ ಗೋವಾ. Oh Maria Pitache, oh Maria Pitache, oh Maria Pitache, hey oh Maria Pitache, hey oh Maria Pitache, oh Maria Pitache, oh Maria Pitache, hey oh Maria Pitache. Barradata music, straight country. Barradata music, straight country. Allegna entrada de music, dinner side. Allegna entrada de music, dinner side. Por amor da força de luzia, eu fico saudade. Por amor da força de luzia, eu fico saudade. Fazer sentinela de luzia, levar chicotada. Fazer sentinela de luzia, levar chicotada. Oh Maria Pitache, 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 oh Maria Pitache. Anna Maria Passa. Mama,
गरबा गुजरात। बम पांजरो पहड़ू थयो वाग्यो रे ढोल बाई वाग्यो रे ढोल मारा मीठा ना रणमा वाग्यो रे मेलडी माड़ी आज रमती आवे भांगड़ा नृत्य पंजाब। तो कितने रह गए डॉक्टर साहब? जवाब गल एक दा जट्टा हो गया रूटीन तेरा नित दा लेके छटना जवाब गल एक दा जट्टा हो गया रूटीन तेरा नित दा इत्थे चंद तेरा एटीट्यूड वे बड़ी मिठियां गलां दी लोग आई हुंदियां तेरे दे बड़ियां ते अच्छी बोल है तेरे चट्टा पीड़ी खुंज लाई हुंदियां तेरे दे बड़ियां ते अच्छी बोल है तेरे चट्टा पीड़ी खुंज लाई हुंदियां विच पड़ी नी जट्टी है चक में मजाका दी पट्टी है सूट चक वे सलाई करी फिर दी रीच पूरी होगी चन्ना बड़े चिर दी सूट चक वे सलाई करी फिर दी रीच पूरी होगी चन्ना बड़े चिर दी फोन वार वार फिर मैं चुमती भेजी तो जो हाँ लिख के मेरा सोनिया बनौनी देती कंगड़ी में तेरा मेरा नाम लिख के हाँ सोनिया बनौनी देती कंगड़ी में तेरा मेरा नाम लिख के तेरा मेरा नाम लिख के
भी तेरे जैसा कोई नहीं है, अस्सी नहीं 100 दिन दुनिया घुमा है, नहीं कहीं तेरे जैसा कोई नहीं। मैं गाया जहाँ भी बस तेरी याद थी, जो मेरे साथ मुझको तड़पाती रुलाती, सबसे प्यारी तेरी सूरत, प्यार है बस तेरा प्यार ही। माँ तुझे सलाम, माँ तुझे सलाम, अम्मा तुझे सलाम। वंदे मातरम, वंदे मातरम, वंदे मातरम, वंदे मातरम, वंदे मातरम, वंदे मातरम। Thank you guys for entertaining us and our guest. I would like to admit my thought that a good event never ends. It takes only a pause and keep us awaiting for the next. Signing off for now until we meet the next year. Thank you all for your love and cooperation. Thank you one and all. ಎಲ್ಲರಿಗೂ ಕೃತಜ್ಞತೆಗಳು. ಈಗ ಡ್ಯಾನ್ಸ್ ಇದು ಇದ್ದವರೆಲ್ಲ ಡ್ರೆಸ್ ಚೇಂಜ್ ಮಾಡಲಿಕ್ಕೆ ಹೋಗುವಂಥದ್ದು, ಎಲ್ಲ ಶಿಕ್ಷಕರು ಶಿಕ್ಷಕೇತರ ಬಂಧುಗಳು ಇಲ್ಲಿ ಫೋಟೋಕ್ಕೆ ಬರುವಂಥದ್ದು, ಅದೇ ರೀತಿ ವಾಲಂಟಿಯರ್ಸ್ಗಳು ಇಲ್ಲಿ ಇರುವಂಥದ್ದು, ಮಕ್ಕಳು ಯಾರು